ಕ್ಯಾನ್ಸರ್ ಅಂತ ಬಂದಾಗ ಯಾಕೆ ಭಯ ಪಡ್ತಾರೆ? ಭಯ ಅಂದ್ರೆ ಮೊದಲನೇದಾಗಿ ಕ್ಯಾನ್ಸರ್ ಕಾಯಿಲೆ ಬಂದ್ರೆ ಇಷ್ಟು ದೊಡ್ಡ ಅಮೌಂಟ್ ಬೇಕು. ಆಗ ಕ್ಯಾನ್ಸರ್ ಸರ್ವೈವರ್ ಆಗಿದ್ದೆ, ಈಗ ಕ್ಯಾನ್ಸರ್ ವಾರಿಯರ್ ಅಂತ ಪುನಃ ಒಂದು ಗ್ರೇಡ್ ಸಿಕ್ಕಿತ್ತು. ನಿರ್ಮಲಾ ಕಾಮತ್ ಅವರು, ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವಂತದ್ದು 4th ಸ್ಟೇಜ್. ಆ 4th ಸ್ಟೇಜ್ ನಲ್ಲೂ ಕೂಡ ಆ ಬದುಕಿನ ಉತ್ಸಾಹ ಕಡೆಗೆ 3rd ಸ್ಟೇಜ್ ಅಂತ ಗೊತ್ತಾದ ನಂತರ ಉಂಟಲ್ಲ, ಅದು ಸ್ವಲ್ಪ ಇದೇ ಅಲ್ಲ, ಸೀರಿಯಸ್ ಅಲ್ಲ. ಅದು ನಂದು ಸ್ವಲ್ಪ ಕೇಸ್ ಸ್ವಲ್ಪ ಇದೇ ಇತ್ತು. ಅದು ಬಂದ ಕೂಡಲೇ ನಾವು ಸಾಯುವುದೇ ಅಂತ ಜನ ಎಣಿಸ್ತಾರೆ ಅಲ್ವಾ. 4th ಸ್ಟೇಜ್ ಆಗಿ ಸ್ಪ್ರೆಡ್ ಎಲ್ಲ ಆದ್ರೆ ಉಂಟಲ್ಲ, ಭಾರಿ ಕಷ್ಟ. ಬಹಳಷ್ಟು ಜನರು ಆ ಫಸ್ಟ್ ಒಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗದಾಗ್ಲೇ ಇದು ಮುಗೀತು, ನನ್ನ ಬದುಕಿನ ಅಂತ್ಯ. ಎಲ್ಲರೂ ಎಣಿಸಿರ್ಬೋದು, ನಾನು ಖಂಡಿತ ಎಣಿಸ್ಲಿಲ್ಲ. ಹಾಗೆ ಕ್ಯಾನ್ಸರ್ ಅಂತ ಕಾಯಿಲೆ ಉಂಟಲ್ಲ, ಕಂಪ್ಲೀಟ್ ಹೋಗುವಂತದ್ದು ಅಲ್ಲ ಅಂತ ನನಗೆ ಗೊತ್ತೇ ಇತ್ತು. ಯಾಕಂದ್ರೆ ನಂದು 3rd ಸ್ಟೇಜ್ ಇತ್ತು. ಇಲ್ಲಿ ನೋಡಿ ಕಾಣ್ತದ, ಹೌದು, ಒಂದು ಇದ್ರ ಇದೆಲ್ಲ ಆದ ನಂತರ ಟ್ರೀಟ್ಮೆಂಟ್ ಇದ್ರೆ ಹಾಸ್ಪಿಟಲ್ಗೆ ಹೋಗುವಾಗ್ಲೇ ಟೆನ್ಷನ್, ಇದು ಒಂದು ಕೊಡ್ತಾರಲ್ಲ ಅಂತ. ಅದು ಒಂದು ಕಡೆ ಸಿಗುದಿಲ್ಲ ಅಂತ ಕೂಡಲೇ ಪುನಃ ಇಲ್ಲಿ ಹಾಕ್ತಾರೆ ಎಲ್ಲ ಹಾಕ್ತಾರೆ. ಆಗ ನನಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಒಂದು ತಲೆಯಲ್ಲಿ ಅದು ಭಯ ಇರ್ತದೆ. ಕೀಮೋ ಅಂತ ಬಂದಾಗ ಬಹಳಷ್ಟು ಭಯ ಪಡ್ತಾರೆ, ಅದು ನೋವು ತಡಿಲಿಕ್ಕೆ ಆಗಲ್ಲ. ಇನ್ನು ಸಹ ಉಂಟು ನನಗೆ ಟ್ರೀಟ್ಮೆಂಟ್, ಮುಗಿಲಿಲ್ಲ. 6 ಕೀಮೋಸ್ ಆಯ್ತಲ್ಲ, ಒಟ್ಟಿಗೆ 17 ಕೊಡ್ಲಿಕ್ಕೆ ಉಂಟು ಇಂಜೆಕ್ಷನ್ಸ್. ನಿಮ್ಮ ಮೇಲೆ ದೇವರ ದಯ ಖಂಡಿತಕ್ಕೂ ಉಂಟು. ಯಾಕೆಂದ್ರೆ ನನ್ನ ಕೇಸ್ ಉಂಟಲ್ಲ, ಆ ದಿವಸ ಬಂದ ಕೇಸ್ ಉಂಟಲ್ಲ, ಪುನಃ ರೀಸ್ಟಾರ್ಟ್ ಆದ್ರೆ ಲಿವರಿಗೆ ಮತ್ತು ಬ್ರೈನಿಗೆ ಸ್ಪ್ರೆಡ್ ಆಗೋದಿತ್ತು. ಹುಷಾರಿಲ್ಲ ಅಂತ ಗೊತ್ತಾದ ಕೂಡಲೇ ಎಷ್ಟು ಜನರ ಮೆಸೇಜ್ ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ಬರುವಾಗ ಅಷ್ಟು ಜನ ನನ್ನನ್ನು ಪ್ರೀತಿಸ್ತಾರಲ್ಲ ಅಂತ ತುಂಬಾ ಖುಷಿ ನನಗೆ ನಿಜವಾಗಿ. ಬಹುತೇಕ ಕೇಸ್ಗಳು ಫೈನಲ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ, 3rd ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ವೈ ಅನ್ನೋದು ಅದೇ ಪ್ರಶ್ನೆ. ಅದೇ ಬ್ರೆಸ್ಟಿನ ಮೇಲೆ ಸಣ್ಣ ಸಣ್ಣ 3 ಸ್ಪಾಟ್, ರೆಡ್ ಸ್ಪಾಟ್ ಬಂದಿತ್ತು. 1 ವಾರ ನೋಡಿದೆ, ಹೋಗುವುದೇ ಇಲ್ಲ. ಯಾಕೆ ಅದು ಅಷ್ಟು ಗೊತ್ತಾಗ್ಲಿಲ್ವಾ? 6 ತಿಂಗಳ ಮೊದಲ ನಂಗೆ ಏನೋ ಮನಸ್ಸಿನಲ್ಲಿ ಅದೊಂದು ಬೇಜಾರು. ಅದು ನಾನು ಲೇಟ್ ಮಾಡ್ತಿದ್ರೆ ಎಲ್ಲ ಸ್ಪ್ರೆಡ್ ಆಗಿ ಹೋಗ್ತಿದ್ರೆ ಮತ್ತೆ ಎಂತದ್ದು ಚಾನ್ಸಸ್ ಎಲ್ಲ ಇರ್ಲಿಲ್ಲ. ನೋಡಿ, ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ಇದು ಹಾಕಿ ಬಂದದ್ದು. ಇಲ್ಲ, ಎಲ್ಲಿ ಮದ್ವೆಗೆಲ್ಲ. ಇವತ್ತು ನಾನು ಇದು ನೋಡಿ, ಈಗಿನ ಗೋಲ್ಡ್ ಅಲ್ಲ, ಮುಂಚೆ ತಕೊಂಡದ್ದು. ಈಗ ಗೋಲ್ಡಿನ ಹೋಗ್ಲಿಕ್ಕೆ ಇಲ್ಲ. ಈಗ ಹುಡುಗ ಆದ್ರೂ ಪಾಪ ಇರ್ತಾನೆ. ನನಗಿಬ್ಬರು ಹುಡುಗ ಅಂತ ಹೇಳುವುದಲ್ಲ ನಾನು, ಎಲ್ಲರೂ ಹೇಳ್ತಾರೆ, ಹುಡುಗಿಯ ಅಮ್ಮಂದಿರು ಸಮೇತ ಹೇಳ್ತಾರೆ, ಹುಡುಗಿಯರೇ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾರೆ. ಅದು ನೀವು ಸಹ ನಿಮ್ಮ ಅಭಿಪ್ರಾಯ ಹೇಳ್ಬಹುದು. ನೀವು ಸಹ ಒಂದು ಇದ್ದಲ್ಲ ಹುಡುಗ. ಈಗ ಜಾಸ್ತಿ ಹುಡುಗ ಹುಡುಗಿಯರಿಗೆ ಅಲ್ಲ, ಇಬ್ಬರಲ್ಲೂ ಕೂಡ. 6 ತಿಂಗಳ ಹಿಂದೆ ನಾನು ಮೆಮೊಗ್ರಾಮ್ ಮಾಡಿಸಿದ್ದು. ಡಿಸೆಂಬರ್ ಅಲ್ಲಿ ಹೋಗುವಾಗ ಉಂಟಲ್ಲ 3rd ಸ್ಟೇಜ್ಗೆ, ಅದು ಸಹ ಒಂದು ಆಶ್ಚರ್ಯ. ಮೊದಲು ಚೆಕಪ್ ಎಲ್ಲ ಮಾಡ್ತಾ ಇದ್ದೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲ, ಖಂಡಿತ ಇಲ್ಲ. ನಾನು ಅದೇ ಹೇಳುದು ಡಾಕ್ಟರ್ಗೆ, ನಾನು ಹೇಳಿದ್ದೇನೆ ಮೆಮೊಗ್ರಾಮ್ ಮೆಷಿನ್ ದುಡ್ಡು ಮಾಡ್ಲಿಕ್ಕೆ ಇರುವ ಮೆಷಿನ್ ಕಾಣ್ಬೇಕು. ಹಾಸಿಗೆಯಲ್ಲಿ ಮಾತ್ರ ಮಲಗಿ ಇದ್ರೆ ಅದೊಂದು ಆಸೆ ಉಂಟು, ಮಲಗಿದ್ದಲ್ಲಿ ಆಗ್ಬಾರ್ದು. ಯಾರು ಇನ್ಶೂರೆನ್ಸ್ ಅಂತ ಮಾಡಿ ಇಡಿ, ಎಲ್ರಿಗೂ ನಾನು ಸಜೆಸ್ಟ್ ಮಾಡ್ತೇನೆ. ಆತ್ಮವಿಶ್ವಾಸ ಇದ್ದವನಿಗೆ, ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಸಣ್ಣ ಕೆರೆ ಹಾವು ಕಚ್ಚಿದ್ರು ಕೂಡ ನನಗೆ ಆಯ್ತು ಅಂತ ಹೇಳಿ ಆತ ಸತ್ತೋಗ್ತೇನೆ ಅಂತ. ಆಗ ಮಾಡ್ತಿದ್ರೆ ಬರ್ತಿರ್ಲಿಲ್ವಾ ಸೆಕೆಂಡ್ ಟೈಮ್ ಅಂತ ಒಂದು ಮನಸ್ಸಿನಲ್ಲಿ ಕಾಣ್ತದೆ. ಅಲ್ಲಿಗೆ ಬಂದಿದ್ದಲ್ಲ ಈಗ, ಹಾಗೆ ನಾನು ಎಣಿಸುದು. ಆಗ ಮಾತ್ರ ಹೇರ್ ಫಾಲ್ ಎಲ್ಲ ಹೇರ್ ಹೋಗಿತ್ತು. ವಿಗ್ ಇಟ್ಕೊಂಡು ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿ ಎಲ್ಲ ಟ್ರಿಪ್ ಮಾಡಿ ಬಂದಿದ್ದೇನೆ. ಒಂದೊಂದು ಸಲ ಹೋಗುವಾಗ ಉಂಟಲ್ಲ, ಇಡೀ ಇದೇ ಹೋಗ್ತದೆ. ಈಗ ಇಷ್ಟು ಮುದ್ದೆ ಹೋಗ್ತದೆ. ಒಂದ್ಸಲ ಆದ್ರೂ ಕೂಡ ಅನ್ಕೊಳ್ಳಿಲ್ವಾ ವೈ ಮೀ ಅನ್ನುವಂಥದ್ದು? ಯಾಕೆ ಮೀ ಅಂತ ಕಂಡದ್ದು ಯಾವಾಗ ಗೊತ್ತುಂಟಾ? 1 ವರ್ಷ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಮಾಡಿದ ನಂತರ ಅದು ಕ್ಯೂರ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ತದನಂತರ ಈಗ ಇತ್ತೀಚೆಗೆ ಡಿಸೆಂಬರ್ ನಲ್ಲಿ ಎಗೇನ್ ಅದು ಕಾಣಿಸಿಕೊಳ್ಳುತ್ತೆ. ನನಗೆ ಬಂದದ್ದೇ ಒಳ್ಳೇದಾಯ್ತು. ಪಾಪ ಬಡವರಿಗೆ ಬರ್ತಿದ್ರೆ ಅಂತ ಕೆಲವರದ್ದು ಪಾಪ ಕಾಣ್ತದೆ. ಯಾಕೆಂದ್ರೆ ವೀಕ್ಷಕರ ನಮಸ್ತೆ. ಲೈಫ್ ಈಸ್ ಬ್ಯೂಟಿಫುಲ್ ಅನ್ನುವಂತಹ ಹೊಸ ಕಾರ್ಯಕ್ರಮ ನಮ್ಮ ಕುಡ್ಲ ವಾಹಿನಿಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇದು. ಯಾಕಂದರೆ ಬಹಳಷ್ಟು ಬಾರಿ ನಾವು ಸಣ್ಣ ಪುಟ್ಟ ಸೋಲುಗಳಿಗೆ ನಾವು ಸೋತು ಲೈಫ್ ಇಷ್ಟೇನಾ ಅನ್ನುವಂಥದ್ದು ನಾವು ಅಂದ್ಕೊಳ್ತೀವಿ. ಆದರೆ ಲೈಫ್ ಇಷ್ಟೇನಾ ಅಲ್ಲ, ನಾವು ನಿಜವಾಗ್ಲೂ ಕೂಡ ನಾವು ನೋಡಿದಾಗ ಲೈಫ್ ಇಷ್ಟು ಇದೆಯಾ ಅನ್ನುವಂತಹ ವಿಚಾರಗಳು ಬರುತ್ತೆ. ತಿಳಿದವರು ಒಂದು ಮಾತನ್ನು ಹೇಳ್ತಾರೆ, ಬದುಕಿನ ಬಹುದೊಡ್ಡ ಸಾಧನೆ ಅದು ಬದುಕುವುದು ಅನ್ನುವಂಥದ್ದು. ಈಸಬೇಕು, ಇದು ಜಯಿಸಬೇಕು ಅನ್ನುವಂತಹ ಮಾತು ನಾವು ಕೇಳಿದ್ದೀವಿ. ಆದರೆ ಅದರ ಬಗ್ಗೆ ನಾವು ಎಷ್ಟು ಬದುಕ್ತೀವಿ, ಆ ರೀತಿ ಹೇಗೆ ಬದುಕ್ತೀವಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಹಾಗೆ ಬದುಕಿದವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ, ಆದರೆ ಕೆಲವೊಂದು ಬಾರಿ ನೋವು ಕೂಡ ಆಗುತ್ತೆ. ಕ್ಯಾನ್ಸರ್ ಅನ್ನುವಂತಹ ಮಾರಣಾಂತಿಕ ಕಾಯಿಲೆ
ಈ ಕಾಯಿಲೆಯಿಂದ ಬದುಕಿ ಬಂದವರು ಬೆರಳೆಣಿಕೆಯಷ್ಟು ಅನ್ನುವಂಥದ್ದು ನಾವು ಹೇಳ್ತೀವಿ. ಆದರೆ ನಿಜವಾಗ್ಲೂ ಕೂಡ ನಾವು ನೋಡಿದಾಗ ಕ್ಯಾನ್ಸರ್ ಅನ್ನುವಂಥದ್ದು ಕೇವಲ ಒಂದು ಕಾಯಿಲೆ, ಆದರೆ ಅದು ಬದುಕಿನ ಅಂತ್ಯವಲ್ಲ ಅನ್ನುವಂಥದ್ದನ್ನು ಅದೆಷ್ಟೋ ಜನರು ನಮ್ಮ ಸಮಾಜಕ್ಕೆ ಸಾರಿ ಸಾರಿ ಹೇಳಿದ್ದಾರೆ. ಅಂಥದ್ದೇ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಕ್ಯಾನ್ಸರ್ ಅನ್ನುವಂತಹ ಮಾರಣಾಂತಿಕ ಕಾಯಿಲೆಯನ್ನು ಗೆದ್ದಂತಹ ಮಹಿಳೆಯ ಒಂದು ರೋಚಕ ಕತೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡಿನ, ನಮ್ಮ ಮಂಗಳೂರಿನ ಕದ್ರಿ ಕಂಬಳದಲ್ಲಿರುವವರು. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರ್ಮಲಾ ಕಾಮತ್ ಅವರು ಇದ್ದಾರೆ. ಆತ್ಮೀಯಂತ ಸ್ವಾಗತ ನಿರ್ಮಲಾ ಕಾಮತ್ ಮೇಡಮ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್? ನಾನು ಆರಾಮಾಗಿದ್ದೀನಿ. ಗೊತ್ತಾಗ್ತದಲ್ಲ ನಿಮ್ಗೆ. ನಿಜ ನಿಜ. ಎಸ್, ನಿರ್ಮಲಾ ಕಾಮತ್ ಅವರು ನಿಜವೂ ಕೂಡ ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್ ಲೇಡಿ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಇವರ ಪೋಸ್ಟ್ಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ. ಬಹಳಷ್ಟು ಜನರು ನನಗೆ ಹೇಳಿದ್ರು ಇವರದೊಂದು ಸಂದರ್ಶನ ಮಾಡಿ ಅನ್ನೋದು. ಬಹಳಷ್ಟು ಜನರು ಹೇಳಿದ್ರು ಇರ್ನೊಂಜಿ ಸಂದರ್ಶನ ಮಲ್ಪೊಡು ಅಂತ ಹೇಳಿ. ನಿರ್ಮಲಾ ಕಾಮತ್ ಅರ್ನೊಂಜಿ ಸಂದರ್ಶನ ಮಲ್ಪೊಡು ಬಂದು. ಸೊ ದಟ್ಸ್ ವೈ ಆರಿನಿ ಉಲ್ಲೇರ್ ನಮ್ಮ ಕುಡ್ಲವಾಹಿನಿದ ಸ್ಟುಡಿಯೋಡು ಲೈಫ್ ಈಸ್ ಬ್ಯೂಟಿಫುಲ್. ನಿಜವಾದ್ಲ ಅದನ್ನ ಯಾರು ಅನುಭವಿಸ್ತಾರೆ ಅವರಿಗೆ ಮಾತ್ರ. ಬಹಳಷ್ಟು ಲೈಫ್ ಏನಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ಅವೆಲ್ಲದರ ಜೊತೆಗೆ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆ, ಆ ಒಂದು ಶಬ್ದವನ್ನು ಕೇಳಿದಾಗ ನಾವು ಭಯ ಪಡ್ತೀವಿ. ಅದರಲ್ಲೂ ಕೂಡ 4th ಸ್ಟೇಜ್. ಆ 4th ಸ್ಟೇಜ್ನಲ್ಲೂ ಕೂಡ ಆ ಬದುಕಿನ ಉತ್ಸಾಹ, ನಾನು ಬದುಕಬೇಕು ಮಾತ್ರ ಅಲ್ಲ, ಇತರರ ಜೊತೆಯೂ ಕೂಡ ಬದುಕಬೇಕು, ಅವರಿಗೂ ಕೂಡ ಖುಷಿಯನ್ನು ಹಂಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬದುಕಿದಂತಹ ಮಹಿಳೆ ಇವರು ತಾನು ಬದುಕುವುದರ ಜೊತೆಗೆ ನಮ್ಮ ಸಮಾಜಕ್ಕೂ ಕೂಡ ಖುಷಿಯನ್ನು ಕೊಟ್ಟಂತಹ ಮಹಿಳೆಯವರು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಕೆಲವು ವಿಚಾರಗಳನ್ನು ಕೇಳಿದಾಗ ನಮಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಸಣ್ಣ ಪುಟ್ಟ ಸೋಲುಗಳಿಗೆ ಆಯಿತು ಲೈಫ್ ಇಷ್ಟೇ ಅಂತ ಹೇಳಿ ನಾವು ಏನೇನೋ ಮಾಡ್ಕೊಳ್ತೀವಿ, ಬದುಕು ಮುಗೀತು ಅಂತ ಅಂದ್ಕೊಳ್ತೀವಿ. ಆದರೆ ಆ ರೀತಿ ಅಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಸೊ ಹಾಗಿದ್ದಾಗ ಆರಾಮಲ್ಲ ಮೇಡಮ್? ಮಾತಾಡ್ಬೇಕು ನಿಮ್ ಜೊತೆ ಈಗ. ಓಕೆ, ಬಹಳಷ್ಟು ಖುಷಿ ಇದೆ ಮೇಡಮ್. ಯಾಕಂತ ಬಂದಾಗ ನೀವು ಬಹಳಷ್ಟು ಜನರಿಗೆ ಒಂದು ಪಾಸಿಟಿವ್ ವೈಬ್ ಅನ್ನು ಕೊಟ್ಟವರು. ಬದುಕು ಇಷ್ಟೇನ ಅಂತ ಬಂದಾಗ ಬದುಕು ಇಷ್ಟಲ್ಲ, ಇಷ್ಟು ಇದೆ ಅನ್ನೋದು ತೋರಿಸ್ತವರು. ಸೊ ಆಗಿದ್ದಾಗ ಏನ್ ಹೇಳ್ತೀರಿ? ಈಗ ಹೇಗಿದ್ದೀರಿ? ಏನ್ ಮಾಡ್ಬೋದು? ಶುರುವಾಗಿ ನಾನು ಕೇಳ್ಬೇಕು ನಿಮ್ಮ ಫ್ಯಾಮಿಲಿ ಬಗ್ಗೆ, ತಮ್ಮ ಮನೆ, ತಮ್ಮ ಫ್ಯಾಮಿಲಿ. ಸೊ ಹೇಗಿದೆ, ಏನ್ ಹೇಳ್ತೀರಿ ಮೇಡಮ್? ನನ್ನ ಊರು ಕರ್ನಾಟಕ, ಗಂಡನ ಊರು ಕೇರಳ, ಕಾಸರಗೋಡು. ನನ್ನ ಮನೆ ಪಡುಬಿದ್ರೆಯ ಹತ್ತಿರ ಮುದ್ದರಂಗಡಿ ಅಂತ ಸಣ್ಣ ಊರು. ಅಲ್ಲಿ ನಾನು ಹೈಸ್ಕೂಲ್ ಮತ್ತು ಶಿರ್ವದಲ್ಲಿ PUC, ಮುಲ್ಕಿ ವಿಜಯ ಕಾಲೇಜಲ್ಲಿ BSc ಎಲ್ಲ ಆಗಿ ಮದುವೆಯಾಗಿ ಕಾಸರಗೋಡಿಗೆ ಬಂದೆ. ಮತ್ತೆ ಮಕ್ಕಳು ದೊಡ್ಡದಾಗ್ತಾ ಹೋದ ಹಾಗೆ ನಮಗೆ ಮಂಗಳೂರಲ್ಲಿ ಶಿಫ್ಟ್ ಆಗುವ ಎಜುಕೇಶನ್ಗೋಸ್ಕರ 2 ಗಂಡು ಮಕ್ಕಳು, ಶ್ರೇಯಸ್ ಮತ್ತು ತೇಜಸ್ ಅಂತ. ಮತ್ತೆ ಇಲ್ಲಿ ಮಂಗಳೂರಲ್ಲಿ ನಿಂತ ನಂತರ ರಿಟರ್ನ್ ಮಕ್ಕಳಿಗೆ ಕಾಸರಗೋಡು ಪುನಃ ಬೇಡ ಅಂತ ಕಾಣಿತು. ಹಾಗೆ ನಮ್ಮ ಆಫೀಸ್ ಎಲ್ಲ ಇರುವುದು ಕಾಸರಗೋಡು, ನಾವಿರುವುದು ಇಲ್ಲೇ. ಹಾಗಾಗಿ ದೊಡ್ಡ ಮಗನಿಗೆ ಮದುವೆ ಆಯಿತು. ಅವನ ಹೆಂಡತಿ ಸಹ ಒಳ್ಳೆ ನನ್ನ ಹಾಗೆ ನನಗೆ ಎಣಿಸಿದಾಗೆ ಹುಡುಗಿ ಸಿಕ್ಕಿದ್ದಾಳೆ. ಅವಳು ವಿದುಷಿ ರಾಜೇಶ್ವರಿ ಪ್ರಭು ಅಂತ. ಅವಳು ಭಾರಿ ಒಳ್ಳೆ ಡಾನ್ಸರ್. ಯೂಟ್ಯೂಬಲ್ಲೆಲ್ಲ ಸಿಗ್ತದೆ, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ. ನಂದು ಒಂದು ಚಾನೆಲ್ ಉಂಟು ಯೂಟ್ಯೂಬ್ ಅಲ್ಲಿ, ನಿಮ್ಮಾಸ್ ಲೈಫ್ ಅಂತ. ನಿಮ್ಮಾಸ್ ಲೈಫ್, ನಿಮ್ಮ ಅಂದ್ರೆ ನನ್ನ ಪೆಟ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಗಿದ್ರೆ ನಿಮ್ಮಾಸ್ ಲೈಫ್. ಅದೇ, ಅದರಲ್ಲಿ ನಾನು ವಿಡಿಯೋಸ್ ಹಾಕ್ತಾ ಇರ್ತೇನೆ. ಆದ್ರೆ ನಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಫೇಸ್ಬುಕ್. ಹೌದು, ನಾನು ಕೂಡ ನೋಡಿರುವಂತದ್ದು ಅಲ್ಲೇ, ರೀಚ್ ಆಗಿರುವಂತ ಅಲ್ಲೇ. ಸುಮಾರು ಜನ ಫೇಸ್ಬುಕ್ ಸೆಲೆಬ್ರಿಟಿ ಅಂತಲೇ ಕರೀತಾರೆ. ಎಲ್ಲಿ ಹೋದ್ರು ಈಗ ನನ್ನ ಫ್ಯಾನ್ಸ್ ಉಂಟಲ್ಲ, ಮದುವೆಗೆ ಹೋಗ್ಲಿ, ಎಲ್ಲಿ ಯಾವ ಊರಿಗೆ ಹೋಗ್ಲಿ, ಏರ್ಪೋರ್ಟ್ ಆಗ್ಲಿ, ರೈಲ್ವೆ ಸ್ಟೇಷನ್ ಆಗ್ಲಿ, ಎಲ್ಲಿ ಹೋದ್ರು ನನಗೆ ತುಂಬಾ ಖುಷಿ ಆಗ್ತದೆ. ಏನೋ ಬಂದು ಮಾತಾಡ್ತಾರಲ್ಲ, ಅವರಿಗೆ ಒಂದು ಅಷ್ಟು ಪ್ರೀತಿ ನನ್ನ ಮೇಲೆ ಇದೆ ಅಂತ ಕಾಣುವಾಗ, ಈಗ ನನಗೆ ಹುಷಾರಿಲ್ಲ ಅಂತ ಗೊತ್ತಾದ ಕೂಡಲೇ ಎಷ್ಟು ಜನರ ಮೆಸೇಜ್ ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ಬರುವಾಗ ಅಷ್ಟು ಜನ ನನ್ನನ್ನು ಪ್ರೀತಿಸ್ತಾರಲ್ಲ ಅಂತ ತುಂಬಾ ಖುಷಿ ನನಗೆ ನಿಜವಾಗಿ. ಮತ್ತೆ ನನಗೆ ಎಂತ ಗೊತ್ತುಂಟ, ನಾನು ಮಾತ್ರ ಖುಷಿಯಿಂದ ಇರ್ಬೇಕಂತ ನನ್ನದು ಇಂಟೆನ್ಷನ್ ಅಲ್ಲ. ಎಲ್ಲರೂ ನನ್ನ ಸುತ್ತಮುತ್ತ ಇದ್ದವರು ಸಮೇತ ಖುಷಿಯಾಗಿರ್ಬೇಕಂತ ಅದೇ ಆಸೆ ನನಗೆ. ಹಾಗೆ ಹೋಗ್ತಾ ಉಂಟು ನನ್ನದು. ಮತ್ತೆ ನನ್ನದು 50ನೇ ವರ್ಷದಲ್ಲಿ ನನಗೆ ಕ್ಯಾನ್ಸರ್ ಫಸ್ಟ್ ಸ್ಟಾರ್ಟ್ ಆದದ್ದು. ಅಂದ್ರೆ 7 years ಆಯ್ತು ಈಗ ನನಗೆ 57. ಹಾಗೆ ನಂದೆಲ್ಲ ಕಂಪ್ಲೀಟ್ ಗುಣ ಆಯ್ತು ಅಂತ ನಾನು ಕ್ಯಾನ್ಸರ್ ಸರ್ವೈವರ್ ಆಗಿದ್ದೆ ನಿಜವಾಗಿ. ಈಗ ಪುನಃ 4-5 ತಿಂಗಳ ಹಿಂದೆ ಪುನಃ ರಿಕರೆನ್ಸ್ ಆಯ್ತು. ಹಾಗೆ ಅದು ಪೆಟ್ ಸ್ಕ್ಯಾನ್ ಅಲ್ಲಿ ಗೊತ್ತಾಯ್ತು. ನಾನಂದ್ರೆ ಫಾಲೋ ಅಪ್ ಮಾಡ್ತಾ ಇದ್ದೆ. ಈ ಸಲ ಮಾಡುವಾಗ ಗೊತ್ತಾಯ್ತು. ಅದು ನೋಡುವಾಗ ಉಂಟಲ್ಲ, ಅದು ನಿಜವಾಗಿ 4th ಸ್ಟೇಜಲ್ಲಿ ಇತ್ತು. ಆದ್ರೆ ಒಂದು ಕೀಮೋ ಆರಾಯ್ತಲ್ಲ, 3 ಕೀಮೋ ಆಗುವಾಗ ಒಂದು ಅಲ್ಟ್ರಾಸೌಂಡ್ ಮಾಡುವಾಗ
ಅದು ಒಂದು ಸೈಡ್ ಇದ್ದು ಆಕ್ಸಿಲರಿ ಲಿಂಫ್ ನೋಡ್ ಬಂದಿತ್ತು, ಅದು ಹೋಗಿದೆ ಅಂತ ಬಂದಿದೆ. ಅದು ಹೋದ್ರೆ ಓಕೆ ನಮ್ಮ ಮಾರಿಯಮ್ಮನ ದಯೆಯಲ್ಲಿ ಹೋದ್ರೆ ನಂದು ಸೆಕೆಂಡ್ ಸ್ಟೇಜ್ ಆಗ್ತದೆ, ಇಲ್ಲದಿದ್ರೆ ಫೋರ್ತ್ ನಡೀತಾ ಹೋಗ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ಬೇಕು. ಇನ್ನು ಸಹ ಉಂಟು ನನಗೆ ಟ್ರೀಟ್ಮೆಂಟ್, ಮುಗಿಲಿಲ್ಲ. 6 ಕೀಮೋಸ್ ಆಯ್ತಲ್ಲ, ಒಟ್ಟಿಗೆ 17 ಕೊಡ್ಲಿಕ್ಕೆ ಉಂಟು ಇಂಜೆಕ್ಷನ್ಸ್. ಇನ್ನು ಫುಲ್ 1 ಇಯರ್ ನನಗೆ ಅದೇ. ಮುಂಚೆ ಕೊಟ್ಟೆ ಆಗಿದೆ, ಎಷ್ಟು 7 ವರ್ಷದ ಮೊದಲು 1 ವರ್ಷ ಫುಲ್ ಟ್ರೀಟ್ಮೆಂಟ್ ತಕೊಂಡು ಕಂಪ್ಲೀಟ್ ಗುಣ ಆಗಿತ್ತು ನಾನು. ಆಗ ಕ್ಯಾನ್ಸರ್ ಸರ್ವೈವರ್ ಆಗಿದ್ದೆ, ಈಗ ಕ್ಯಾನ್ಸರ್ ವಾರಿಯರ್ ಅಂತ ಪುನಃ ಒಂದು ಗ್ರೇಡ್ ಸಿಕ್ಕಿತ್ತು. ಆದ್ರೂ ನಾನು ಬೇಜಾರು ಪಡುದಿಲ್ಲ. ಯಾಕೆ ಗೊತ್ತುಂಟಾ, ಬರುವುದು ಬರ್ತಾ ಇರ್ತದೆ, ಯಾರಿಗೂ ಕಾಯಿಲೆ ಉಂಟಲ್ಲ, ಬರುವುದು ನಿಲ್ಲಿಸ್ಲಿಕ್ಕೆ ಆಗ್ತದಾ? ಕರೆಕ್ಟ್. ಹಾಗಾಗಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಯಾರಿಗಾದ್ರೂ ನಾನು ಅಷ್ಟೇ ಹೇಳುದು, ಎಂತ ಬಂದ್ರೆ ಉಂಟಲ್ಲ, ಬೇಜಾರು ಮಾಡಿ ಕೂತ್ಕೊಳ್ಳೋದಕ್ಕಿಂತ ಅದರಿಂದ ಹೇಗೆ ಹೊರಬರುವುದಂತ ನೋಡ್ಬೇಕು. ಮತ್ತೆ ನಮ್ಮ ಬೇರೆ ಆಕ್ಟಿವಿಟೀಸ್ ಎಲ್ಲ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಮನಸ್ಸೆಲ್ಲ ಹಾಕಬೇಕು. ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಒಳ್ಳೇದುಂಟು, ಹಾಗಾಗಿ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಸಹ ಅವರಿಗೆ ಖುಷಿ ಕೊಡುವಂಥದ್ದು ಟೂರ್ ಅರೇಂಜ್ ಮಾಡಿ ಎಲ್ಲ ಉಂಟಲ್ಲ, ಎಲ್ಲರೂ ಒಟ್ಟಿಗೆ ನಾವು ಟೂರ್ ಹೋಗುದು. ಒಂದು ನಮ್ಮದು 9 ಜನರದ್ದು, ನಾವು ನವದುರ್ಗೆಯರು ಅಂತ ಹೆಸರಿಡ್ತೇವೆ. 5 ಜನ ಹೋದ್ರೆ ಹಂಪಾಂಚ್ ಪಂಚಕನ್ಯೆಯರು ಅಂತ ಎಲ್ಲ ಒಂದೊಂದು ಗ್ರೂಪಿಗೆ ಹೆಸರಿಟ್ಟು, ಫ್ರೆಂಡ್ಸ್ ತುಂಬಾ ಫ್ರೆಂಡ್ಸ್, ಕಸಿನ್ ಸಿಸ್ಟರ್ಸ್ ಎಲ್ಲ ಒಟ್ಟಿಗೆ ಮಾಡಿ ಹೋಗುದು ಎಲ್ಲ. ನಮ್ಮ ಡೊಮೆಸ್ಟಿಕ್ ಟೂರ್ಸ್, ಇಂಟರ್ನ್ಯಾಷನಲ್ ಟೂರ್ಸ್ ಎಲ್ಲಿಯಾದ್ರೂ ನಾನು ಅರೇಂಜ್ ಮಾಡ್ತೇನೆ, ವಿದೌಟ್ ಎನಿ ಎಂತ ಹೇಳ್ತೇವೆ, ಲಾಭ ಇಲ್ಲದೆ ಮಾಡುದು ಕೆಲಸ ಇದು. ಅಂದ್ರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇದೆ ಎಲ್ಲ ಉಂಟಲ್ಲ. ಹೋಗುದಕ್ಕಿಂತ ಮೊದಲು ಎಲ್ಲ ಸ್ಟಡಿ ಮಾಡಿಕೊಳ್ತೀನಿ, ಯೂಟ್ಯೂಬ್ ಅಲ್ಲಿ ಇದರಲ್ಲಿ ಹೋಗಿ ಗೂಗಲ್ ಸರ್ಚ್ ಮಾಡಿ ಆ ಊರಿನ ಬಗ್ಗೆ ಎಲ್ಲ ಎಲ್ಲಿ ಹೋಗ್ಬೇಕೆಲ್ಲ ನೋಡುದು, ಮತ್ತೆ ಅರೇಂಜ್ ಮಾಡುದು. ಹಾಗೆ ನಾವು ತುಂಬಾ ಎಂಜಾಯ್ ಮಾಡಿ ಬರ್ತೇವೆ. ಹಾಗೆ ನನ್ನ ಒಟ್ಟಿಗೆ ಟೂರಿಗೆ ಬರುದಂದ್ರೆ ನಮ್ಮ ಸರ್ಕಲ್ ತುಂಬಾ ಖುಷಿ. ಈಗ ಸಹ ನನಗೆ ಕಾಯಿಲೆ ಅಂತ ಅವರಿಗೆ ಭಾರಿ ಬೇಜಾರುಂಟು. ಅದು ಮುಗ್ದ ಕೂಡಲೇ ಕಾಯ್ತಾ ಇದ್ದಾರೆ, ಇನ್ನು ಯಾವಾಗ ಹೋಗ್ಲಿಕ್ಕೆ ಉಂಟು ಅಂತ ಕಾಯ್ತಾ ಇದ್ದಾರೆ. ಹಾಗೆ ಇದು ಒಂದು ಖುಷಿಯ ಜೀವನ, ನೋವಲ್ಲೂ ಕೂಡ. ಖಂಡಿತ ಖಂಡಿತ. ನಾನು ಅಷ್ಟು ಹ್ಯಾಪಿ, ನಿಜ ಹೇಳುದು, ಬೇಕಂತ ಹೇಳುವುದಲ್ಲ. ಕೆಲವರು ಹೇಳ್ತಾರೆ, ನಿನ್ನ ಕಣ್ಣು ವಿಡಿಯೋ ಹಾಕಿದ ಕೂಡಲೇ ನಿನ್ನ ಕಣ್ಣು ನೋಡುವಾಗ ಕಣ್ಣಿನಲ್ಲಿ ಬೇಜಾರು ಕಾಣ್ತದೆ ಅಂತ. ನಿಜವಾಗಿ ಅಲ್ಲ. ಹಾಸ್ಪಿಟಲಿಗೆ ಹೋಗಿ ಕೀಮೋ ತಕೊಂಡು ಬಂದ್ರೆ, ಜ್ವರ ಬಂದ್ರೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಎಲ್ಲ ಕಣ್ಣು ಎಂತ ಆಗ್ತದೆ, ಆಟೋಮೆಟಿಕ್ ಕಣ್ಣಲ್ಲಿ ಚೇಂಜಸ್ ಬರ್ತದೆ. ಆದ್ರೂ ಕೆಲವರು ನನಗೆ ಮೆಸೇಜ್ ಎಲ್ಲ ಮಾಡ್ತಾರೆ, ನಿನ್ನ ಕಣ್ಣಲ್ಲಿ ದುಃಖ ಏನೂ ಇಲ್ಲ, ನೀವು ಬೇಜಾರು ಮಾಡ್ಲೇಬೇಡಿ. ನಾನೇ ಬೇಜಾರು ಮಾಡುದಿಲ್ಲ, ನೀವೇ ಯಾಕೆ ನನ್ನ ಬಗ್ಗೆ ಬೇಜಾರು ಮಾಡ್ತೀರಿ ಕಣ್ಣೆಲ್ಲ ಅಂತ ನಾನು ಹಾಗೆ ಹೇಳಿ, ನನಗೆ ಯಾರು ಸಿಂಪತಿ ಒಂದು ತೋರಿಸಿದ್ರೆ ನಿಜವಾಗಿ ಮುಂಚಿನಿಂದಲೂ ಇಷ್ಟವೇ ಇಲ್ಲ. ಸಿಂಪತಿ ನನಗೆ ಇಷ್ಟ ಇಲ್ಲ, ಯಾರು ಇಲ್ಲ ನನಗೆ. ನಾನು ಕಾಲ್ಸ್ ಸಮೇತ ರಿಸೀವ್ ಮಾಡಿದ್ದು, ನಾನು ಹುಷಾರಿಲ್ಲದಾಗ ಮಾಡುದು. ಯಾಕೆಂದ್ರೆ ಕೆಲವರು ಅಯ್ಯೋ ಅಯ್ಯೋ ಅಂತ ಹೇಳಿಕ್ಕೆಲ್ಲ, ಅದು ನನಗೆ ಇಷ್ಟ ಇಲ್ಲ. ನಾನು ಯಾರಿಗೂ ಹೇಳ್ತೇನೆ, ನನಗೆ ನೀವು ಸ್ವಲ್ಪ ಇದು ಮಾಡಿ, ಮೋಟಿವೇಟ್ ಮಾಡಬೇಕು. ಅದ್ರ ಬದಲಿಗೆ ಪಾಪ ಹೇಳ್ಬೇಡಿ. ನಾನ್ ಸಹ ಯಾರಿಗೂ ಹೇಳುದಿಲ್ಲ. ನಿನ್ನೆ ಪೆಟ್ ಸ್ಕ್ಯಾನಿಗೆ ಹೋದಲ್ಲಿ ಒಬ್ರು ಲಂಗ್ ಕ್ಯಾನ್ಸರ್ನವರು ಬಂದ್ರು, ಪಾಪ ಗಂಡಸು, ಗಂಡ ಹೆಂಡತಿ. ಅವರು ಸಹ ನನ್ನ ಅಭಿಮಾನಿ ಅಂತೆ, ಕಡೆ ಹೊನ್ನಾವರದಿಂದ ಬಂದಿದ್ರು. ಅವರಿಗೆ ಸಹ ನಾನು ಎಷ್ಟೋ ಸಮಾಧಾನ ಹೇಳಿ, ಯುವರಾಜ್ ಸಿಂಗ್ ನೋಡಿ, ಇವರು ನೋಡಿ ಎಲ್ಲ ಖುಷಿ ಮಾಡಿ, ಅವರಿಗೆ ಎಷ್ಟು ಖುಷಿ. ನಾನು ಹಿಂದೆ ಬರುವಾಗ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ರು. ನಾನೊಬ್ಬರು ನನಗೆ ಬೇಕಿದ್ದ ಡಾಕ್ಟರ್ ಅಡ್ರೆಸ್ ಎಲ್ಲ ನಂಬರ್ ಕೊಟ್ಟೆಲ್ಲ ಬಂದಿದ್ದೇನೆ. ಹೋಗಿ ನೀವು ಸೆಕೆಂಡ್ ಒಪಿನಿಯನ್ ತಕೊಳ್ಳೇಬೇಕು ಅಲ್ವಾ? ಒಂದೇ ಡಾಕ್ಟರ್ದು ಯಾವಾಗ್ಲೂ ತಗೊಳ್ಬಾರ್ದು. ನನ್ನ ಅಭಿಪ್ರಾಯ ಹಾಗೆ. ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡ್ದಾದ್ರೆ. ಅನುಕಂಪ ಬೇಡ ಅಲ್ವಾ? ಖಂಡಿತ ಬೇಡ ಅಂತ ಹೇಳ್ತೀರಿ. ಹಾಗಾದ್ರೆ ಏನ್ ಮೇಡಮ್, ಈ ಕ್ಯಾನ್ಸರ್ ಅಂತ ಬಂದಾಗ ಯಾಕೆ ಭಯ ಪಡ್ತಾರೆ? ಯಾಕೆ ಭಯ ಅಂದ್ರೆ, ಮೊದಲನೇದಾಗಿ ಕ್ಯಾನ್ಸರ್ ಕಾಯಿಲೆ ಬಂದ್ರೆ ಇಷ್ಟು ದೊಡ್ಡ ಅಮೌಂಟ್ ಬೇಕು, ಹೌದಾ? ಗೊತ್ತುಂಟಲ್ಲ, ಫ್ರೀ ಎಲ್ಲ ಕಡೆಯಲ್ಲಿ ಇರ್ತದೆ. ಅವರು ಜಸ್ಟ್ ಕೀಮೋ ಕೊಟ್ಟು ಕಳಿಸುದು. ಕೀಮೋದ ಒಟ್ಟಿಗೆ ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಥೆರಪಿ ಎಲ್ಲ ಉಂಟು. ಅದೆಲ್ಲ ಕೊಟ್ಟರೆ ಸ್ವಲ್ಪ ಕಾಯಿಲೆಗೆ ತುಂಬಾ ಒಳ್ಳೇದು, ಕೊಟ್ರೆ ಟ್ರೀಟ್ಮೆಂಟ್. ಆದ್ರೆ ಪಾಪ ಬಡವರಿಗೆಲ್ಲ ಎಂತ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಫ್ರೀ ಉಂಟು ಕೆಲವು ಕಡೆ, ಅದು ಕೀಮೋಕ್ಕೆ ಮಾತ್ರ ಅಂತೆ. ಅದು ಸಹ ನಾನು ಕೇಳಿಕೊಂಡು, ಕೀಮೋಗೆ ಮಾತ್ರ ಫ್ರೀ ಇರ್ತದೆ. ಅದು ಕೀಮೋ ಚೀಪ್ ಉಂಟು ತುಂಬಾ. ಕೀಮೋ 2,000, 1,000, 1,500 ಹಾಗೆ. ಆ ಮೆಡಿಸಿನ್, ಕೀಮೋ ಮೆಡಿಸಿನ್ ಚೀಪ್. ಅದೇ ಇಮ್ಯುನೊಥೆರಪಿ ಎಲ್ಲ ಉಂಟಲ್ಲ, ಮುಂಚೆ ಲಕ್ಷಗಟ್ಟಲೆ ಇತ್ತು. ಈಗ ನಮ್ಮ ಮೋದಿ ಗವರ್ಮೆಂಟ್ ಅದಕ್ಕೆ ಒಂದು ಇದು ಮಾಡಿದ್ದಾರೆ, ತುಂಬಾ ಡಿಸ್ಕೌಂಟ್ ಮಾಡಿ ಉಂಟಲ್ಲ, ಕಡಿಮೆ ಆಗಿದೆ. ಒಂದು ಸಲಕ್ಕೆ ಒಂದು 40-45,000 ಅಲ್ಲಿ ಇಮ್ಯುನೊಥೆರಪಿಯ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಬರ್ಲಿಕ್ಕೆ ಆಗ್ತದೆ. ಅಂತದೊಂದು 17 ಎಲ್ಲ ಕೊಡ್ಬೇಕಂತ ಹೇಳಿದ್ರೆ ತುಂಬಾ ಆಗ್ಲಿಲ್ವಾ? ಅದರಲ್ಲಿ ಸರ್ಜರಿ, ಅದಕ್ಕೆ ಜನ ಹೆದರುದು ಈಗ. ಅಥವಾ ಒಂದು ಇನ್ಶೂರೆನ್ಸ್ ಅಂತ ಮಾಡಿ ಇಡಿ, ಎಲ್ರಿಗೂ ನಾನು
ಸಜೆಸ್ಟ್ ಮಾಡ್ತೇನೆ ಓಕೆ ಇನ್ಶೂರೆನ್ಸ್ ಮಾಡಿ ಅಂತ. ನಾವು ಮಾಡಿಸಿದ್ದೇವೆ, 30 ವರ್ಷದಿಂದ ಮಾಡಿಸಿದ್ದೇವೆ. ಓಕೆ ಹೌದು, ಆದ್ರೂ ಸಹ ಅದು ಈಗ ಗೊತ್ತಾಗ್ತಾ ಉಂಟು ಮಾಡಿದ್ದು ಒಳ್ಳೇದೇ ಆಯ್ತಂತ. ಅಲ್ವಾ? ಯಾಕೆ ಹೌದು, ಓಕೆ, ಆ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಖರ್ಚು ತುಂಬಾ ಆಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಅದಕ್ಕೆ ಮಾತ್ರ ಅಲ್ಲ, ಅದು ಬಂದ ಕೂಡಲೇ ನಾವು ಸಾಯುವುದೇ ಅಂತ ಜನ ಎಣಿಸ್ತಾರೆ ಅಲ್ವಾ. ಮಾತ್ರ ಒಂದು 4th ಸ್ಟೇಜ್ ಆಗಿ ಸ್ಪ್ರೆಡ್ ಎಲ್ಲ ಆದ್ರೆ ಉಂಟಲ್ಲ, ಭಾರಿ ಕಷ್ಟ ಉಂಟು. ಅದು ಫಸ್ಟ್, ಸೆಕೆಂಡ್, ಈಗ 3rd ನನಗೆ ಹೋದ ಸಲ ಇತ್ತು. 7 ವರ್ಷ ನಾನು ಆರಾಮದಲ್ಲಿ ಇರ್ಲಿಲ್ವಾ 2019 ಎಷ್ಟು ನಾನು ಟೂರ್ ಎಲ್ಲ ಮಾಡಿದ್ದೇನೆ. ಈ ಚಂದ ಮೆಡಿಸಿನ್ ತಗೊಳ್ಳೋದು ನಾನು ಟೂರ್ ಆಸ್ಟ್ರೇಲಿಯಾ ಟೂರಿಗೆ ಹೋಗಿ ಬಂದಿದ್ದೆ. 30 ರೇಡಿಯೇಷನ್ ಕೊಟ್ಟಿದ್ದಾರೆ ನನಗೆ, 17 ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ. 1 ವರ್ಷ ಫುಲ್ ನನ್ನ ಟ್ರೀಟ್ಮೆಂಟಿನ ಎಡೆಯಲ್ಲಿ ನಾನು ಎಷ್ಟೋ ಟ್ರಿಪ್ ಮಾಡಿದ್ದೇನೆ. ಸುಮಾರು ಇಂಡಿಯಾದಲ್ಲಿ ಸುಮಾರು ಆಯ್ತು, ಅಲ್ಲಿ ಸಹ ಹಾಗೆ ಥೈಲ್ಯಾಂಡ್, ಆಸ್ಟ್ರೇಲಿಯಾ ಇಲ್ಲೆಲ್ಲ ಹೋಗಿ ಬಂದಿದ್ದೇವೆ. ಅದೇ ನಮ್ಮ ಲೇಡೀಸ್ ಗ್ರೂಪ್, ಅದೇ ಹಾಗೆ ಹೋಗ್ತಾ, ಅದು ಗ್ರೂಪಿನವರ ಕೇಸರಿ ಟ್ರಿಪ್ ಎಲ್ಲ ಉಂಟಲ್ಲ ಈಗ, ಅಲ್ಲಿ ಅದ್ರಲ್ಲೆಲ್ಲ ಹೋಗಿ ಬಂದದ್ದು. ಅಂದ್ರೆ ಆಚೆ ಎಲ್ಲ ಅರೇಂಜ್ ಮಾಡುವಷ್ಟು ನಮಗೆ ಕೆಪಾಸಿಟಿ ಇಲ್ಲ, ಆದ್ರೂ ಒಳ್ಳೆ ಎಂಜಾಯ್ ಮಾಡಿ ಬಂದಿದ್ದೇವೆ. ಆಗ ಮಾತ್ರ ಹೇರ್ ಫಾಲ್ ಎಲ್ಲ ಹೇರ್ ಹೋಗಿತ್ತು, ವಿಗ್ ಇಟ್ಕೊಂಡು ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿ ಎಲ್ಲ ಟ್ರಿಪ್ ಮಾಡಿ ಬಂದಿದ್ದೇನೆ. ಈ ಸಲ ಏನೋ ಡಾಕ್ಟರ್ ಹತ್ರ ಚಾಲೆಂಜ್ ಮಾಡಿದ್ರು, ಈಗ ಹೋಗುದಿಲ್ಲ ಹೇರ್ ಅಂತ, ಈಗಿನ ಮೆಡಿಸಿನ್ ಹಾಗೆ ಅಂತ ಗೊತ್ತಿಲ್ಲ. ಆದ್ರೂ ನಾನೊಂದು ಹೆದರಿಕೊಂಡಿದ್ದೆ, ಆರೋಗ್ಯ ಆಗುವಾಗ ನನ್ನ ಎಲ್ಲ ಹೋಗ್ತದೆ ಕೂದಲು, ಹೇರ್ ಫಾಲ್ ಉಂಟು, ಆದ್ರೆ ಇದು ನನ್ನದೇ ಕೂದಲು ನೋಡಿ, ಇದು ನನ್ನದೇ ಕೂದಲು ಹೋಗ್ಲಿಲ್ಲ. ಹೋದ ಸಲ ಹೋದದುಂಟಲ್ಲ, ನಾನು ಮೊದಲೇ ಆಯಿಲ್ ಎಲ್ಲ ರೆಡಿ ಮಾಡಿ ಇಟ್ಟದ್ದು, ಅಲೋವೆರಾ ಎಂತೆಂತ ಎಲ್ಲ ಹಾಕಿ ಆಯಿಲ್ ರೆಡಿ ಮಾಡಿ ಇಟ್ಟು ಇಷ್ಟು ಉದ್ದ ಕೂದಲು ಬಂದಿತ್ತು. ಎಲ್ಲರೂ ನಂಬ್ತಿರ್ಲಿಲ್ಲ, ಇದು ವಿಗ್ಗ ಕೇಳ್ತಿದ್ರು ನನ್ನ ಹೇರ್ ಉದ್ದ ಬಂದಾಗ. ಈ ಸಲ ಏನು ಹೇರ್ ಹೋಗ್ಲಿಲ್ಲ ಇಷ್ಟರವರೆಗೆ, ಇನ್ನು ಹೋಗ್ಲಿಕ್ಕಿಲ್ಲ, ಕೀಮೋ ಮುಗೀತೀಗ. ಇನ್ನು ನನ್ನ ಪೆಟ್ ಸ್ಕ್ಯಾನ್ ರಿಪೋರ್ಟ್ ನೋಡಿದ ನಂತರ ಟ್ರೀಟ್ಮೆಂಟ್ ಹೇಗೆ ನಡೀತದೆ ಅಂತ ಗೊತ್ತಾಗ್ತದೆ. ಅದಕ್ಕೆ ದೇವರಿದ್ದಾನೆ ಅಂತ ನಾನು ಹೇಳುದು. ನಿಜವಾಗ್ಲೂ ಕೂಡ ಮೇಡಮ್, ನೋ ಡೌಟ್, ದೇವರ ಮೇಲೆ ನಂಬಿಕೆ ಇಡಬೇಕು. ಒಂದು ನಮ್ಮ ಒಂದು ಆತ್ಮಧೈರ್ಯ, ಆತ್ಮವಿಶ್ವಾಸ ಅಲ್ವಾ, ದೃಢ ಸಂಕಲ್ಪ ನಾನು ಆಗ್ತದೆ, ಸರ್ವೈವ್ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ. ಎಸ್ ಮೇಡಮ್ ಅವರು, ನಿರ್ಮಲಾ ಕಾಮತ್ ಅವರು, ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವಂಥದ್ದು, ಸ್ತನ ಕ್ಯಾನ್ಸರ್ ಇರುವಂಥದ್ದು. ಸೊ ಬಹಳಷ್ಟು ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗುವಂತಹ ಒಂದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಇದು. ಸೊ ಹಾಗಿದ್ದಾಗ ಈ ಒಂದು ವಿಚಾರದಲ್ಲಿ ತಮಗೆ ಮೇಡಮ್ ಯಾವಾಗ ಇದು ಡಿಟೆಕ್ಟ್ ಆಯಿತು, ಗೊತ್ತಾಯಿತು ಈ ರೀತಿ ಪ್ರಾಬ್ಲಮ್ ಇದೆ ಅನ್ನುವಂಥದ್ದು, ಕಾಯಿಲೆ ಇದೆ ಅಂತ ಹೇಳಿ ಏನು ಹೇಳ್ತಾರೆ ಮೇಡಮ್? ನನಗೆ 2019 ಉಂಟಲ್ಲ, ಅಲ್ಲ 2018 ನಂದೊಂದು ಬರ್ತ್ಡೇ ನಾವು ಗ್ರ್ಯಾಂಡ್ ಆಗಿ ರಮಣ್ಪೈಯಲ್ಲಿ ಮಾಡಿದ್ದು. ಆಗ ನನಗೆ ಸ್ಟೇಜಲ್ಲಿ ಒಂದ್ಸಲ ಕಣ್ಣು ಕತ್ತಲೆ ಬಂತು. ಅದು ಯಾವುದರಿಂದ ಬಂದದೆ ಅಂತ ನನಗೆ ಗೊತ್ತಿಲ್ಲ, ಇದು ಗೊತ್ತೇ ಇಲ್ಲಲ್ಲ ವಿಷಯ. ಹಾಗೆ ಕಣ್ಣು ಕತ್ತಲೆ ಬಂತು, ನಾನದು ಹೊಟ್ಟೆಗೆ ಎಲ್ಲ ತಿನ್ನದೇನಾದ್ರೂ ಬಂದಿರ್ಬೋದು ಅಂತ ಎಣಿಸಿದೆ. ಮತ್ತು ನಾವು ಇಂಡೋನೇಷ್ಯಾ ಬಾಲಿ ಟ್ರಿಪ್ ಹೋಗಿ ಬಂದೆವು. ಆಗ ಸಹ ನನಗೆ ಸ್ವಲ್ಪ ವೀಕ್ನೆಸ್ ಎಲ್ಲ ಇತ್ತು, ಏನಪ್ಪ ಹೀಗೆ ಆಗ್ತದೆ ಅಂತ. ಮತ್ತೆ ಡಿಸೆಂಬರಲ್ಲಿ ಬ್ರೆಸ್ಟಲ್ಲಿ ಒಂದು ಲಂಪ್ ಕಂಡಿತ್ತು. ನಾನು ಕೂಡಲೇ ನನ್ನ ಒಬ್ಬರು ಇವರಿಗೆ ರಿಲೇಟಿವ್ ಇದ್ದಾರೆ, ಅವರಿಗೆ ಫೋನ್ ಮಾಡಿದೆ, ಡಾಕ್ಟರ್ ಪ್ರಜ್ಞಾ ಅಂತ, ಅವ್ರು ನನಗೆ ತುಂಬಾ ಬೇಕಿದ್ದವರು. ಅವರಿಗೆ ಫೋನ್ ಮಾಡುವಾಗ ಅವರು ಹೇಳಿದ್ರು, ಏನಿದ್ರು ಇರಲಿ ಕೂಡಲೇ ಒಂದು ನಮ್ಮ ಡಾಕ್ಟ್ರಿಗೆ ತೋರಿಸಿ ಅಂತ. ಹಾಗೆ ನಾನು NP ಹಾಸ್ಪಿಟಲಿಗೆ ಹೋಗಿ ಡಾಕ್ಟ್ರಿಗೆ ತೋರಿಸುವಾಗ ಅವರು ಕೂಡಲೇ ಅದು FNS ಎಲ್ಲ ಮಾಡ್ತಾರೆ, ಬ್ರೆಸ್ಟಿಗೆ ನೀಡಲ್ ಹಾಕಿ ಲಂಪ್ ಇದ್ದ ಜಾಗದಲ್ಲಿ. ಅವರಿಗೆ ಅದರಲ್ಲೇ ಗೊತ್ತಾಗಿದೆ ಡಾಕ್ಟ್ರಿಗೆ. ಆದರೆ ನಾನು ಓದೋದು ಒಬ್ಬಳೆ, ನನ್ನ ಹತ್ರ ಹೇಳಲಿಕ್ಕೆ ರೆಡಿ ಇರಲಿಲ್ಲ. ತೊಂದರೆ ಇಲ್ಲ ಹೇಳಿ, ನಾನು ಅದರಲ್ಲೆಲ್ಲ ನಾನು ಎಂತ ಹೆದರುವುದಿಲ್ಲ, ನೀವು ಹೇಳ್ಬೋದು ಡಾಕ್ಟರ್ ಅಂತ ಸುಮಾರು ಸಲ ಹೇಳಿದ ನಂತರ ಸ್ವಲ್ಪ ಇದರ ಲಕ್ಷಣ ಕಾಣ್ತದೆ ಅಂತ ಹೇಳಿದರು. ನನಗೆ ತಲೆಯಲ್ಲಿ ಬಂದದ್ದು ನನ್ನ ವಿಷಯ ಅಲ್ಲ, ನಾನು ಎಲ್ಲ ಫ್ರೀಯಾಗಿ ತಗೊಳ್ತೇನೆ. ಮನೆಗೆ ಈಗ ಅಮ್ಮ ಇದ್ದಾರೆ 87 ವರ್ಷದವರು, ಇವರಿಗೆ ಹೇಗೆ ಹೇಳೋದು, ಹೇಳದೆ ಉಪಾಯ ಇಲ್ಲ. ಅವರಿಗೆ ಹಾಸ್ಪಿಟಲಿಗೆ ಹೋಗೋದು ಬರೋದೆಲ್ಲ ಗೊತ್ತಾಗ್ತದಲ್ಲ. ಮಕ್ಕಳಿಗೆ ಹೇಳಿದೆ, ಅವರಿಗೆ ಸ್ವಲ್ಪ ಬೇಜಾರಾಯಿತು. ಆದರೆ ನನ್ನ ಮಕ್ಕಳಿಗೆ ಉಂಟಲ್ಲ ನನ್ನ ಮೇಲೆ ಒಂದು ತುಂಬಾ ಧೈರ್ಯ. ಎಲ್ಲಿ ನನ್ನ ಒಟ್ಟಿಗೆ ಹಾಸ್ಪಿಟಲಿಗೆ ಬರಲಿಕ್ಕೆ ಸಮೇತ ಒಪ್ಪುದಿಲ್ಲ. ಯಾಕೆ ಗೊತ್ತಾ, ಅವರನ್ನು ಸೈಡಿಗೆ ಕೂತ್ಕೊಳಿಸಿ ನಾನೇ ಹೋಗಿ ಎಲ್ಲ ಮಾತಾಡ್ತೇನಲ್ಲ. ಫ್ರೆಂಡ್ಸಿನ ಅಮ್ಮ ಎಲ್ಲ ಹಾಗೆ ಅಲ್ಲ ಅಂತೆ, ಪೇಷಂಟ್ ಕೂತ್ಕೊಳ್ಳೋದಂತೆ, ಮಕ್ಕಳು ಹೋಗಿ ಅಲ್ಲಿ ಮಾತಾಡೋದಂತೆ. ನಾನು ಹೋದ್ರೆ ನಾನು ಮಾತಾಡೋದು, ಪೇಷಂಟ್ ಯಾರಂತ ಆಗ್ತದಲ್ಲ. ಹಾಗೆ ನಿನ್ನ ಒಟ್ಟಿಗೆ ಬರುವುದಕ್ಕಿಂತ ಬಾರದಿದ್ರೆ ಒಳ್ಳೇದಂತ ಹೇಳೋದು. ಆ ಟೈಮಲ್ಲಿ ನಾನು ಯಾರಿಗೆ ಡಿಪೆಂಡ್ ಆಗಲಿಲ್ಲ, ತುಂಬ ನಾನೇ ಹೋಗ್ತಿದ್ದೆ. ಕಡೆಗೆ ಡಾಕ್ಟರ್ ಸ್ವಲ್ಪ ನನಗೆ ವಾರ್ನಿಂಗ್ ಮಾಡಿದ್ದು, ನಾಳೆ ಬರುವಾಗ ಗಂಡನನ್ನು ಕರೆದುಕೊಂಡು ಬರಲೇಬೇಕು, ಯಾಕಂದರೆ ಮಾತಾಡಬೇಕಲ್ಲ ಇದ್ರೆ ಟ್ರೀಟ್ಮೆಂಟಿನ ವಿಷಯ. ಖಂಡಿತ ಬರ್ತಾರೆ ಅಂತ ಹೇಳಿದೆ. ಹಾಗೆ ಗಂಡನನ್ನು ಕರ್ಕೊಂಡು ಹೋದೆ. ಗಂಡನಿಗೆ ಮೊದಲೇ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಆಗಿದೆ, ಡಾಕ್ಟರ್ಗಿಂತ ಹೆಚ್ಚು ನಾನೆಲ್ಲ ಎಂತ ಆಗಿದೆ, ನೆಕ್ಸ್ಟ್ ಎಂತ ಎಲ್ಲ ನಾನು ಅವರ ಬೇಜಾರಾಗದ ಹಾಗೆ ನಾನೆಲ್ಲ ಅವರಿಗೆ ತಿಳಿಸಿ ಅವರನ್ನು ಕರ್ಕೊಂಡು ಹೋದೆ. ಮತ್ತೆ ಗೊತ್ತುಂಟಲ್ಲ ನಿಮಗೆ, ಬೋನ್ ಸ್ಕ್ಯಾನ್, MRI ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ಅದು
ಕೆಲವು ಕಡೆ ನಾನು ಆದಷ್ಟು ನಾನು ಒಬ್ಬಳೇ ಹೋಗಿ ಬರ್ತಿದ್ದೆ. ನಂಗೆ ಯಾರನ್ನು ಕರ್ಕೊಂಡು ಹೋಗಿ ಉಂಟಲ್ಲ, ಅವರನ್ನು ಕಾಯಿಸದೆ ಅಂದ್ರೆ ಅದೇನೋ ನನಗೆ, ನಾನು ನಮ್ಮನಿಗೋಸ್ಕರ ಎಷ್ಟು ಹೊತ್ತು ಕಾಯ್ತೇನೆ ಹಾಸ್ಪಿಟಲಿಗೆ ಹೋಗಿ, ಅಮ್ಮ ನಮ್ಮಲ್ಲೇ ಇರುದು. ಆದ್ರೆ ನನಗೋಸ್ಕರ ನಂಗೆ ಯಾರು ಕಾಯುವುದು ಇಷ್ಟ ಇರ್ಲಿಲ್ಲ. ಹಾಗೆ ನಾನು ಆದಷ್ಟು ಹೋಗ್ತಿದ್ದೆ. ಆದ್ರೂ ಕೆಲವಕ್ಕೆ ಬೇಕಾಗ್ತದೆ, ಈಗ ಬೋನ್ ಸ್ಕ್ಯಾನ್ ಎಲ್ಲ ಮಾಡಿಸುವಾಗ ಜನ ಬೇಕು, ಹಾಗೆ ಮಕ್ಕಳು ಸಹ ಬರ್ತಿದ್ರು, ಅದು ಮುಂಚಿನ ವಿಷಯ. ಈ ಸಲ ಮಾತ್ರ ದೇವರು ನನಗೋಸ್ಕರ, ನನಗೆ ಒಂದು ಫ್ರೆಂಡ್ 5 ವರ್ಷದಿಂದ, ನನ್ನ ರಮ್ಯಾ ಶೆಣೆ ಅಂತ ಒಬ್ಬರಿದ್ದಾರೆ, ಬೆಸ್ಟ್ ಫ್ರೆಂಡ್ ಅಂದ್ರೆ ಅವರ ಹಾಗೆ ಅಕ್ಕ ತಂಗಿಯರು ಇರ್ಲಿಕ್ಕಿಲ್ಲ. ಬಂದಿದ್ದಾರೆ ಈಗ ಹೊರಗೆ ಕೂತಿದ್ದಾರೆ. ಅವರ ನಾವು ಎಲ್ಲಿ ಹೋಗೋದಿದ್ರು ಒಟ್ಟಿಗೆ, ಟೂರ್ ಆಗ್ಲಿ ಫಂಕ್ಷನ್ಸ್ ಆಗ್ಲಿ, ಇಲ್ಲಿ ಅಷ್ಟು ಒಳ್ಳೆ ಲೇಡಿ ಅವರು. ಈಗ ನನ್ನ ಇಷ್ಟು ಕೀಮೋ ಆಯ್ತಲ್ಲ, ಸಾಧಾರಣ ನಾನು ಎಷ್ಟೋ ಸಲ ಅಡ್ಮಿಟ್ ಆದೆ, ಒಂದು 11-15 ಸಲ ಆದೇನ ಅಂತ ಈ 4 ತಿಂಗಳಲ್ಲಿ. ಆದ್ರೆ ಕೀಮೋ 21 ದಿವಸಕ್ಕೆ ಮಾತ್ರ ಅಲ್ಲ, ನನಗೆ ವಾರಕ್ಕೆ ಸಹ ಎಂತದ ಅವರು ಕೊಡ್ತಾರೆ ಕೀಮೋ ಮೆಡಿಸಿನ್. ಈ ಸಲ ಪ್ರತಿಯೊಂದಕ್ಕೆ ಅವರೇ ನನಗೆ ನೆನಪು ಮಾಡಿ ನಾಳೆ ಎಷ್ಟು ಗಂಟೆಗೆ ಬರ್ಬೇಕಂತ ಬಂದು ಹಾಸ್ಪಿಟಲ್. ಡಾಕ್ಟರ್ ಸಮೇತ ಹೇಳಿದ್ದಾರೆ, ಡಾಕ್ಟರ್ ನಂಬುದಿಲ್ಲ, ಹೀಗೆ ಯಾರು ಇರುವುದಿಲ್ಲ ಅಂತ. ಅಷ್ಟು ಅವರ ಬಗ್ಗೆ ಡಾಕ್ಟರ್ಸಿಗೆ ಸಹ ಗೊತ್ತಾಗಿದೆ ಅಷ್ಟು. ಎಲ್ಲಿಯೋ 50 years ಟೈಮ್, 50th ಅದು 50th ಇದುಂಟಲ್ಲ, ಅದರಿಂದ ನಾನು ಚಂದ 1 ವರ್ಷದಲ್ಲೆಲ್ಲ ನಾನೇ ಎಲ್ಲ ಇದು ಮಾಡಿ ಬಂದಿದ್ದೇನೆ. ನನ್ನ ರಿಲೇಟಿವ್ಸ್ ಎಲ್ಲ ಕೀಮೋಕ್ಕೆ ನಿಲ್ಬೇಕು, ಸರ್ಜರಿಗೆ ಹಾಸ್ಪಿಟಲ್ ಆಗ ಬರ್ತಿದ್ರು, ನನ್ನ ಸಿಸ್ಟರ್ ಎಲ್ಲ ಬರ್ತಿದ್ರು. ಅದರಿಂದ ನಾನು ಹೊರಗೆ ಬಂದೆ ಅಲ್ಲ 1 ವರ್ಷದಲ್ಲಿ, ಎಲ್ಲಿ ಟೂರ್ ಎಲ್ಲ ಮಾಡಿ. ಕ್ಯಾನ್ಸರ್ ಸರ್ವೈವರ್ ಅಂತ ಇನ್ನು ನಾನು ಆರಾಮ್, ಆದ್ರೂ ಸಹ ಮನಸ್ಸಿನ ಎಡೆಯಲ್ಲಿ ನಂಗೆ ಇತ್ತು ಕ್ಯಾನ್ಸರ್ ಅಂತ ಕಾಯಿಲೆ ಉಂಟಲ್ಲ, ಕಂಪ್ಲೀಟ್ ಹೋಗುವಂತದ್ದು ಅಲ್ಲ ಅಂತ ನನಗೆ ಗೊತ್ತೇ ಇತ್ತು. ಯಾಕಂದ್ರೆ ನಂದು 3rd ಸ್ಟೇಜ್ ಇತ್ತು. ಅಂದ್ರೆ ನಿಮ್ಗೆ ಡಿಟೆಕ್ಟ್ ಆದಾಗ್ಲೇ 3rd ಸ್ಟೇಜ್. ಅದೇ ಮಿಸ್ಟೇಕ್ ಅದು ಹೇಗೆ ಅಂದ್ರೆ ಅಲ್ಲಿ ತನಕ ಗೊತ್ತಾಗ್ಲಿಲ್ಲ. ನಾನು ಹೋಗ್ತಿದ್ದೆ, ನಾನು ಮೆಮೊಗ್ರಾಮ್ ಮಾಡಿಸ್ತೇನೆ, ಪ್ರತಿಯೊಂದು ಫಾಲೋ ಎಂತ ಇದ್ರು ನಾನು ಟೆಸ್ಟ್ ಎಲ್ಲ ಮಾಡಿಸಿದ್ದೇನೆ, ಯಾರಿಗೂ ಗೊತ್ತಾಗ್ಲಿಲ್ಲ. 6 ತಿಂಗಳ ಹಿಂದೆ ನಾನು ಮೆಮೊಗ್ರಾಮ್ ಮಾಡಿಸಿದ್ದು. ಡಿಸೆಂಬರ್ ಅಲ್ಲಿ ಹೋಗುವಾಗ ಉಂಟಲ್ಲ 3rd ಸ್ಟೇಜಿಗೆ, ಅದು ಸಹ ಒಂದು ಆಶ್ಚರ್ಯ. ಅದಕ್ಕಿಂತ ಮೊದಲು ಚೆಕಪ್ ಎಲ್ಲ ಮಾಡ್ತಾ ಇದ್ದೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲ, ಖಂಡಿತ ಇಲ್ಲ. ನಾನು ಅದೇ ಹೇಳುದು ಡಾಕ್ಟ್ರಿಗೆ, ನಾನು ಹೇಳಿದ್ದೇನೆ ಮೆಮೊಗ್ರಾಮ್ ಮೆಷಿನ್ ದುಡ್ಡು ಮಾಡ್ಲಿಕ್ಕೆ ಇರುವ ಮೆಷಿನ್ ಕಾಣ್ಬೇಕು, ನನ್ನ ವಿಷಯದಲ್ಲಿ ಹೇಳುದು, ಬಾಕಿ ನನ್ಗೆ ಗೊತ್ತಿಲ್ಲ. ಇಲ್ಲ, ಬಹುತೇಕ ಕೇಸ್ಗಳು ಫೈನಲ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ, 3rd ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ. ವೈ ಅನ್ನೋದು ಅದೇ ಪ್ರಶ್ನೆ. ಅದೇ ಹೇಳಿದ್ದು, ನನಗೆ 6 ತಿಂಗಳಲ್ಲಿ ಗೊತ್ತಾಗೋದು, ಡಿಸೆಂಬರ್ ಅಲ್ಲಿ 3rd ಸ್ಟೇಜ್, ಅಷ್ಟು ಬೇಗ ನಾನು ಅದೇ ಪ್ರಶ್ನೆ ಯಾವಾಗಲೂ ಡಾಕ್ಟರ್ ಹತ್ರ ಕೇಳುದು, ಯಾಕೆ ಅದು ಅಷ್ಟು ಗೊತ್ತಾಗ್ಲಿಲ್ವಾ 6 ತಿಂಗಳ ಮೊದಲ? ನಂಗೆ ಏನೋ ಮನಸ್ಸಿನಲ್ಲಿ ಅದೊಂದು ಬೇಜಾರುಂಟು, ಯಾಕೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಮೆಮೊಗ್ರಾಮ್ ಮಾಡಿಸಿ ಅಂತ ಹೇಳಿದ್ರೆ ಮೊನ್ನೆ ಒಮ್ಮೆ ಮಾಡಿಸ್ಲೇ ಇಲ್ಲ. ನಂಗೆ ಅದರಿಂದ ನಂಬಿಕೆ ಇಲ್ಲ, ನೋವು ತಿಂದು ಬರುದು ಮಾತ್ರ ಮೆಮೊಗ್ರಾಮ್ ಅಲ್ಲಿ ಎಂತ, ನನ್ನ ಪ್ರಕಾರ. ಮತ್ತೆ ಗೊತ್ತಿಲ್ಲ, ಬಾಕಿಯವರಿಗೆ ಸರಿ ಇರ್ಬೋದು, ನಾನು ಬಾಕಿಯವರ ವಿಷಯ ಹೇಳುದಿಲ್ಲ, ನನ್ನ ವಿಷಯ ಹೇಳುದು. ಕಡೆಗೆ 3rd ಸ್ಟೇಜ್ ಅಂತ ಗೊತ್ತಾದ ನಂತರ ಉಂಟಲ್ಲ, ಅದು ಸ್ವಲ್ಪ ಇದೇ ಅಲ್ಲ, ಸೀರಿಯಸ್ ಅಲ್ಲ, ಅದು 80% ಎಲ್ಲ ಪಾಸಿಟಿವ್ ಇತ್ತು. HER2 ಅಂತ ಒಂದು, ಅದು ಟ್ರಿಪಲ್ ಪಾಸಿಟಿವ್ ಇತ್ತು. ನಂದು ಸ್ವಲ್ಪ ಕೇಸ್ ಸ್ವಲ್ಪ ಇದೇ ಇತ್ತು. ಆದ್ರೂ ನಾನು ಅದನ್ನು ಉಂಟಲ್ಲ, ನಾನು ಹಾಸ್ಪಿಟಲಿಗೆ ಹೋಗುವುದಂದ್ರೆ ಸಮೇತ ಉಂಟಲ್ಲ, ತವರು ಮನೆಗೆ ಹೋಗುದಂತಲೇ ಹೇಳುದಿತ್ತು. ಅಷ್ಟು ನಾನು ಎಂತ ಅಲ್ಲಿ ಹೋದ ನಂತರ ಎಲ್ಲ ಸಿಸ್ಟರ್ಸ್ ನರ್ಸಸ್ ಎಲ್ಲ ಇದ್ದಾರಲ್ಲ, ಎಲ್ಲ ನಂಗೆ ಫ್ರೆಂಡ್ಸೇ. ಮೇಡಮ್, ನೀವು ಈಗ ಹೀಗೆ ಅಥವಾ ಮೊದಲೇ ಪಾಸಿಟಿವ್ ಫುಲ್ ಏನಾದ್ರೂ ಕೂಡ ಚಲ್ತಾ? ಬಹಳಷ್ಟು ನನ್ನ ಮದುವೆಯಾಗಿ 36 ವರ್ಷ ಆಯ್ತು. ನಾನು ಯಾವಾಗಲೂ ಒಂದು ತರ ಲೈಫ್ ಅಂತ ಖುಷಿಯಲ್ಲೇ ಇರುವುದು. ನಾನು ಹೇಗೋ ಹಾಗೆ ನಡೀತಾ ಉಂಟು ಇಷ್ಟು ಟೈಮ್. ಹೇಗೆ ಅಂಡ್ ಹೌ ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ಅದು ಹೇಗೆ ಅಂತ ಗೊತ್ತಿಲ್ಲ. ನನ್ನ ಸರ್ಕಲ್ ಸಹ ಒಳ್ಳೇದುಂಟು, ಹಾಗೆ ಇರ್ಬೋದಂತ ನಾನು ಎಣಿಸುವುದು. ಮತ್ತೆ ನನಗೆ ಕೆಟ್ಟವರ, ನಾನು ಯಾವಾಗಲೂ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಅಂಥದ್ದೆಲ್ಲ ಎಂಥದ್ದು ಕಂಡ್ರೆ ಸ್ವಲ್ಪ ನಾನು ದೂರವೇ ಇಡ್ತೇನೆ. ಯಾಕೆ ಸುಮ್ಮನೆ ಹೋಗುದಿಲ್ಲ. ಯಾರ ಒಳ್ಳೇದು ಯಾರಂತ ಜನ ನಾವು ಸಿಲೆಕ್ಟ್ ಮಾಡಿ ದಿವಸ ನೋಡಿ ಈಗ ಎಷ್ಟು ಗಮ್ಮತ್ನಲ್ಲಿ ಹೋಗ್ತದೆ ಅಂದ್ರೆ, ನಮ್ದು ಈ ಫ್ರೆಂಡ್ ಸರ್ಕಲ್ಲೇ ತುಂಬಾ ಒಳ್ಳೇದುಂಟು. ಒಬ್ಬರಿಗೆ ಈಗ ನಿಮ್ಗೆ ಫಸ್ಟ್ ಅದು ಗೊತ್ತಾದಾಗ ಮೇಡಮ್ ಏನಾಯ್ತು ಅಂದ್ರೆ, ಬಹಳಷ್ಟು ಜನರು ಯಾಕೆ ಈ ಪ್ರಶ್ನೆ ಅಂತ ಬಂದಾಗ, ಬಹಳಷ್ಟು ಜನರು ಆ ಫಸ್ಟ್ ಒಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗದಾಗ್ಲೇ ಇದು ಮುಗೀತು, ನನ್ನ ಬದುಕಿನ ಅಂತ್ಯ, ನಾನು ಎಂಡ್ ಅನ್ನೋದು ಎಲ್ಲರೂ ಎಣಿಸಿರ್ಬೋದು. ನಾನು ಖಂಡಿತ ಎಣಿಸ್ಲಿಲ್ಲ ಹಾಗೆ. ಯಾಕೆಂದ್ರೆ ನನಗೆ ಅಂದ್ರೆ ಸಪೋರ್ಟ್, ನನ್ನ ಗಂಡನಷ್ಟು ಸಪೋರ್ಟ್ ಮಾಡುವವರು ಯಾರೂ ಇಲ್ಲ. ಅಷ್ಟು ಒಂದು ಸಪೋರ್ಟ್. ಏನ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್? ನಮ್ಮ ಆಫೀಸ್ ಉಂಟು ಕಾಸರಗೋಡಲ್ಲಿ, ನಮ್ದು ಡಾಕ್ಯುಮೆಂಟ್ ರೈಟರ್ಸ್ ಆಫೀಸ್. ಅವ್ರು ನಮ್ಮ ಓನ್ ಫ್ಯಾಮಿಲಿ ಹೆರಿಡಿಟ್ರಿ ಅದು. ಅವರ ಅಜ್ಜ, ಈ ಸೈಡ್ ಅಜ್ಜ, ಆ ಸೈಡ್ ಅಜ್ಜ, ಎಲ್ಲ ನಮ್ಮ ಡಾಕ್ಯುಮೆಂಟ್ ರೈಟರ್ಸ್. ಹಾಗೆ ಮಕ್ಕಳು ಮುಂದುವರಿಸಲಿಲ್ಲ, ಅದನ್ನ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಅದು ಕಾಸರಗೋಡ್ನಲ್ಲಿ ಉಂಟು. ಹಾಗೆ ನನ್ನ ಗಂಡ ನನಗೆ ಅಷ್ಟು ಸಪೋರ್ಟ್ ಇದ್ದದ್ರಿಂದ ಒಂದು ಹೇಳ್ತೇನೆ ನಾನು, ಮನೆಯವರು ಸ್ವಲ್ಪ ಸಪೋರ್ಟ್ ಕೊಟ್ರೆ ಮಾತ್ರ ಪೇಷಂಟ್ ಹುಷಾರಾಗಿರ್ತಾರೆ. ಮನೆಯಲ್ಲಿ ಕಿರಿಕಿರಿ ಏನಾದ್ರೂ ಇದ್ರೆ ಉಂಟಲ್ಲ ಪೇಷಂಟಿಗೆ,
ಅಥವಾ ದುಡ್ಡಿನಲ್ಲಿ ಕಿರಿಕಿರಿ ಬಂದ್ರೆ ಸಹ ಬೇಜಾರು ಆ ವಿಷಯ, ಹೌದಲ್ಲ? ಹೌದಪ್ಪ. ಅವರ ಹತ್ರ ಇವರ ಹತ್ರ ಬೇಡಿ ಎಷ್ಟಂತ ಟ್ರೀಟ್ಮೆಂಟ್ ಮಾಡುದು. ಈಗ ಸಹ ಬರ್ತದಲ್ಲ 25 ಲಕ್ಷ 35 ಲಕ್ಷ ಖರ್ಚುಂಟು ಕೊಡ್ಬೇಕಂತ. ಕೆಲವರಿಗೆ ಒಟ್ಟಾಗ್ತದೆ ದುಡ್ಡು, ಎಲ್ಲರಿಗೂ ಹಾಗೆ ಆಗುದಿಲ್ಲಪ್ಪ. ಪಾಪ 500 ರೂಪಾಯಿಗೂ ಕಷ್ಟ ಬರ್ತದೆ. ಈಗ ನಮ್ಗೆ ಸಹ ಎಷ್ಟೋ ಮೆಸೇಜ್ ಎಲ್ಲ ಬರ್ತದೆ, ನಾವು ಎಷ್ಟು ಕಳಿಸಬಹುದು? 1,000 2,000 ಎಲ್ಲ ಕಳಿಸಬಹುದು. ಹಾಗೆ ಎಲ್ಲರೂ ಮನಸ್ಸು ಮಾಡಿದ್ರೆ ಆಗ್ತದೆ. ನಾನು ಕೆಲವು ಸಲ ಫೇಸ್ಬುಕ್ ಅಲ್ಲಿ ಹಾಕ್ತೇನೆ, ನಾನು ಎಣಿಸುದಾಗ ಎಲ್ಲರೂ ಮನಸ್ಸು ಮಾಡಿ 200 ರೂಪಾಯಿ ಕಳಿಸಿದ್ರು ಎಷ್ಟು ದುಡ್ಡು ಆಯ್ತು. ನಂಗೆ 74,000 ಹತ್ತಿರ ಫಾಲೋವರ್ಸ್ ಇದ್ದಾರೆ. ಎಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾರಲ್ಲ, ನಾನು ಕೆಲವು ಅಪರೂಪಕ್ಕೆ ಎಲ್ಲರದ್ದು ಹಾಕುದಿಲ್ಲ, ಮತ್ತೆ ನನಗೆ ಅದೇ ಕೆಲಸ ಅಂತ ಹೇಳಿಸ್ಬೋದು, ಹಾಗೆ ಹಾಕುದಿಲ್ಲ. ಅಂತ ಕೆಲವು ಇದಿರ್ತದೆ ಗೊತ್ತಾಯ್ತಲ್ಲ, ಪೇಷಂಟ್ ಅವರದ್ದು ಹಾಕ್ತೇನೆ, ನಾನು ಎಂತಾದ್ರೂ ಹೆಲ್ಪ್ ಮಾಡ್ತೇನೆ. ಹಾಗೆ ಹಾಕಿದ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತದೆ. ನಾನು 100 ರೂಪಾಯಿ ನಾವು ಹೋಟೆಲಿಗೆ ಎಷ್ಟು ಹಾಕ್ತೇವೆ ದಿವಸಕ್ಕೆ, ಹೌದಲ್ಲ? ಮಕ್ಕಳಿಗೂ ಅದೇ ನಾನು ಹೇಳುದು, ಒಂದು ಸಲಕ್ಕೆ ಹೋಟೆಲಿಂದ ಸ್ವಿಗ್ಗಿ ಝೊಮ್ಯಾಟೊ ಅಂತ ಹೇಳಿ ಎಷ್ಟು ತರಿಸ್ತಾರಲ್ಲ ಎಲ್ರು. ನನ್ನ ಮಕ್ಕಳು ಕೊಡ್ತಾರೆ, ಆದ್ರೆ ಯಾರ್ಯಾರಿಗೂ ಕೊಡಬೇಡಿ ಅಂತ ಹೇಳುದು ನಾನು. ಹೌದಾ ನಿಜವ ಸುಳ್ಳು ಗೊತ್ತಾಗುದಿಲ್ಲ ಅಲ್ಲ. ನಮ್ಮ ಗುರ್ತದವರಿಗೆ ಕೊಡಿ ಅಂತ ಸಪೋರ್ಟ್ ಮಾಡ್ತೇನೆ. ನನ್ನ ಮಕ್ಕಳು ನಮ್ಮ ಹಾಗೆ, ಅವರು ಸ್ವಲ್ಪ ಜನರ ಮೇಲೆ ಪಾಪ ಪುಣ್ಯ ಇರುವ ಮಕ್ಕಳೇ. ಅದು ಒಂದು ಸಂತೋಷದ ವಿಷಯ. ಅಂದ್ರೆ ನಿಮ್ಗೆ ಈ ಧೈರ್ಯ ಅನ್ನುವಂಥದ್ದು ಅಂದ್ರೆ ಹೇಗ್ ಬಂತು ಅಂದ್ರೆ ಏನ್ ಹೇಳ್ತೀರಿ? ಯಾಕಂದ್ರೆ ಒಂದೆರಡು ನಾವು ಹೇಳಿದ್ವಿ, ಆ ಸುದ್ದಿ ಕೇಳಿದಾಗ್ಲೇ ತುಂಬಾ ಜನರು ಆಯ್ತು ನಮ್ಗೆ ಬಂತು. ಅದೊಂದು ಸಣ್ಣ ಮಾತಿದೆ, ಒಂದು ದೊಡ್ಡ ವಿಷಕಾರಿ ಹಾವು ಕಚ್ಚಿದ್ರು ಏನಾಗಲ್ಲ, ಆತ್ಮವಿಶ್ವಾಸ ಇದ್ದವನಿಗೆ. ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಸಣ್ಣ ಕೆರೆ ಹಾವು ಕಚ್ಚಿದ್ರು ಕೂಡ ನನಗೆ ಆಯ್ತು ಅಂತ ಹೇಳಿ ಆತ ಸತ್ತೋಗ್ತಾನೆ ಅಂತ ಹೇಳಿ. ಸೊ ಹಾಗಿದ್ದಾಗ ಏನು ಈ ನಮ್ಮ ಇನ್ಸೈಡ್ ಫೈಟ್ ಮಾಡುವಂತ ಆ ಫೈಟರ್ ಹೇಗೆ ಹುಟ್ಕೊಳ್ತಾನೆ, ಏನ್ ಕತೆ ಅದು, ಏನ್ ಹೇಳ್ತೀರಿ ಅದು? ಏನಂದ್ರೆ ನನಗೆ ನನ್ನ ಅಮ್ಮನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸಾಧಾರಣ ಎಲ್ಲ ಆಸ್ಪತ್ರೆ ಎಲ್ಲ ಡಾಕ್ಟರ್ದೆಲ್ಲ ವಿಷಯ ಗೊತ್ತು. ಮತ್ತೆ ನನ್ನ ಅತ್ತೆಯನ್ನು ಸಹ ಅತ್ತೆಯ ಒಟ್ಟಿಗೆ ಸಹ ನಾನು ಹೋಗ್ತಿದ್ದೆ. ಯಾರಿಗೂ ಬೇಕಿದ್ರೆ ನನಗೆ ಹಾಸ್ಪಿಟಲಿಗೆ ಹೋಗೋದಂದ್ರೆ ಒಂದು ವಿಷಯ ಉಂಟಲ್ಲ, ನಾನು ಹೆದರ್ತಿರ್ಲಿಲ್ಲ. ಮಾತ್ರ ಒಂದುಂಟು, ಬ್ಲಡ್ ನೋಡಿದ ಕೂಡಲೇ ಕಣ್ಣು ಕತ್ತಲೆ ಬರ್ತದೆ. ಮೊನ್ನೆ ನನಗೆ ಬ್ಲಡ್ ಕೊಡ್ತಾ ಇದ್ದಾರೆ, ನಾನು ಆಚೆ ಸೈಡಿಗೆ ನೋಡ್ಲಿಲ್ಲ, ಫುಲ್ ಕೊಟ್ಟು ಮುಗಿಯುವವರೆಗೆ ಉಂಟಲ್ಲ, ನಾನು ನೋಡ್ಲಿಲ್ಲ ಆಚೆ. ಅವ್ರು ನೋಡ್ತಿದ್ರು, ನನ್ನ ಫ್ರೆಂಡ್ ಇದ್ರು ಹತ್ತಿರ. ಅದೆಂತ ಆಗ್ತದೆ ನೋಡ್ಬೇಕಲ್ಲ, ಇಳಿತಾ ಉಂಟ ಅದು ಒಂದು ನನಗೆ ಸಣ್ಣಂದಿನಿಂದಲೂ ಬ್ಲಡ್ ನೋಡಿದ ಕೂಡಲೇ ನನಗೆ ಆಗುದಿಲ್ಲ. ಬಾಕಿ ಎಲ್ಲ ಧೈರ್ಯ ಉಂಟು, ಈ ಬ್ಲಡ್ಡಿನ ವಿಷಯ ಸ್ವಲ್ಪ ಇದುಂಟು. ಇಲ್ಲ ಆಗುದಿಲ್ಲ, ಆದ್ರೂ ಸಹ ಇದ್ದು ಹೆದರುದಿಲ್ಲ. ಅಂದ್ರೆ ನಂಗೆ ಎಲ್ಲ ಹೋಗಿ ಅಭ್ಯಾಸ ಉಂಟು. ಎಲ್ಲರ ಒಟ್ಟಿಗೆ ಸಾಧಾರಣ ನಾನು ಹೋಗ್ತಿದ್ದೆ. ರಿಪೋರ್ಟ್ಸ್ ಎಲ್ಲ ಬಂದ ಕೂಡಲೇ ನಮ್ಮ ಫ್ಯಾಮಿಲಿಯವರು ನನಗೆ ಕಳಿಸಿ ಕೊಡುದು. ಬ್ಲಡ್ ರಿಪೋರ್ಟ್ ಎಲ್ಲ ಉಂಟಲ್ಲ ಅವರವರ ನೋಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್. ನಾನು BSc ಸ್ಟೂಡೆಂಟ್ ಅಲ್ಲ, ನನಗೆ ಸಹ ಒಂದು ಟೈಮಲ್ಲಿ ಡಾಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ಮುಂಚೆ ಎಲ್ಲ 6 ಮಕ್ಕಳು ಇರುವಾಗ ಉಂಟಲ್ಲ, ಎಲ್ಲರನ್ನು ಅಷ್ಟು ಎಜುಕೇಶನ್ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ಗ್ರಾಜುಯೇಷನ್, ಗಂಡು ಮಕ್ಕಳಾದ್ರೆ ಇಂಜಿನಿಯರ್ ಡಾಕ್ಟರ್ ಎಲ್ಲ ಮಾಡ್ತಾರೆ. ಹುಡುಗಿಯರಿಗೆ ಮದುವೆ ಮಾಡಿ ಕಳಿಸುವುದಲ್ಲ ಜವಾಬ್ದಾರಿ. BSc ಮಾಡಿದ್ರಿ ತಾವು? BSc. ಮಕ್ಕಳಿಗೆ ಮನೆಯಲ್ಲಿ ಈ ವಿಚಾರ ಗೊತ್ತಾದ್ಮೇಲೆ ಮಕ್ಕಳಿಗೆ ಏನನ್ಸ್ತು, ಅಮ್ಮನಿಗೆ ಈ ರೀತಿ? ಮಕ್ಕಳಂದ್ರೆ ನಾನೇ ಧೈರ್ಯದಲ್ಲಿ ಇದ್ದೇನಲ್ಲ, ಅವರು ಹೇಳ್ತಾರೆ ಮಕ್ಕಳು, ನೀನೊಂದು ಪೇಷಂಟ್ ನಾಗಿದ್ರೆ ನಾವು ಸಹ ತುಂಬಾ ಬೇಜಾರು ಮಾಡ್ಬೇಕಿತ್ತು, ನಿನಗೆ ನೋಡಿದ್ರೆ ಯಾರು ಪೇಷಂಟ್ ಅಂತ ಗೊತ್ತೇ ಆಗುದಿಲ್ಲ ಅಂತ ಹಾಗೆ ಹೇಳುದು ಅವರು. ಹಾಗಾಗಿ ಮಕ್ಕಳಿಗೆ ನಾನ್ ಧೈರ್ಯದಲ್ಲಿದ್ದೇನೆ. ಹಾಗೆ ನಾನೇ ಚಪ್ಪೆ ಮಾಡಿ ಇರ್ತಿದ್ರೆ ಉಂಟಲ್ಲ ಬೇಜಾರ್ನಲ್ಲಿ, ಅವರು ಸಹ ಪಾಪ ಎಡಿಸ್ತಿದ್ರು ಕಾಣ್ಬೇಕು. ಅವರಿಗೀಗ ಧೈರ್ಯ ಉಂಟು, ಅಮ್ಮ ಮ್ಯಾನೇಜ್ ಮಾಡ್ತಾರೆ. ಮತ್ತೆ ಸಹ ನಾನು ಎಲ್ಲಿ ಎಲ್ಲ ಹೋಗ್ತೇನಲ್ಲ, ಹೋಗ್ಬಾರ್ದು ನಿಜವಾಗಿ. ಡಾಕ್ಟರ್ ಸುಮಾರು ಹೇಳ್ತಾರೆ ಹೋಗ್ಬೇಡಿ. ಹೌದಪ್ಪ, ಈಗ ಸದ್ಯ ನಂಗೆ ಕೀಮೋದಲ್ಲಿ ಇರುವುದ್ರಿಂದ ಇನ್ಫೆಕ್ಷನ್ಸ್ ಎಲ್ಲ ಆದ್ರೆ ಉಂಟಲ್ಲ, ಜ್ವರ ಎಲ್ಲ ಬರಬಾರ್ದು ಅಂತ ಹೇಳ್ತಾರೆ. ಹಾಗೆ ನಾನು ರಥೋತ್ಸವ ಆದ್ರೆ ಅಲ್ಲಿ ವರ್ಷಕ್ಕೊಮ್ಮೆ ಬರುವುದಲ್ಲ, ಮಾಸ್ಕ್ ಹಾಕಿ ಹೋಗಿ ಅಂತ ಎಷ್ಟು ಹೇಳ್ತಾರೆ. ಮದುವೆ ಇದ್ರೆ ಮದುವೆಗೆ, ಮೊನ್ನೆ ಬೆಳಿಗ್ಗೆ ಕೀಮೋ ಕೊಟ್ಟಿದ್ದೆ, ಸಂಜೆ ನಾನು ಮದುವೆ ಫಂಕ್ಷನ್ಗೆ ಹೋಗಿದ್ದೇನೆ. ಆಗ ಒಂದು ನಮ್ಮ ಡಾಕ್ಟರ್, ಲೇಡಿ ಡಾಕ್ಟರ್, ಅವರು ನೋಡ್ತಾರೆ ನನ್ನ ವಿಡಿಯೋಸ್. ಅವರು ಹೇಳಿಕ್ಕೆ ಉಂಟು, ನೀವು ಎಷ್ಟು ಹೇಳಿದ್ರು ಕೇಳುದಿಲ್ಲ ಅಂತ ಹೇಳ್ತಾರೆ. ಆದದ್ದು ಆಗ್ತದೆ ಅಲ್ಲ, ಮುಂಚಿನ ಸಲದ ಹಾಗೆಲ್ಲ ಇದು 2ನೇ ಸಲ ಬಂದದ್ದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಮುಂಚೆ ಸಹ ಈಗ ಸಹ ನಾನು ಒಂದೇ ಇದ್ರಲ್ಲಿ ಇದ್ದೇನೆ ಏನಂತ ಗೊತ್ತಿಲ್ಲ, ನೋಡುವ ಇಂದಿನ ರಿಪೋರ್ಟಿಗೆ ಫಾರ್ ದ ಬೆಸ್ಟ್ ಕಾಯ್ತಾ ಇದ್ದೇನೆ. ಬಂದದ್ದು ಬರ್ಲಿ, ಪರಮಾತ್ಮ ದಯೆ ಇರ್ಲಿ ಅನ್ನುವಂತ ನಿಟ್ಟಿನಲ್ಲಿ. ಯಾಕೆ ಮಾರ್ಗದಲ್ಲಿ ಹೋಗುವ ಆಕ್ಸಿಡೆಂಟ್ ಆಗಿ ಹೋಗುದು ಅಂತದೆಲ್ಲ ಇಲ್ವಾ, ನಾವ್ಯಾಕೆ ಸುಮ್ಮನೆ ಹೆದರಿಕೊಂಡು ಕೂತ್ಕೊಳ್ಬೇಕಲ್ಲ. ನಿಜವಾಗ್ಲೂ ಕೂಡ ಹಾಸಿಗೆಯಲ್ಲಿ ಮಾತ್ರ ಮಲಗಿ ಅದೊಂದು ಆಸೆ ಉಂಟು, ಮಲಗಿದ್ದಲ್ಲಿ ಆಗ್ಬಾರ್ದು ಯಾರು, ಹೌದಲ್ಲ? ಅದು ಒಂದು ಉಂಟು. ಇಲ್ಲ ಅಷ್ಟು ನಾನು ಹೋಗ್ಲಿಲ್ಲ, ಆದ್ರೂ ನಾನು ಯಾರಿಗೂ ಹೇಳುದು, ನನ್ನ ಅಮ್ಮನಿಗೆ ಸಮೇತ ಹೇಳುದು, ಅದು ಒಂದು ಇರಬಾರ್ದಮ್ಮ. ನನ್ನ ಅಮ್ಮ ಆಚೆ ಈಚೆ ತಿರುಗಾಡಿ ಒಳ್ಳೆದ್ರಲ್ಲಿ ಇದ್ದಾರೆ. ಈಗ ಸಹ ಒಂದು ಟೀಚರ್ ಆಗಿ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ. ಅವರನ್ನು ನೋಡಿದ್ರೆ 87 ಅಂತ ಗೊತ್ತಾಗುದಿಲ್ಲ. ಮೇಡಮ್, ಈಗ ಇಲ್ಲಿ ಬಹಳಷ್ಟು ಜನರು ಏನಾಗುತ್ತೆ ಅಂತ, ಈ ರೀತಿ ಬಂತು ಆಯ್ತು ಅಂತ ಬಂದಾಗ ಒಂದು ಕೋಣೆಯಲ್ಲಿ ಇಡ್ತಾರೆ, ನನ್ಗೆ ಆಯ್ತು ಅಂದ್ರೆ ಪೇಷಂಟ್ ಗಳ ರೀತಿಯಲ್ಲಿ
ರೋಗಿಗಳ ರೀತಿಯಲ್ಲಿ ಇವನ್ ಮನೆಯವರು ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅಲ್ವಾ? ಅವರು ಕೂಡ ಮನಸ್ಸಲ್ಲಿ ನನ್ಗೆ ಕಾಯಿಲೆ ಇದೆ, ಕ್ಯಾನ್ಸರ್ ಇದೆ, ಸೊ ನಾನೆಲ್ಲೂ ಓಡಾಡಬಾರ್ದು, ನಾನೆಲ್ಲೂ ಹೋಗ್ಬಾರ್ದು, ಏನಾದ್ರೂ ಆಗುತ್ತೆ ಅನ್ನುವಂಥದ್ದು ಆ ಮೈಂಡ್ ಸೆಟ್ ಅಲ್ಲಿ ಇರ್ತದೆ. ಒಂದ್ ಕಡೆ ಅವರು ಕೂಡ ಆ 4 ಗೋಡೆಗಳ ನಡುವಲ್ಲಿ ಅದೇ ಒಂದು ಬೆಡ್ ಅಲ್ಲಿ ಇರುವಂತದ್ದು, ಮನೆಯವರು ಕೂಡ ಅದೇ ರೀತಿ ಟ್ರೀಟ್ ಮಾಡುವಂಥದ್ದು. ಏನ್ ಹೇಳ್ತೀರಿ ಇದು? ಬೇಡವೇ ಅಂತ ನಾನು ಹೇಳುದು. ಯಾಕೆ ಗೊತ್ತುಂಟಾ, ನಾನು ಒಂದು ಪತ್ತೆ ಮಾಡ್ಲಿಲ್ಲ. 50ನೇ ವರ್ಷದಲ್ಲಿ ಬಂತು ನೋಡಿ, ಹೌದು, ಒಂದು ವಿಷಯ ತಿನ್ನದೇ ಇರುವುದು ಎಂತದೂ ಮಾಡ್ಲಿಲ್ಲ. ಕೆಲವರೆಲ್ಲ ಕೇಳ್ತಾರೆ ಅದಕ್ಕೆ ಎಂತೆಲ್ಲ ಪತ್ತೆ ಉಂಟು, ಪತ್ತೆ ಅಂದ್ರೆ ಗೊತ್ತುಂಟಲ್ಲ, ಹೌದು, ಅದು ತಿನ್ಬಾರ್ದ ಇದು ತಿನ್ಬಾರ್ದ ಎಲ್ಲ ಕೇಳ್ತಾರೆ. ಎಂತದೂ ಮಾಡ್ಲಿಲ್ಲ, ನಾನು ನಾರ್ಮಲ್ ಆಗಿಯೇ ಇದ್ದೆ. ಆದ್ರೆ ಕೀಮೋ ಕೊಡುವ ದಿನ ಉಂಟಲ್ಲ, ಕೊಟ್ಟ ದಿನ ಎಲ್ಲ ಆದಷ್ಟು ಹೊರಗೆ ಹೋಗದಿದ್ರೆ ಒಳ್ಳೇದಂತ ನನಗೆ ಈಗ ಸ್ವಲ್ಪ ಗೊತ್ತಾಗಿದೆ ಆ ವಿಷಯ. ಯಾಕೆಂದ್ರೆ ಹೋದ ಸಲ ರಥೋತ್ಸವಕ್ಕೆಲ್ಲ ಹೋಗಿ ಗಡ್ಬಡ ಅದು ಇದೆಲ್ಲ ತಿಂದು ಬಂದದ್ದಲ್ಲ, ನನಗೆ ಮತ್ತೆ ಜ್ವರ ಇರ್ತಾ ಇತ್ತು. ಜ್ವರ ಬರಬಾರ್ದು ಅಂತ ಹೇಳ್ತಾರೆ, ಹೌದು. ಮತ್ತೆ ನನ್ನ ಕೌಂಟ್ಸ್ ಎಲ್ಲ ತುಂಬಾ ಲೋ ಆಗ್ತದೆ ಈ ಸಲ ಉಂಟಲ್ಲ, ಎಲ್ಲ ಲೋ ಆಗ್ತದೆ. ಪುನಃ ಅದಕ್ಕೆ ಒಂದು ಇಂಜೆಕ್ಷನ್, ಮೊನ್ನೆ ಬ್ಲಡ್ ಪ್ಲೇಟ್ಲೆಟ್ ಎಲ್ಲ ಕೊಟ್ರು. ಅದೆಲ್ಲ ಬರುವುದು ಬೇಡದಿದ್ರೆ ಉಂಟಲ್ಲ, ನಾನು ಸ್ವಲ್ಪ ಜಾಗ್ರತೆ ಮಾಡಿದ್ರೆ ನನಗೆ ಒಳ್ಳೇದು. ಆದ್ರೂ ಹೌದು, ಬಟ್ ಆವಾಗ ಕರೆಕ್ಟ್ ಮೇಡಮ್. ಬಟ್ ನೀವು ಏನ್ ಗೊತ್ತಾ, ಬದುಕನ್ನ ಬದುಕ್ತಾ ಇದ್ದೀರಿ, ಓಕೆ, ಬದುಕನ್ನ ಜೀವಿಸ್ತಾ ಇದ್ದೀರಿ. ಬಟ್ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಆಯ್ತು ಅಂತ ಹೇಳಿ ಕೂತಲ್ಲೇ ಇದ್ದು ಕೊರಗಿಕೊಂಡು ನರಳಿಕೊಂಡು ಇದ್ದಾಗ ಕೊನೆಯದಾಗಿ ಎಲ್ಲಾ ವಿಲ್ ಪವರ್ಗಳ ಹೋಗಿ ಆ ಬದುಕಿನ ಒಂದು ಆಸ್ವಾದ ಬಹುಶಃ ನನ್ನ ಪ್ರಕಾರ ಬಹುಶಃ ಅದು ಕಳೆದು ಹೋಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಅಲ್ವಾ? ಬಹುಶಃ ತಾವು ಎನರ್ಜಿಯಿಂದ ಇರುವಂತದ್ದು ಬಿಕಾಸ್ ಆಫ್ ದ್ಯಾಟ್. ಅಂದ್ರೆ ಹೊರಗಡೆ ಹೋಗ್ತೀರಿ, ಎಲ್ರ ಜೊತೆ ಮಿಂಗಲ್ ಆಗ್ತೀರಿ, ಎಲ್ರಿಗೂ ಜೊತೆ ಇದ್ದಾಗ ಬಹುಶಃ ಅದು ಜೀವನೋತ್ಸಾಹ. ನಿಮ್ಮ ಒಂದು ಫೇಸ್ಬುಕ್ ಉಂಟು ನನಗೆ, ನಾನು ಹೇಳಿದ್ದೇನೆ, ಫೇಸ್ಬುಕ್ಕಿನಿಂದಾಗಿ ನಾನು ತುಂಬಾ ಇದು ಒಂದು ಖುಷಿಯಲ್ಲಿ ಇರ್ತೇನೆ. ಯಾಕೆಂದ್ರೆ ಅದರಲ್ಲಿ ನಂಗೆ ತುಂಬಾ ವಿಷಯ ಎಲ್ಲ ಸಿಗ್ತದೆ ಫೇಸ್ಬುಕ್ ಅಲ್ಲಿ, ನಾನು ಸಹ ಶೇರ್ ಮಾಡ್ತೇನೆ. ಹೌದು, ಕೆಲವರು ಹೇಳ್ತಿದ್ರು ಯಾಕೆ ಎಲ್ಲ ಫೇಸ್ಬುಕ್ ಅಲ್ಲಿ ಹಾಕ್ತಿ ಅಂತ ಕೇಳ್ತಾರೆ. ನಾನು ಆ ದಿವಸ ಹೇಗೆ ಇದ್ದೆ ಈಗ ಸಹ ಹಾಗೆ ಉಂಟು. ಆಸ್ಪತ್ರೆಯ ಬೆಡ್ಡಿನ ಮೇಲೆ ಮಲಗಿ ಸಮೇತ ನಾನು ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಹೌದು, ಅದನ್ನು ಕೂಡ ನಾನು ಕೂಡ ಅದು ಹೌದು ಆ ರೀತಿ ವಿಡಿಯೋ ಮಾಡ್ತೀನಿ, ಬೆಡ್ ಮೇಲೆ ಮಲಗಿಕೊಂಡು ಇದು ಟ್ರೀಟ್ಮೆಂಟ್ ಇಲ್ಲಿ ಇದ್ದೇನೆ ಅಂತ ಹೇಳಿ. ಸೊ ಏನ್ ಹೇಳ್ತೀರಿ, ಯಾಕೆ ಮೇಡಮ್ ಅದು? ಅದು ಒಂದು ಎಂತ ಗೊತ್ತುಂಟು, ಜನರಿಗೆ ಒಂದು ಹೆದರಿಕೆ ಇರ್ತದೆ ಅಲ್ಲ, ಹಾಸ್ಪಿಟಲ್ ಬೆಡ್ ಇಂಜೆಕ್ಷನ್ ಅದು ಎಲ್ಲ ಇರ್ತದೆ. ನಾನು ಸ್ವಲ್ಪ ಹಾಕಿದ ಕೂಡಲೇ ಅವರು ಎಣಿಸ್ಬೋದಲ್ಲ, ಓ ಅಷ್ಟೇನು ಕಷ್ಟ ಇಲ್ಲ ಅಂತ. ಮತ್ತೆ ಒಂದು ಈ ಸಲ ನೋಡಿ, ಹೋದ ಸಲ ಆಗುವಾಗ ನನಗೆ 17 ಇಂಜೆಕ್ಷನ್ಸ್ ಕೊಟ್ಟಿದ್ರಲ್ಲ, ಅದು ಇಲ್ಲಿಂದಲೇ ಕೊಟ್ಟದ್ದು ಕ್ಯಾನ್ಯುಲಾ ಆಗಿ. ಆಗ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಆಗ ಯಾರೂ ನನಗೆ ಸಜೆಸ್ಟೇ ಮಾಡಲಿಲ್ಲ ಇದು ಹಾಕಿ ಅಂತ. ಎಂತ ಕೀಮೋಪೊರಟ್ ಇಲ್ಲಿ ನೋಡಿ ಕಾಣ್ತದಾ, ಅದು ಸರ್ಜರಿ ಮಾಡಿ ಹಾಕಿದ್ದು. ಇಲ್ಲಿ ಒಂದು ಇರ್ತದೆ, ಅದರ ಒಳಗೆ ಮತ್ತೆ ಇದು ಕೊಡುದು, ಎಂತ ಇನ್ಫ್ಯೂಷನ್ ಮಾಡುದು. ಈ ಸಲ ನಾನೇ ಮೊದಲೇ ಎಲ್ಲ, ಈಗ ನನಗೆ ಬಂತಲ್ಲ ಪುನಃ ಎಂತ ಎಲ್ಲ ಮಾಡಬೇಕು, ಎಂತ ಎಲ್ಲ ಮಾಡಿದ್ದು ನನಗೋಸ್ಕರ ಎಂತ ಮಾಡ್ಬೇಕಂತ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಕೀಮೋಪೊರಟಿನ ವಿಷಯ ಸ್ಟಡಿ ಮಾಡಿ. ಅದು ಸಹ ಒಬ್ರು ಕಾಲ್ ಮಾಡಿ ಹೇಳಿದ್ರು, ಹಾಕಬೇಡ ಕೀಮೋಪೊರಟ್, ಅದು ಕೆಳಗೆ ಲಂಗ್ಸಿಗೆ ಇಳಿತದೆ ಹಾಗೆಲ್ಲ ಹೇಳಿದ್ರು. ನೀವು ನನಗೆ ನೆಗೆಟಿವ್ಸ್ ಎಂಥದ್ದು ಹೇಳಬೇಡಿ, ಮಾತಾಡಬೇಡಿ, ಮಾತಾಡೋದಿದ್ರೆ ಪಾಸಿಟಿವ್ ಮಾತಾಡಿ ನನ್ನ ಹತ್ರ. ನನಗೆ ಇಷ್ಟ ಇಲ್ಲ ಇದೆಲ್ಲ ನೆಗೆಟಿವ್ ಮಾತಾಡಿದ್ರೆ. ಎಷ್ಟು ಲೋಕದಲ್ಲಿ ಎಷ್ಟೋ ಜನ ಕೀಮೋಪೊರಟ್ ಹಾಕಿಸ್ತಾರಂತೆ, ಅದು ಲಂಗ್ಸಿಗೆ ಹೋದದ್ದು ಒಬ್ಬರಿಗೆ ಇಬ್ಬರಿಗೆ ಇರ್ಬೋದು, ನಾನೇ ಆಗ್ಬೇಕಾದ್ದು ಅಲ್ಲ. ಹೌದು, ಹಾಗೆ ನಾನು ಈ ಸಲ ಮತ್ತೆ ಡಾಕ್ಟರ್ಸ್ ಒಳ್ಳೆದಿದ್ರು, ನಂದು ಅವರ ಹತ್ರವೇ ಹಾಕಿಸಿದ್ದೇನೆ. ಇಷ್ಟರವರೆಗೆ ನನಗೆ ಈಗ ನೋಡಿ, ಮದುವೆ ಮನೆಗೆ ಹೋದಾಗೆ ನಾನು ಹಾಸ್ಪಿಟಲ್ಗೆ ಹೋಗ್ತೇನೆ. ಯಾಕೆ ಗೊತ್ತುಂಟಾ, ಕೈಯಿಂದ ಚುಚ್ಚಲಿಕ್ಕಿಲ್ಲಲ್ಲ, ಇಲ್ಲೇ ಹಾಕುದು. ಇಲ್ಲಿ ಒಂದು ನಾನು ನೀಡಲ್ ಕೊಂಡೋದ್ರೆ ಆಯ್ತು, ಅದರ ಒಳಗೆ ಇಲ್ಲಿ ನೋಡಿ ಕಾಣ್ತದ, ಒಂದು ಇದ್ರ ಇದೆಲ್ಲ ಆದ ನಂತರ ಟ್ರೀಟ್ಮೆಂಟ್ ಮತ್ತೆ ಇದು ಮಾಡ್ತಾರೆ, ಎಂತ ತೆಗಿಲಿಕ್ಕೆ ಉಂಟು ಮುಗ್ದ ನಂತರ ಟ್ರೀಟ್ಮೆಂಟ್. ಇದಕ್ಕೆ ಸಹ ಒಂದು ಖರ್ಚುಂಟು, 1,10,000 ಏನಾಗಿದೆ. ಆದ್ರೆ ಇದಕ್ಕೆ ಕ್ಲೇಮ್ ಎಲ್ಲ ಏನು ಸಿಗುದಿಲ್ಲ. ಆದ್ರೂ ಸಿಗದಿದ್ರೂ ತೊಂದರೆ ಇಲ್ಲ. ನನಗೆ ಈಗ ಹಾಕಿದ್ದು ಎಷ್ಟು ಒಂದು ಖುಷಿಯಾಗಿದೆ ಅಂದ್ರೆ, ಇಲ್ಲದಿದ್ರೆ ಹಾಸ್ಪಿಟಲ್ಗೆ ಹೋಗುವಾಗ್ಲೇ ಟೆನ್ಷನ್, ಇದು ಒಂದು ಕೊಡ್ತಾರಲ್ಲ ಅಂತ. ಕ್ಯಾನ್ಯುಲಾ ಅಂದ್ರೆ ವೇನ್ ಸಿಗುದಿಲ್ಲ, ಒಂದು 3 ಸಲ ಕೊಡುವಾಗ ಸಿಗ್ತದೆ, ಮತ್ತೆ ಹಂಗೆ 17 ಅಂತ ಹೇಳುವಾಗ ಉಂಟಲ್ಲ, ವೇನ್ಸ್ ಎಲ್ಲ ಇದಾಗ ರಪ್ಚರ್ ಆಗಿ ಹೋಗ್ತದೆ. ಮತ್ತೆ ಅದು ಒಂದು ಕಡೆ ಸಿಗುದಿಲ್ಲ ಅಂತ ಕೂಡಲೇ ಪುನಃ ಇಲ್ಲಿ ಹಾಕ್ತಾರೆ ಎಲ್ಲ ಹಾಕ್ತಾರೆ. ಆಗ ನನಗೆ ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಒಂದು ತಲೆಯಲ್ಲಿ ಅದು ಹೆದರಿಕೆ ಇರ್ತಿತ್ತು, ಭಯ ಇರ್ತಿತ್ತು, ಅಂದ್ರೆ ನೋವಿಗೋಸ್ಕರ. ಆದ್ರೂ ಸಹ ಒಳ್ಳೆ ಡಾಕ್ಟರ್ಸ್ ಯಾರಾದ್ರೂ ಬಂದು ಹಾಕಿದ್ದು ಸಹ ಉಂಟು ನನಗೆ, ಸಿಸ್ಟರ್ಸಿಗೆ ಆಗದಿದ್ದರೆ ಒಳ್ಳೆ ಸ್ವಲ್ಪ ಹಾಕುವವರೆಲ್ಲ ಸಿಕ್ಕಿದ್ದಾರೆ. ಆದ್ರೂ 17 ಆಗುದಿಲ್ಲ. ಹಾಗೆ ಈ ಸಲ ಒಂದು ದೇವರ ದಯದಲ್ಲಿ ಫಸ್ಟಿಗೆ ನನಗೆ ಹಾಕಿದ್ದುಂಟಲ್ಲ, ತುಂಬಾ ಸಂತೋಷ. ನಾನು ಹಾಗೆ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಸೌಕರ್ಯ ಇದ್ರೆ ಉಂಟಲ್ಲ ಕೀಮೋಪೊರಟ್ ಹಾಕಿ. ಮಾತ್ರ 6 ಕೀಮೋ ಮಾತ್ರ ಇದ್ರೆ ಹಾಕ್ಬೇಕಂತ ಏನಿಲ್ಲ, ಖರ್ಚು ಮಾಡಿ ಅಷ್ಟು ಸರ್ಜರಿ ಎಲ್ಲ ಮಾಡಿ ಹಾಕ್ಬೇಕಂತ ಇಲ್ಲ. ಇದು ಸಹ ಒಂದು ಸರ್ಜರಿಯೇ. ಸಂಜೆ ನಾನು ಅಡ್ಮಿಟ್ ಆದದ್ದು, ಮಾರನೇ ದಿನ ಬೆಳಿಗ್ಗೆವರೆಗೆ ಅವರ ಅಬ್ಸರ್ವೇಷನ್ಗೆ ಇಟ್ಟು
ಮತ್ತೆ ಮಾರನೇ ದಿನ ಇದ್ರ ಥ್ರೂವೇ ಕೀಮೋ ಕೊಟ್ಟದ್ದು. ಆಗ ನನಗೆ ಒಂದು ಆಗ ಪ್ರಿಕ್ ಮಾಡುವಾಗ ಒಂದು ಸಣ್ಣ ನೋವು ಮಾತ್ರ, ಈಗ ಜಸ್ಟ್ ಹೀಗೆ ಫಸ್ಟ್ ಅಷ್ಟೇ ಅಷ್ಟೇ, ಏನಿಲ್ಲ. ಇದಾದ್ರೆ ಉಂಟಲ್ಲ ಇಷ್ಟು ಉದ್ದ ಇಲ್ಲಿವರೆಗೆ ಹೋಗುವಾಗ ಉಂಟಲ್ಲ, ಅಯ್ಯೋ ನಾಳೆ ಹಾಸ್ಪಿಟಲಿಗೆ ಹೋಗ್ಬೇಕಾ ಅಂತ ಇದು ಬರ್ತದೆ. ಈಗ ಏನಿಲ್ಲ, ಮದುವೆ ಮನೆಗೆ ಹೋದಾಗೆ ನಾವು ಹೋಗ್ತೇವೆ, ಅವರು ಸಹ ಬರ್ತಾರಲ್ಲ ನನ್ನ ಒಟ್ಟಿಗೆ, ಈಗ ನಾವು ಫ್ರೆಂಡ್ಸ್ ಅಲ್ಲ, ಒಳ್ಳೆ ಇಲ್ಲಿ ಹೋಗ್ತಾ ಇರ್ತದೆ, ನಾವು ಮಾತುಕತೆ ನಮ್ದು ನಡೀತಾ ಅದೇ ಇರ್ತದೆ. ವಿಡಿಯೋ ನೋಡ್ತಾ ಇರ್ತೀವಿ ನಾವು ಅದೇ ನಾನು ಫೇಸ್ಬುಕ್ ಅಲ್ಲಿ. ಹೌದು. ಶಾಕ್ ಆಗುತ್ತೆ. ಯಾಕೋ ಗೊತ್ತಾ ಮೇಡಮ್, ನಾವು ನೋಡಿದ ಪ್ರಕಾರ, ಕೇಳಿದ ಪ್ರಕಾರ, ಕೀಮೋ ಅಂತ ಬಂದಾಗ ಬಹಳಷ್ಟು ಜನ ಭಯ ಪಡ್ತಾರೆ. ಅದು ನೋವು ತಡಿಲಿಕ್ಕೆ ಆಗಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳಷ್ಟು ನೋವಾಗುತ್ತೆ, ಪೈನ್ ಆಗುತ್ತೆ, ಯಾರಿಗೂ ಬೇಡ ನರಕ ಯಾತನೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ, ಹೌದು ಅದಷ್ಟು pain? ಎಂತ ಗೊತ್ತಾ, ನನಗೆ ಅಷ್ಟೊಂದು ಆಗ್ಲಿಲ್ಲ, ಆದ್ರೂ ಸಹ ಕೀಮೋ ತಕೊಂಡು ಬಂದ ನಂತರ ಉಂಟಲ್ಲ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರ್ತದೆ, ಎಂತ ತಿನ್ನುವುದು ಬೇಡ ಅಂತಲೇ ಕಾಣ್ತದೆ. ಯಾರಾದ್ರೂ ಫೋಟೋದಲ್ಲಿ ಏನಾದ್ರೂ ಕಳಿಸಿದ್ರು ಸಮೇತ ಉಂಟಲ್ಲ, ಒಂದು ನಿನ್ನೆ ತಂದೂರಿಗೆ ಹೋಗಿ ತಾಲಿ ತಿಂದು ಬಂದೆ ಅದೇ ನನಗೆ 1 ವಾರದ ಹಿಂದೆ ಕೀಮೋ ಕೊಟ್ಟ ದಿನ ಯಾರಾದ್ರೂ ಆ ತಾಲಿ ಕಳಿಸಿದ್ರು ನಂಗೆ ವಾಮಿಟ್ ಆದಾಗೆ. ಅದೇ ನಾನು ಹೇಳುದು ಅದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ನನಗೆ ಅಂತ. ಹಾಗಾಗಿ ಹೌದು, ಒಂದು ತರ ಕೀಮೋ ಕೊಡುವಾಗ ಪ್ರಾಬ್ಲಮ್ ಆಗ್ತದೆ. ನನಗೆ ಅಷ್ಟು ಗೊತ್ತಾಗ್ಲಿಲ್ಲ, ಆದ್ರೆ ಅದರಿಂದ ನರಳುವವರು ಸುಮಾರು ಜನ ಇದ್ದಾರೆ. ಅದೇ ಒಂಥರ ತುಂಬಾ ತಲೆಗೆ ಕೊಂಡೋಗ್ತಾರ ಏನೋ ಗೊತ್ತಿಲ್ಲ. ನನ್ನ ವಿಷಯ ಅಂದ್ರೆ ನನಗೆ ಇದು ಕೌಂಟ್ಸ್ ಎಲ್ಲ ಕಡಿಮೆ ಆಗ್ತದಲ್ಲ, ಒಂದು 3 ದಿನಕ್ಕೆ ಬ್ಲಡ್ ಟೆಸ್ಟಿಗೆ ಕರೆದು ಮನೆಯಲ್ಲಿ ನಾನು ನೋಡ್ತಾ ಇದ್ದೆ. ಈಗ ಸಹ ನಿನ್ನೆ ಪ್ಲೇಟ್ಲೆಟ್ ನಾರ್ಮಲ್ ಇದು 1,50,000 ಇರ್ಬೇಕಲ್ಲ, ನಂದು ನಿನ್ನೆ 29,000ಗೆ ಇಳಿದಿದೆ. ಹಾಗೆ ಇವತ್ತು ನಿನ್ನೆ ಎಲ್ಲ ಮೊನ್ನೆ ಮಾಡಿದ್ದೆ ಮಾತ್ರ, ಪುನಃ ಒಂದೇ ಲ್ಯಾಬಿನವ್ರ ಮನೆಯಲ್ಲೇ ಕುತ್ಕೊಳ್ಬೇಕಾದಿತ್ತು. ಹಾಗೆ ನಾಳೆಗೆ ಬರ್ಲಿಕ್ಕೆ ಹೇಳಿದ್ದೇನೆ. ಈಗ ಒಮ್ಮೆ ನೋಡಿ ಕಡಿಮೆ ಇದ್ರೆ ಮತ್ತೆ ಪ್ಲೇಟ್ಲೆಟ್ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಕಡಿಮೆ ಬಂದ್ರೆ ಮತ್ತೆ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದು ಸಹ ಸ್ವಲ್ಪ ಹೆದರಿಕೆ ಉಂಟು. ಹಾಗೆ ಈಗ ನಿಜವಾಗ್ಲೂ ಕೂಡ ಇವೆಲ್ಲದರ ನಡುವೆ ನನ್ಗೆ ಅವ್ರ ಜೊತೆ ಮಾತಾಡುವಾಗ ಆ ಒಂದು ಉತ್ಸಾಹ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಎಲ್ಲರನ್ನ ಬೀಟ್ ಮಾಡ್ತಾರೆ ಅವ್ರು, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಆ ಜೀವನವು ಸಹ ಬಹಳಷ್ಟು ಮುಖ್ಯ. ಎಸ್, ನಿರ್ಮಲಾ ಮೇಡಮ್ ಅವರಿಗೆ ಬಂದಿರುವಂತದ್ದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್. ಇವೆಲ್ಲದರ ನಡುವೆ ಅವರಿಗೆ 50 ವರ್ಷದಲ್ಲಿ ಕಾಣಿಸಿಕೊಳ್ಳುತ್ತೆ, 7 ವರ್ಷಗಳ ಹಿಂದೆ ಅಲ್ವಾ ಮೇಡಮ್? ಅಂದ್ರೆ 7 ವರ್ಷಗಳ ಹಿಂದೆ ಅವರು ಟ್ರೀಟ್ಮೆಂಟ್ಗೆ ಹೋಗ್ತಾರೆ, ಅಲ್ಲಿ 1 ವರ್ಷ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಮಾಡಿದ ನಂತರ ಅದು ಕ್ಯೂರ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ತದನಂತರ ಈಗ ಇತ್ತೀಚೆಗೆ ಡಿಸೆಂಬರ್ ನಲ್ಲಿ ಎಗೇನ್ ಅದು ಕಾಣಿಸಿಕೊಳ್ಳುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಏನ್ ಮೇಡಮ್ ಇದಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲ, ಏನಾಗಿದು ಕತೆ? ಒಂದ್ಸಲ ಕ್ಯೂರ್ ಆಯ್ತು, ತಾವ್ ಹೇಳಿದ್ರಿ ಒಂದ್ಸಲ ಸರ್ವೈವರ್ ಆಯ್ತು, ಮತ್ತೆ ವಾರಿಯರ್ ಅಂತ ಹೇಳಿ. ಸೊ ಏನ್ ಹೇಳ್ತೀರಿ? ಅದೇ ನಾನು ಇಷ್ಟೇ ಹೇಳುದು, ಪುನಃ ಬಂದದ್ದುಂಟಲ್ಲ ಗೊತ್ತಾಯ್ತಲ್ಲ ಅಂತ. ಯಾಕೆಂದ್ರೆ ಸ್ವಲ್ಪ ನಾನು ಲೇಟ್ ಎಲ್ಲ ಮಾಡ್ತಿದ್ರೆ ಉಂಟಲ್ಲ, ಕೆಲವರು ಲೇಟ್ ಮಾಡ್ತಾರೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕಲ್ಲ. ಅದು ನಾನು ಲೇಟ್ ಮಾಡ್ತಿದ್ರೆ ಎಲ್ಲ ಸ್ಪ್ರೆಡ್ ಆಗಿ ಹೋಗ್ತಿದ್ರೆ ಮತ್ತೆ ಎಂತದ್ದು ಚಾನ್ಸಸ್ ಎಲ್ಲ ಇರ್ಲಿಲ್ಲ. ಇದು ಒಂದು ದೇವರು ಏನೋ ನನಗೆ ಗೊತ್ತಾಗುವ ಹಾಗೆ ಮಾಡಿದ್ರು. ಹಾಗಾಗಿ ನಾನು ಟೆಸ್ಟ್ಗೆ ಹೋದದ್ದು. ಇದು 50 ವರ್ಷದ ಹಿಂದೆ, ಅಂದ್ರೆ 7 ವರ್ಷಗಳ ಹಿಂದೆ. 7 ವರ್ಷದ ಹಿಂದೆ ನಾನು ಕಂಪ್ಲೀಟ್ ಗುಣಮುಖ ಆಗಿ. ಹೇಗಿತ್ತು ಟ್ರೀಟ್ಮೆಂಟ್ ಮೇಡಮ್? ಯಾಕಂದ್ರೆ ಫಸ್ಟ್ ಸೇಮ್ ನೋಡಿ, 6 ಕೀಮೋ, 17 ಮತ್ತೆ ಬಾಕಿ ಎಲ್ಲ ಇಂಜೆಕ್ಷನ್ಸ್ ಇರ್ತಿತ್ತು. ಅದರ ನಂತರ 30 ರೇಡಿಯೇಷನ್. ಈ ಸಲ ರೇಡಿಯೇಷನ್ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ದಾರೆ, ಒಮ್ಮೆ ಆಗಿದೆ ಅಲ್ಲ ರೇಡಿಯೇಷನ್, ಅದೇ ಬ್ರೆಸ್ಟಿಗೆ ಬಂದದ್ದಲ್ಲ, ಹಾಗಾಗಿ ಆಗುದಿಲ್ಲ ಅಂತೆ. ಮತ್ತೆ ಅದೇ ಬ್ರೆಸ್ಟಿಗೆ ಬರುತ್ತೆ ಹೇಗೆ? ಅದೇ ಬಂದದ್ದು. ಅದು ಸಹ ಒಂದು ಯಾವಾಗ್ಲೂ ಮನಸ್ಸಿನ ಎಡೆಯಲ್ಲಿ ಚುಚ್ಚುತ್ತಾ ಉಂಟು. ಎಂತ ಅಂದ್ರೆ ಆಗ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಒಂದು ಮಾಡಿದ್ದು, ಫುಲ್ ಇದು ರಿಮೂವ್ ಮಾಡಿರ್ಲಿಲ್ಲ. ನನ್ನ ಎಲ್ಡರ್ ಸಿಸ್ಟರಿಗೆ ಆಗಿತ್ತು, ಅವರಿಗೆ ಫಸ್ಟ್ ಸ್ಟೇಜ್ ಇದ್ದದ್ದು, ಆದ್ರೂ ಫುಲ್ ರಿಮೂವ್ ಮಾಡಿದ್ರು. ಅವರೀಗ 20 ವರ್ಷ ಆಯ್ತು ಅವರದ್ದಾಗಿ, ಅವರು ಆರಾಮದಲ್ಲಿದ್ದಾರೆ. ಆಗ ನನಗೆ ಕಾಣುವುದು ನಿಜವಾಗಿ ಫುಲ್ ರಿಮೂವ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಕಾಣುವುದು. ಯಾರ ಹತ್ರ ಕೇಳೋದು, ಕೇಳಿದ್ರೆ ಅದಕ್ಕೆ ರಿಪ್ಲೈ ಇಲ್ಲ ಸರಿ ಕಟ್ಟು. ನಾನು ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೇನೆ, ಉಂಟಂತ ಗೊತ್ತಾದ್ರೆ ಉಂಟಲ್ಲ ಫುಲ್ ರಿಮೂವ್ ಮಾಡೋದು ಒಳ್ಳೇದು ಅಲ್ವಾ? ಖಂಡಿತ ನನಗೆ ಕಾಣುವುದು, ನಾನು ಹೇಳುದು. ಮತ್ತೆ ಡಾಕ್ಟರ್ಸ್ ಇದ್ದಾರಲ್ಲ, ಪೇಷಂಟ್ ಹೇಗೂ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರಲ್ಲ, ನನಗೆ ಹಾಗೆ ಕಾಣ್ತಾ ಉಂಟು ಈಗ. ಆಗ ಮಾಡ್ತಿದ್ರೆ ಬರ್ತಿರ್ಲಿಲ್ವಾ ಸೆಕೆಂಡ್ ಟೈಮ್ ಅಂತ ಒಂದು ಮನಸ್ಸಿನಲ್ಲಿ ಕಾಣ್ತದೆ. ಅಲ್ಲಿಗೆ ಬಂದಿದ್ದಲ್ಲ ಈಗ. ಹಾಗೆ ನಾನು ಎಣಿಸುವುದು 7 ವರ್ಷ ನಿಜವಾಗಿ ನಾನೊಂದು ಕ್ಯಾನ್ಸರ್ ಸರ್ವೈವರ್ ಅಂತ ಸಹ ಯಾರಿಗೂ ಗೊತ್ತಾಗ, ನಿನ್ಗ ಕ್ಯಾನ್ಸರ್ ಬಂದದ್ದು ಅಂತ ಹಾಗೆ ಹೇಳ್ತಾರೆ. ನೋಡಿದವರು ಎಲ್ಲರೂ ಹಾಗೆ ಹೇಳುದು, ಈಗ ಸಹ ಹೇಳ್ತಾರೆ. ಇಷ್ಟು ಜನ ನಾವು ಟೂರಿಗೆ ಹೋಗ್ತೇವಲ್ಲ, ನೋಡುವಾಗ ನಿನ್ನನ್ನು ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿಕ್ಕೆ ನಾವು ಕೆಲವು ಸಲ ಯೂಸ್ ಮಾಡ್ಲಿಕ್ಕೆ ಉಂಟದು, ಇವರು ಕ್ಯಾನ್ಸರ್ ಪೇಷಂಟ್ ಅಂತ ಮತ್ತೆ ಎಣಿಸುದು, ಹೇಳಿದ್ರೆ ಸುಳ್ಳಂತ. ಅದಕ್ಕೆ ಹಾಗೆ ಅಲ್ಲ, ಕೆಲವು ಕಡೆ ಯೂಸ್ ಮಾಡಿ ಆ ದೊಡ್ಡ ಕ್ಯೂ ಎಲ್ಲ ಇರುವಾಗ ಉಂಟಲ್ಲ, ನಿಜವಾಗಿ ನಂಗೆ ಕ್ಯೂನಲ್ಲಿ ನಿಲ್ಲಿಕ್ಕೆ ನೋಡ್ಲಿಕ್ಕೆ ಮಾತ್ರ ಹೇಗಿದ್ದೇನೆ, ಆದ್ರೂ ಸಹ ನಂಗೆ ವೀಕ್ನೆಸ್ ಎಲ್ಲ ಆಗ್ತದೆ, ಗೊತ್ತಾಯ್ತಾ?
ಆಗ ನಾವು ಅಲ್ಲಿ ಸ್ವಲ್ಪ ಯೂಸ್ ಮಾಡ್ತೇವೆ ಹೋದಲ್ಲಿ ಇವರು ಪೇಷಂಟು ಹಾ. ಇವರಿಗೆ ಒಂದು ಬಿಡಿ ಅಂತ ಒಬ್ಬರಿಗೆ ಬಿಡುವಾಗ ಅವರೊಟ್ಟಿಗೆ ಇನ್ನೊಬ್ಬರೊಳಗೆ ಹೋಗ್ಬೋದು. ಹಾಗೆಲ್ಲ ಇರ್ತದೆ. ನಿಜ ನಿಜ. ಇಲ್ಲ ಅದೊಂದು ಮಾತು ಸತ್ಯ. ಯಾಕಂದ್ರೆ ನಿರ್ಮಲಾ ಮೇಡಮ್ ಅವರಿಗೆ ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದಾಗ ಹೌದಾ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಿ ಅಂತ ನಂತರ ಕೇಳಿದಾಗ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತೀನಿ, ನನಗೆ ಶಾಕ್ ಆಗುತ್ತೆ ಹೌದಾ ಅನ್ನೋದಾದ್ರೆ ನಾನು ಬಹಳಷ್ಟು ಜನ ನೋಡಿದಾಗ ನೀವು ತುಂಬಾ ಡಿಫರ್ ಆಗಿ ನಿಲ್ತೀವಿ ಮೇಡಮ್, ನಿಜವಾಗ್ಲೂ ಆ ಒಂದು ವಿಚಾರದಲ್ಲಿ. ಅಂದ್ರೆ ಇಲ್ಲಿ ಒಂದ್ಸಲ ನಾವು ಕ್ಯೂರ್ ಆಗುತ್ತೆ, ತದನಂತರ ಅದು ಬರುತ್ತೆ. ಡಾಕ್ಟರ್ ಏನಾದ್ರು ಹೇಳಿದ್ರೆ ಆ ರೀತಿ ಬರುತ್ತೆ ಅನ್ನುವಂಥದ್ದು ಮತ್ತೆ ಡಾಕ್ಟರ್ ಹೇಳುದಕ್ಕಿಂತ ಮೊದಲು ನಾನು ಆ ಮೆಡಿಸಿನ್ ಅಲ್ಲಿ ಎಲ್ಲ ಬರ್ತದಲ್ಲ ಗೂಗಲ್ ಅಲ್ಲಿ ಎಲ್ಲ ಓದುವಾಗ ಸರ್ವೈವಲ್ ರೇಟ್ ಉಂಟಲ್ಲ 5 years ಹಾಗೆ ನಾನು ಎಣಿಸಿದೆ 5 years ಅಲ್ಲಿ ಇದ್ದದ್ದು. ಅದರ ನಂತರ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು ಇವತ್ತು ನಾಳೆ ನನಗೆ ಪುನಃ ಬರ್ತದ ಅಂತ. ಆದ್ರೂ 7 years ಸುದ್ದಿ ಇರ್ಲಿಲ್ಲ ಅಲ್ಲ, ಹಾಗೆ ಈಗ 7 years ನಂತರ ಅಲ್ಲ ಬಂದಿದೆ. ಹೌದು ಇರ್ಲಿ ಎಂತ ಅಂತ ನೋಡುವ. 7 years ಹಿಂದೆ ಇತ್ತು, 1 ವರ್ಷ ಕ್ಯೂರ್ ಆಯ್ತು, ಕಂಪ್ಲೀಟ್ ಕ್ಯೂರ್ ಆಯ್ತು. ದೆನ್ ಆಫ್ಟರ್ ದಟ್ 7 years ತನಕ ಏನು ಇರ್ಲಿಲ್ಲ. ಮತ್ತೆ ಅಗೇನ್ ಹೇಗೆ ಸ್ಟಾರ್ಟ್ ಆಯ್ತು ಅಂಡ್ ಅದು ಹೇಗೆ ಗೊತ್ತಾಯ್ತು? ಅದು ಸಹ ಗೊತ್ತಾದದ್ದು ಒಂದು ದೇವರ ದಯದಲ್ಲಿ ಲಕ್ಕಿಲೆ ಅಂತ ಹೇಳ್ಬೋದು. ಯಾಕಂದ್ರೆ ಬ್ರೆಸ್ಟಿನ ಮೇಲೆ ಸಣ್ಣ ಸಣ್ಣ 3 ಸ್ಪಾಟ್ ರೆಡ್ ಸ್ಪಾಟ್ ಬಂದಿತ್ತು. ಓಕೆ, ಅಂದ್ರೆ ಫಸ್ಟ್ ಟೈಮ್ ಹೇಗೆ ಬಂತು ಅದೇ ಸೇಮ್ ಹೌದು, ಸೇಮ್ ಲೆಫ್ಟ್ ಬ್ರೆಸ್ಟಿನ ಮೇಲೆ ಬಂದಿತ್ತು. ಆಗ ನನಗೆ ಡೌಟ್ ಆಯ್ತು, ಇದು ಎಷ್ಟು 1 ವಾರ ನೋಡಿದೆ ಹೋಗುವುದೇ ಇಲ್ಲ, ಇಲ್ಲದಿದ್ರೆ ಏನಾದ್ರೂ ಡಾಟ್ಸ್ ಬಂದ್ರೆ ಹೋಗ್ತದಲ್ಲ, ಹೋಗುದಿಲ್ಲ. ಹಾಗೆ ಡಾಕ್ಟರ್ ಹತ್ರ ಹೋದೆ ಪುನಃ, ನಮ್ಮ ಅದೇ ಡಾಕ್ಟರ್. ಅವರು ಹೇಳಿದ್ರು ಒಂದು ಪೆಟ್ ಸ್ಕ್ಯಾನ್ ಮಾಡಿಸಿ ಅಂತ. ಮಾಡಿಸುವಾಗ ಗೊತ್ತಾಯ್ತು ಹೀಗೆ ಕತೆ ಅಂತ. ಅದೇ ನಾನು ಹೇಳುದು, ಅದು ದೇವರು ಒಂದು ತೋರಿಸಿ ಕೊಟ್ಟದ್ದು ಅಂತ ನಾನು ಹೇಳುದು. ಯಾಕೆ ಗೊತ್ತಾ, ಅದು ಅದೇ ಡಾಟ್ ಬಾರದಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಹೌದಾ, ಹೌದಪ್ಪ. ಪೆಟ್ ಸ್ಕ್ಯಾನ್ ಯಾರು ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ರು? ಮಾಡಿಸಿದ್ದೇನೆ 3 ವರ್ಷದ ಹಿಂದೆ, ಏನಿಲ್ಲ ಅಂತ ಹೇಳಿದ್ರು. ಈಗ ಕಾಣ್ತಾ ಉಂಟು. 2 ವರ್ಷದ ಹಿಂದೆ ಪುನಃ ಹೋಗ್ಬೇಕಿತ್ತು, 1 ವರ್ಷದ ಹಿಂದೆ ಪುನಃ ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕಿತ್ತು. ನಮ್ಮಂತ ಇವರು ಇದ್ದಾರಲ್ಲ 3rd ಸ್ಟೇಜ್ ಎಲ್ಲ ಬಂದವರು ಪೆಟ್ ಸ್ಕ್ಯಾನ್ ಮಾಡಿಸಿದ್ರೆ ವರ್ಷ ವರ್ಷ ನನ್ನ ಪ್ರಕಾರ ಒಳ್ಳೇದಂತ ಈಗ ಕಾಣ್ತಾ ಉಂಟು. ಆಗ ಗೊತ್ತಾದ್ರೆ ಗೊತ್ತಾಗಿದ್ರೆ ಹೌದು ಹೌದು ಅಲ್ವಾ. ನೀವು ಒಂದು ರೀಸೆಂಟ್ ಆಗಿ ಪೆಟ್ ಸ್ಕ್ಯಾನ್ ಮಾಡಿರುವಂತದ್ದು? ಹೌದು, ನಾನು ಇದು ಸ್ಪಾಟ್ ಬಂದ ನಂತರ ಪೆಟ್ ಸ್ಕ್ಯಾನ್ ಮಾಡಿಸಿದ್ದೆ ಅಲ್ಲ, ಅದಕ್ಕೆ ಒಂದು ಆಗ ಎಣಿಸುದು ಒಂದು 6 ತಿಂಗಳ ಮೊದಲು ನೋಡ್ತಿದ್ರೆ ಏನಾದ್ರೂ ಸಣ್ಣದು ಗೊತ್ತಾಗ್ತಿತ್ತ ಏನಾ ಅಂತ ಹಾಗೆ ಕಾಣ್ತದೆ. ಬಟ್ ಇದು ಡಿಸೆಂಬರ್ ಅಲ್ಲಿ ಮತ್ತೆ ಡಿಟೆಕ್ಟ್ ಆಗಿದೆ. 2025 2025 ಡಿಸೆಂಬರ್ ಅಲ್ಲಿ ಡಿಟೆಕ್ಟ್ ಗೊತ್ತಾಯ್ತಲ್ಲ. ಜನವರಿಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಈಗ 6 ಕೀಮೋಸ್ ಆಯ್ತಲ್ಲ, ಇನ್ನು ಬಾಕಿ 11 ಇಂಜೆಕ್ಷನ್ಸ್ ಉಂಟು. ಈಗ ಈಗೇನು 17 ಕೀಮೋ ಅಲ್ವಾ? ಅಂದ್ರೆ ಈಗ ಟ್ರೀಟ್ಮೆಂಟ್ ಅಲ್ಲಿ ಇದೀರಿ ಮೇಡಮ್? ಹೌದು, ಈಗ ನಾನು ಕ್ಯಾನ್ಸರ್ ವಾರಿಯರ್ ಅದೇ. ಯಾಕೆಂದ್ರೆ ಅದರಿಂದ ಹೊರಗೆ ಬರ್ಬೇಕಷ್ಟೇ ಅಲ್ಲ ಇನ್ನು. ಕರೆಕ್ಟ್. ಓಕೆ ಓಕೆ, ಈಗ ಟ್ರೀಟ್ಮೆಂಟ್ ಅಲ್ಲಿ ಇದೀರಿ. ಜನವರಿಯಿಂದ ಶುರುವಾದ ಟ್ರೀಟ್ಮೆಂಟ್ ಈಗ ಎಲ್ಲಿ ತನಕ ನಡೆಯುತ್ತೆ ಅಂತ? ಇದು ನವೆಂಬರ್ 21 ದಿವಸದ ಲೆಕ್ಕದಲ್ಲಿ ಇನ್ನು ಕೊಡ್ತಾ ಹೋಗ್ಬೇಕು. 11 ಇಂಜೆಕ್ಷನ್ಸ್ ಬಾಕಿ ಉಂಟು. 11 ಇಂಜೆಕ್ಷನ್ ಬಾಕಿ ಉಂಟು. ಅಂದ್ರೆ ಇದು ಹೋಗುವಾಗ ಒಂದು ನವೆಂಬರ್ ಆಗ್ಬಹುದಾ ಏನೋ, ನಾನು ಸಹ ಲೆಕ್ಕ ಹಾಕ್ಲಿಲ್ಲ, ಹಾಕ್ಬೇಕು. ಲೆಕ್ಕ ಹಾಕಿ ತಲೆಯಲ್ಲಿ ಈಗಲೇ ಆಲೋಚನೆ ಮಾಡೋದು ಬೇಡ ಅಂತ ಲೆಕ್ಕ ಹಾಕ್ಲಿಲ್ಲ. ಹೋದ ಸಲ ಆಗುವಾಗ ನಾನು ಸಾಧಾರಣ 1 year ಅಂತ ಲೆಕ್ಕ ಮುಗಿಯುವಾಗ ನಂದು ಅಷ್ಟಾಗಿದೆ. ಆಗ 30 ರೇಡಿಯೇಷನ್ ಇತ್ತಲ್ಲ, ಡೈಲಿ KMC-ಗೆ ಹೋಗಿ ನಾನು ರೇಡಿಯೇಷನ್ ತಗೊಂಡು ಬರ್ತಿದ್ದೆ. ಅದು ಒಬ್ಳೇ ಹೋಗ್ತಿದ್ದದ್ದು, ಯಾರು ಬಂದ್ರೆ ಅವ್ರು ಕಾಯ್ಬೇಕಲ್ಲ ಅಲ್ಲಿ. ಅದು ನನಗೆ ಬೇಡ ಇತ್ತು. ಈ ಬಾರಿ ರೇಡಿಯೇಷನ್ ಇಲ್ಲ, ಈ ಬಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ದಾರೆ. ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲ, ಒಮ್ಮೆ ರೇಡಿಯೇಷನ್ ಕೊಟ್ಟಾಗಿದೆ ಅಲ್ಲ. ಅದು ಸಹ ಸರ್ಜರಿ ಸಹ ರಿಪೋರ್ಟ್ ನೋಡಿ ಸರ್ಜರಿ ಮಾಡ್ಲಿಕ್ಕೆ ಉಂಟಾ ಇಲ್ಲ ಅಂತ ಹೇಳುದಂತ ಹೇಳಿದ್ದಾರೆ ಡಾಕ್ಟರ್. ಯಾಕೆಂದ್ರೆ ಅದು ಎಲ್ಲಿಯಾದ್ರೂ ಸ್ಪ್ರೆಡ್ ಇದ್ರೆ ಪುನಃ ಅಲ್ಲಿಂದ ಸ್ಪ್ರೆಡ್ ಇದ್ರೆ ಸರ್ಜರಿ ಆಗುದಿಲ್ಲ ಕಾಣ್ಬೇಕು. ಅದು ಸಹ ನೋಡುವ, ರಿಪೋರ್ಟ್ ಅಲ್ಲಿ ಎಂತ ಬರ್ತದೆ ನೋಡುದು, ಮತ್ತೆ ಡಾಕ್ಟರ್ ಹತ್ರ ಹೋಗುದು. ಅಂತ ಇದು ಖುಷಿಯ ಜೀವನ, ಖುಷಿಯಲ್ಲಿ ಇದ್ದೀರಿ. ಬೇರೆ ಫ್ರೀ ಟೈಮ್ ಅಲ್ಲಿ ಮೇಡಮ್ ಏನೆಲ್ಲ ಮಾಡ್ತಾ ಇರ್ತೀರಿ? ಫ್ರೀ ಟೈಮ್ ನೋಡಿ, ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ಇದು ಹಾಕಿ ಬಂದದ್ದು. ಇಲ್ಲ, ಎಲ್ಲಿ ಮದ್ವೆಗೆಲ್ಲ. ಇವತ್ತು ನಾನು ಇದು ನೋಡಿ ಇಂಥದ್ದೆಲ್ಲ ನಾನು ಮಾಡ್ತೇನೆ. ಈಗಲ್ಲ, 30 ವರ್ಷದ ಹಿಂದಿನಿಂದಲೂ ಮಾಡಿದೆ. ಇದೆಲ್ಲ ಗೋಲ್ಡನ್ ಬೀಡ್ಸ್, ಇದೆಲ್ಲ ಟಂಗಿಸಲಿ ಚಂದ ನೀರು ನೋಡಿ, ಕಲರ್ ಕಲರ್ ಎಲ್ಲ ಸ್ಟೋನ್ಸ್ ಇದ್ರೆ ಅದನ್ನೆಲ್ಲ ನಾನೇ ಸುಮಾರು ಮಾಡಿದ್ದೇನೆ. ಬೇರೆ ಬೇರೆ ಪರ್ಲ್ಸ್ ಮಾಡಿದ್ದೇನೆ. ಗೋಲ್ಡನ್ ಬೀಡ್ಸ್ ಮಾತ್ರ ಬೇಕು. ಇದೆಲ್ಲ ಗೋಲ್ಡೆ, ಈಗಿನ ಗೋಲ್ಡ್ ಅಲ್ಲ, ಮುಂಚೆ ತಕೊಂಡದ್ದು. ಈಗ ಗೋಲ್ಡಿನ ಹೋಗ್ಲಿಕ್ಕೆ ಇಲ್ಲ. ಮತ್ತೆ ನಾವು ಟೂರಿಗೆ ಹೋಗುವುದು ಅಂದ್ರೆ ತುಂಬಾ ಇಷ್ಟ. ಫ್ರೆಂಡ್ಸ್ ಒಟ್ಟು ಮಾಡಿ ನಮ್ಮದೇ ಒಂದು ಗ್ರೂಪ್ ಉಂಟು. ಹಾಗೆ ಅಂದ್ರೆ ಟೂರಿಗೆ ಹೋಗುವುದು ಬಹಳ ಇಷ್ಟ. ಓಕೆ ಓಕೆ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ತಮ್ಮೊಂದು ಗ್ಯಾಂಗ್? ಒಂದು 9 ಜನ ಫ್ರೆಂಡ್ಸ್ ನಾವು ಇದ್ದೇವೆ. ಹೌದು, ಎಲ್ಲಿಗೆ ಇಲ್ಲಿ ಸಹ ಹೋಗ್ತೇವೆ. ಕರ್ನಾಟಕದಲ್ಲಿ ಎಲ್ಲಿ ದೇವಸ್ಥಾನ ಅದೆಲ್ಲ ಇರ್ತದಲ್ಲ,
ಮೊನ್ನೆ ಸಿಗಂದೂರಿಗೆ ಹೋಗಿ ಬಂದೆವು, ಬಳೆ ಪದ್ಮಾವತಿ. ಮುಂಚೆ ನಮ್ಗೆ ದೇವಸ್ಥಾನ ಅಂದ್ರೆ ಗೊತ್ತಿರ್ಲಿಲ್ಲ, ಈಗ ಉಂಟಲ್ಲ ಎಲ್ಲಿ ಎಲ್ಲಿ ಹೊಸತ್ತೆಲ್ಲ ಕೇಳ್ತೇವೆ ಕಿವಿಗೆ, ಹೋಗಿ ಬರುದು. ಹಾಗಾಗಿ ಎಲ್ಲ ನಾವು 50+ನವರೇ ನಮ್ಮ ಗ್ರೂಪ್ ಹಾಗೆ ಉಂಟು. ಸಣ್ಣ ಪ್ರಾಯದವರಾದ್ರೆ ಅವರಿಗೆ ಅದೆಲ್ಲ ಅಷ್ಟೊಂದು ಇರುದಿಲ್ಲ ಅಲ್ಲ. ನಮ್ಗೆ ನಮ್ಮ ಗ್ರೂಪ್ ಅಂದ್ರೆ ಗ್ರೂಪ್, ಹಾಗಾಗಿ ನಮ್ಮ ದಿವಸ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಗ್ರೂಪ್ ಅಲ್ಲೂ ಕೂಡ ಸಪೋರ್ಟಿವ್ ಪೀಪಲ್ ಇದ್ದಾರೆ, ಅಲ್ಲಿ ಮನೆಯಲ್ಲೂ ಕೂಡ ನಮ್ಗೆ ಸಪೋರ್ಟ್ ಇರಬೇಕು, ಹೊರಗಡೆ ಕೂಡ ಸಪೋರ್ಟ್ ಇರಬೇಕು ಅಲ್ವಾ, ಅವಾಗ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಖಂಡಿತ. ನಾನೀಗ ಕೀಮೋ ಆಗಿ ಮನೆಗೆ ಹೋದ ಕೂಡ್ಲೆ ಮಾರನೇ ದಿನ ನನಗೆ ಫುಡ್ ಎಲ್ಲ ಇಟ್ಕೊಂಡು ಬರುವ ನನ್ನ ಕಸಿನ್ ಸಿಸ್ಟರ್ ವಿದ್ಯಾಮಲ್ಯ ಅಂತ ಇದ್ದಾರೆ, ಮತ್ತೆ ರಮ್ಯಾ ಹೇಗೂ ಹೇಳುವುದೇ ಬೇಡ, ನಾ ಹೇಳಿದ್ದೇನೆ ಅವರು ಬ್ಯಾಕ್ ಬೋನ್ ಆಗಿದ್ದಾರೆ ಈಗ ನನಗೆ. ಎಲ್ಲ ಅವ್ರು ಹೇಳಿದ್ದಾರೆ ಕಂಪ್ಲೀಟ್ ಟ್ರೀಟ್, ಅಲ್ಲಿ ಹರಕೆ ಇಲ್ಲಿ ಹರಕೆ ಎಲ್ಲ ಅವರು ಹೇಳಿಕೊಂಡಿದ್ದಾರೆ. ಅವರು ಸಹ ನಾಡ್ದು ಪುತ್ತೂರು ಜಾತ್ರೆ ಎಲ್ಲ ಅವರ ಊರು, ಅವರ ಉಳ್ಳಲ್ತಿಗೆ 2 ಚೆಂಡು ಮಲ್ಲಿಗೆ ಹೇಳಿದ್ದಾರೆ ಅಂತೆಲ್ಲ. ಆದ್ರೆ ನಾನ್ ಸಹ ಕೂಡಿದ್ರೆ ನಾನ್ ಸಹ ಹೋಗಿ ಬರ್ತೇನೆ, ಅಲ್ಲಿ ರಶ್ ಅಂತೆಲ್ಲ ಪುನಃ ಬೇಡ ಅಂತ ನೋಡ್ಬೇಕು. ಜೊತೆಗೆ ಮೇಡಮ್ ಅವರು ಖುಷಿ ಆಗುವಂಥದ್ದು ನಾನು ಆಗ್ಲೇ ಹೇಳಿದಾಗೆ ನೋವು ಅವರಲ್ಲಿ ಇದೆ, ನೋವನ್ನು ಉಂಡಿದ್ದಾರೆ. ಇವೆಲ್ಲದ್ರ ಜೊತೆಗೆ ಸಮಾಜಕ್ಕೂ ಕೂಡ ಅವರು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಜನರಿಗೆ ಅವರು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಇವೆಲ್ಲದ್ರ ಜೊತೆಗೆ ಒಬ್ಬ ಹುಡುಗನನ್ನು ಕೂಡ ತಾವು ನೋಡ್ಕೊಳ್ತಾ ಇದ್ದೀರಿ. ನಾನು ಆ ಒಂದು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಪಟ್ಟೆ. ಅಂದರೆ ಒಬ್ಬ ಹುಡುಗ ಮೆಂಟಲ್ ಇಲ್ನೆಸ್ ಇರುತ್ತೆ ಸ್ವಲ್ಪ, ಸೊ ಆಗಿದ್ದಾಗ ಆ ಒಂದು ಹುಡುಗನ ಒಂದು ಜವಾಬ್ದಾರಿಯನ್ನು ಕೂಡ ನೋಡ್ಕೊಳ್ತಾ ಇದ್ದೀರಿ. ಏನ್ ಮೇಡಮ್ ಈ ಒಂದು ವಿಚಾರ ಏನ್ ಹೇಳ್ತೀರಿ? ಅವನು ನನ್ನ ಊರಿನವ, ಜಯಂತ್ ಕಾಮತ್ ಅಂತ, ನಮ್ಮ ಕೊಂಕಣಿಯವರೇ. ಅವನಲ್ಲಿ ಇಡೀ ದಿನ, ಅವನಿಗೆ 30 ವರ್ಷ ಈಗ, ಅವನಿಗೆ 20 ವರ್ಷದ ಇರುವಾಗ ನಾನು ನೋಡಿದೆ ಅಲ್ಲಿ ಮಣ್ಣಿನಲ್ಲಿ ಆಡುದು, ಅಪ್ಪ ಪೆಟ್ಟು ಹಾಕುದು ಎಲ್ಲ ಹಾಗೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಅಪ್ಪನಿಗೆ ಸಹಿಸುದಿಲ್ಲ, ಎಂತ ಮಾಡುದು, ಇಡೀ ದಿನ ಮಣ್ಣಲ್ಲಿ ಆಡ್ತಾ ಇರುದು, ಬಾತ್ರೂಮಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಎಂತದೂ ಗೊತ್ತಿರ್ಲಿಲ್ಲ. ಕಡೆಗೆ ನಾನೊಂದು ಆಶ್ರಮ ಹುಡುಕಿ ಅಲ್ಲಿಗೆ ಅವನನ್ನು ಸೇರಿಸಿ, ಅದು ಸಹ ಸೇರಿಸ್ತಿರ್ಲಿಲ್ಲ, ಅವನ ಕಂಡೀಷನ್ ನೋಡಿ ಅವರು ಸೇರಿಸ್ತಿರ್ಲಿಲ್ಲ. ನೀವು ಫುಲ್ ಜವಾಬ್ದಾರಿ ತಕೊಂಡ್ರೆ ನಾವು ಸೇರಿಸ್ತೇವೆ ಅಂತೇಳಿ. ಈಗ ಅವರಿಗೆ ನನ್ನ ಹತ್ರ ತುಂಬಾ ಪ್ರೀತಿ ಉಂಟು ಆಶ್ರಮದವರಿಗೆ. ಹಾಗೆ ಈಗ 10-12 ವರ್ಷ ಆಯ್ತು. ಅಷ್ಟು ವರ್ಷದಿಂದ ಅವನ ಫುಲ್ ಜವಾಬ್ದಾರಿ ನಾನೇ ತಕೊಂಡಿದ್ದೇನೆ. ಹಾಗಾಗಿ ಅವನೀಗ ಹುಷಾರು ಸಹ ಆಗಿದ್ದಾನೆ. ಹುಷಾರಂದ್ರೆ ಬಾತ್ರೂಮಿಗೆ ಹೋಗ್ತಾನೆ ಅವನಷ್ಟಕ್ಕೆ, ಅದು ದೊಡ್ಡ ವಿಷಯ. ಅಲ್ಲಿರುವಾಗ ಮಣ್ಣಿನಲ್ಲೇ ಆಟ ಈಗ ಅವನು ಹುಷಾರಾಗಿದೆ, ಅದು ಸಹ ನನಗೆ ಒಂದು ಸಂತೋಷ ಕೊಡ್ತದೆ. ಹಾಗೆ ಮಕ್ಕಳಿಗೆ ಸಹ ಹೇಳಿ ಇಟ್ಟಿದ್ದೇನೆ, ಯಾವಾಗ ಆದ್ರೂ ಆ ಹುಡುಗನನ್ನು ಇದು ಮಾಡಬಾರ್ದು, ಬಿಡಬಾರ್ದು. ಯಾಕೆಂದ್ರೆ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ತಿಂಗಳಿಗೆ ಒಂದು ಮುಂಚೆ 4000 ತಕೊಳ್ತಿದ್ರು, ಈಗ 3000ಗೆ ನಿಲ್ಲಿಸಿದ್ದಾರೆ. ಹೌದು, ಅದು ಎವ್ರಿ ಮಂತ್ ಕಳಿಸಿದ್ರೆ ಆಯ್ತು. ನಿಜವಾಗ್ಲೂ ಕೂಡ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಯಾರಿಗೆ ಕಷ್ಟ ಇದೆ ಅಥವಾ ನೋವು ಇದೆ, ಇತರರ ನೋವನ್ನು ಅವರು ಅರಿತುಕೊಳ್ತಾರೆ ಯಾವತ್ತು ಕೂಡ, ನೋ ಡೌಟ್ ಒಂದು ವಿಚಾರಗಳಲ್ಲಿ. ಜೊತೆಗೆ ಅವರು ಮೇಡಮ್ ಅವರು ಯಾವ ರೀತಿ ಲೈವ್ಲಿ ಆಗಿರ್ತಾರೆ ಬಹುಶಃ ಅಂತ ಬಂದಾಗ ನಾವು ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕು ಅಲ್ವಾ. ಈ ರೀತಿ ಹೊರಗಡೆ ಹೋಗಿ ಔಟಿಂಗ್ ಹೋಗುವಂಥದ್ದು, ಇದ್ರ ಜೊತೆ ಬೆರೆಯುವಂಥದ್ದು, ಅಥವಾ ನಾವು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ, ತಾವು ಕೆಲಸ ಮಾಡ್ತಾ ಇದ್ದೀರಿ, ಒಂದು ಹವ್ಯಾಸ, ತಮ್ಮ ಒಂದು ಹಾಬೀಸ್, ಇವೆಲ್ಲದ್ರ ಜೊತೆಗೆ ಫ್ರೆಂಡ್ಸ್ಗಳ ಜೊತೆ ಹೋಗುವಂಥದ್ದು, ಜೊತೆಗೆ ತಾವು ಒಂದು ಮ್ಯಾಟ್ರಿಮೋನಿ ಕೂಡ ನಡೆಸ್ತಾ ಇದ್ದೀರಿ ಅಲ್ವಾ, GSB ಸಮುದಾಯದ ಮನೆಯಿಂದಲೇ ಫೋನಿನಿಂದಲೇ ನನ್ನ ಕೆಲಸ. ಬೇರೆ ಅಂತ ನಾನು ಹುಡುಗನ ಮನೆಗೆ ಕರ್ಕೊಂಡು ಸಮೇತ ಹೋಗಿ ತೋರಿಸಿ ತರ್ತಿದ್ದೆ, ಅಷ್ಟು ಮೇದಿತ್ತು. ಹೌದು, ಖಂಡಿತ. ಎಲ್ಲಿಗೆ ಹೋಗಿದ್ದೆ ನಾನು, ಕಣ್ಣೂರು, ನೀಲೇಶ್ವರ, ನಾವು ಕಾಸರಗೋಡಲ್ಲಿ ಇದ್ದದ್ದೆಲ್ಲ. ಹಾಗೆ ಅಲ್ಲಿ ಎಲ್ಲ ಕರ್ಕೊಂಡು ಹೋಗಿ ಹುಡುಗಿಯನ್ನು, ಮಂಗಳೂರಲ್ಲಿ ಕೆಲವು ಕಡೆ ಹುಡುಗನ ಮನೆಗೆ ಹುಡುಗಿಯನ್ನು ಅಷ್ಟು ಸ್ಟುಡಿಯೋಗೆ ಕೊಂಡೋಗಿ ಫೋಟೋ ತೆಗೆಸಿ ಹುಡುಗಿಯರದ್ದು ಹುಡುಗನವರಿಗೆ ಕಳಿಸೋದು. ಈಗ ನಾನು ಅಷ್ಟು ಹೋಗುದಿಲ್ಲ, ಅಂದ್ರೆ ಫೋನಿನಲ್ಲಿ ಮಾತ್ರ ಹೇಳುದು, ಅಲ್ಲಿ ಉಂಟು ಇಲ್ಲಿ ಉಂಟು, ನೀವು ಮಾತಾಡಿಕೊಳ್ಳಿ, ರೆಕಮೆಂಡ್ ಮಾಡ್ತೇನೆ, ನನಗೆ ಗೊತ್ತಿದ್ದ ಹುಡುಗ ಹುಡುಗಿಗೆಲ್ಲ. ಅಷ್ಟು ನಡೆದಿದೆ. 35 ಪ್ರಪೋಸಲ್ ಏನಾಗಿದೆ, ಅದು ಸಹ ಒಂದು ನನಗೆ ಸಂತೋಷದ ವಿಷಯ. ಮತ್ತೆ ಒಂದು ಗಮ್ಮತ್ತಿನ ವಿಷಯ ಇದೆ, ನನ್ನ ನೆಂಟಸ್ತಿಕೆಯನ್ನು ಸಮೇತ ನಾನೇ ಮಾಡಿದ್ದು. ಆದ್ರೂ ಅದು ಅರೇಂಜ್ಡ್ ಮ್ಯಾರೇಜ್. ಹೌದು, ಖಂಡಿತ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿಂದ ಆದದ್ದು. ನಂದು ಗ್ರಾಜುಯೇಷನ್ ಆದ ಕೂಡಲೇ ಇವರದ್ದೊಂದು ನಾನು ವಿಷಯ ಗೊತ್ತಾಯ್ತು ನನಗೆ. ಹಾಗೆ ನಾನು ಟ್ರೈ ಮಾಡುವ ತಮಾಷೆಗಂತ ನನ್ನ ಫೋಟೋ ಮತ್ತು ಜಾತಕ ಕಳಿಸಿದ ನನ್ನ ಅಪ್ಪನ ಹೆಸರಲ್ಲಿ. ಅಲ್ಲಿಂದ ಅವರಿಗೆ ಅಪ್ಪ ಇರ್ಲಿಲ್ಲ, ಅವರ ಅಣ್ಣನ ಹೆಸರಲ್ಲಿ ಅವರು ಬರೆಯುದು. ಹಾಗೆ ಇಷ್ಟು ಲೆಟರ್ಸ್ ಆಯ್ತು ಅವರ ಅಣ್ಣನ ಹೆಸರಿನಲ್ಲಿ, ನಾನು ನನ್ನ ಅಪ್ಪನ ಹೆಸರಿನಲ್ಲಿ. ಮುಂಚೆ ಎಲ್ಲ ಲೆಟರ್ ಫೋನಿತ್ತಪ್ಪ, ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕು, ಮುಂಚೆ ಎಲ್ಲ ಗೊತ್ತುಂಟಲ್ಲ ಟ್ರಂಕ್ ಕಾಲ್, ಅದೆಲ್ಲ ಸ್ವಲ್ಪ ಕಷ್ಟ. ಇದು ಲೆಟರ್ ಸುಮಾರು ಇಷ್ಟಟ್ಟಿತ್ತು, ಅದು ಈಗ ಎಲ್ಲಿ ಹೋಯ್ತು, ಕಾಸರಗೋಡಿನ ಮನೆಯಲ್ಲಿ. ಅದೇ ಅದು ಭಾರಿ ಗಮ್ಮತ್ತು. ಅದು ಯೂಟ್ಯೂಬ್ ಅಲ್ಲಿ ನಮ್ಮ ಪ್ರೀತಿಯ ಪೂರ್ಣಿಮಕ್ಕ ಅಂತ ಒಬ್ಬರಿದ್ದಾರೆ, ಅವರ ಹಾಡೆಲ್ಲ ಅವರೇ ಮಾಡ್ತಾರೆ. ಕೊಂಕಣಿ ಹಾಡಿನ ಮುಖಾಂತರ ನಮ್ಮ ಒಂದು ನೆಂಟಸ್ತಿಕೆ ಹೇಗೆ ಆದದ್ದಂತ ಅಷ್ಟು ಚಂದ. ಮೊನ್ನೆ ನನ್ನ ಬರ್ತ್ಡೇ ಫಂಕ್ಷನ್ ಇತ್ತು, ಓಷನ್ ಪಲ್ಲಿ 57th ಬರ್ತ್ಡೇ, ಯಾವ್ದ ಮಾಡಿ 55th ಕಾಣ್ಬೇಕು. ಆಗ ಅವರು
ಪದ್ಯದ ರೂಪದಲ್ಲಿ ಓಹೋ. ಆ ಹಾಡು ಮಾಡಿದ್ದಾರೆ. ಎಲ್ಲರಿಗೆ ಭಾರಿ ಖುಷಿಯಾಗಿದೆ. ಅದು ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ. ಓಕೆ. ಹಾಗೆ ನನ್ನ ನೆಂಟಸ್ತಿಕೆ ಸ್ಫೂರ್ತಿ ಹಾ. ಬಾಕಿಯವರಿಗೆ ಓಕೆ. ಬಟ್ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ. ಲವ್ ಮ್ಯಾರೇಜ್ ಅಲ್ವೇ, ಇದು ಒಂದು ಪ್ರಯತ್ನ ಮಾಡಿದ್ದು. ಓಕೆ. ನೋಡ್ಲಿಕ್ಕೆ ಹೋದ್ರೆ ಅವರಿಗೆ ಎಷ್ಟೋ ಜಾತಕ ಬಂದದ್ರಲ್ಲಿ ಹಾ. ನಂದೇ ಫೋಟೋ ಮತ್ತು ಜಾತಕ ಖುಷಿ ಓಕೆ ಓಕೆ ಓಕೆ. ಹಾಗೆ ಈಸಿಲಿ ನನ್ನ ನೆಂಟಸ್ತಿಕೆ ಆಯ್ತು. ಹ್ಮ್. 21 ದಿವಸದಲ್ಲಿ ಮದುವೆ ನಡೆಯಿತು. ಕಾಸರಗೋಡು ಮತ್ತೆ ನಮ್ಮ ಇಲ್ಲಿ ನಾವು ಕುಡುಬಿದ್ರೆ ಹತ್ತಿರ. ಹಾ ಹಾ. ಹಾಗೆ ಸೊ ಹೀಗೆ ತಾವು ಮ್ಯಾಟ್ರಿಮೋನಿ ಮಾಡ್ತಾ ಇದ್ದೀರಿ ಅಂತ ಬಂದಾಗ, ಬಹುಶಃ ರೀಚ್ ಆಗ್ಬೇಕಂತ ಬಂದಾಗ ನಿಮ್ಮನ್ನ ಹೇಗೆ ಒಂದು ನಿಮ್ಮ ಲೈಫ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಲ್ವಾ ಮೇಡಮ್, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮ್ಯಾಟ್ರಿಮೋನಿ ಬಗ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ಬೇಕು ಹೇಳಿ ಮೇಡಮ್? ಅದು ನನಗೆ ಫೋನ್ ಎಷ್ಟೋ ಬರ್ತದೆ. ನನ್ನ ನಂಬರ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ. ಓಕೆ. ಹೌದಪ್ಪ, ಬರ್ತದೆ, ನಂಗೆ ಕಾಲ್ ಬರ್ತದೆ. ಓಕೆ. ಬಟ್ GSB ನೋಡ್ತಾ ಇರುವವರು ವೀಕ್ಷಕರು ತಮ್ಗೆ ಎಸ್ ಒಳ್ಳೆಯ ಹುಡುಗ ವರನನ್ನ ಅಥವಾ ಒಳ್ಳೆಯ ವಧುವನ್ನ ಹುಡುಕ್ತಾ ಇದೀನಿ ಅಂತ ಬಂದಾಗ ಎಸ್ ಮೇಡಮ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೂ ಒಂದು ವಿಷಯ ಬಟ್ ಈಗ ಒಂದು ವಿಷಯ ಹೇಳ್ತೇನೆ. ಈಗಿನ ಮಟ್ಟಿಗೆ ಈ ಪ್ರಪೋಸಲ್ಸ್ ಅಂದ್ರೆ ನಾನು ತುಂಬಾ ಹೆದರ್ತೇನೆ. ನೀವು ಸಹ ನೋಡ್ತಾ ಇದ್ದೀರಲ್ಲ ಹೇಗೆ ಎಂತ ಎಲ್ಲ ನಡೀತಾ ಉಂಟು. ಮ್ಯಾರೇಜಸ್ ನಿಲ್ತದ ಜಾಸ್ತಿ, ಅದು ಸಹ ಒಂದು ಜಾಗ್ರತೆ. ಏನ್ ಹೇಳ್ತೀರಿ ಮೇಡಮ್ ಅದಕ್ಕೆ? ಏನ್ ಕಾರಣ ಆ ರೀತಿ ಇದ್ದಾಗ? ಈಗ ಈಗೋ ಜಾಸ್ತಿ ಹುಡುಗ ಹುಡುಗಿಯರಿಗೆ ಅಲ್ಲ, ಇಬ್ರಲ್ಲೂ ಕೂಡ. ಹೌದೌದು. ಮುಂಚೆ ಇದ್ರೂ ಸಹ ಉಂಟಲ್ಲ, ನಾವು ಎಷ್ಟೊಂದು ಚಂದದಲ್ಲಿ ಒಂದು ಸಂಸಾರ ಮಾಡ್ತಿದ್ದೆವು ಗಂಡ ಹೆಂಡತಿ ಮುಂಚಿನವರು. ಈಗ ಹಾಗೆ ಇಲ್ಲ, ಖಂಡಿತ ಇಲ್ಲ. ಈಗ ಹುಡುಗ ಆದ್ರೂ ಪಾಪ ಇರ್ತಾನೆ. ನನಗಿಬ್ಬರು ಹುಡುಗ ಅಂತ ಹೇಳುವುದಲ್ಲ ನಾನು, ಎಲ್ಲರೂ ಹೇಳ್ತಾರೆ, ಹುಡುಗಿಯ ಅಮ್ಮಂದಿರು ಸಮೇತ ಹೇಳ್ತಾರೆ, ಹುಡುಗಿಯರೇ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾರೆ. ಅದು ನೀವು ಸಹ ನಿಮ್ಮ ಅಭಿಪ್ರಾಯ ಹೇಳ್ಬಹುದು, ನೀವು ಸಹ ಒಂದು ಇದ್ದಲ್ಲ ಹುಡುಗ ಹೇಳ್ಬಹುದು. ನಿಜವಾಗಿ ಹಾಗೆ ಎಲ್ಲರೂ ಹುಡುಗಿಯಂದಿರ ಅಮ್ಮಂದಿರು ಹೇಳುವುದು ನಾನು ಕೇಳಿದ್ದೇನೆ. ಹಾಗೆ ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು ಗಂಡ ಹೆಂಡತಿ ಅಲ್ಲ. ಹೌದಪ್ಪ. ಅದು ಯಾರಿಗೆ ಮಾತಾಡೋದು, ಯಾರಿಗೂ ನಮ್ಗೆ ಅದು ಅದರ ಬಗ್ಗೆ ಎಂತ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ. ಯಾಕೆಂದ್ರೆ ಹೌದು, ನನ್ನ ಸೊಸೆ ಮತ್ತು ಮಗ ದೇವರ ದಯೆಯಲ್ಲಿ ನನಗೆ ಸೊಸೆ ನಮ್ಮ ನಾವೆಂತ ಎಣಿಸಿದ್ದೇವೆ ನೋಡಿ ಅದಕ್ಕಿಂತ ಒಂದು ಮುಷ್ಟಿ ಜಾಸ್ತಿಯೇ ಕೊಟ್ಟಿದ್ದಾರೆ ದೇವರು. ಖಂಡಿತ ಒಳ್ಳೆ ಹುಡುಗಿ, ಒಳ್ಳೆ ಫ್ಯಾಮಿಲಿ. ಅವರದಲ್ಲಿ ಕೋಟದಲ್ಲಿ ಲತಾ ರೆಸ್ಟೋರೆಂಟ್ ಅಂತ ಉಂಟು, ಅದೊಂದು ಫೇಮಸ್ ಹೋಟೆಲ್. ಲತಾ ರೆಸ್ಟೋರೆಂಟ್ ಯೂಟ್ಯೂಬ್ ಅಲ್ಲೆಲ್ಲ ಉಂಟು, ಸೆಲೆಬ್ರಿಟೀಸ್ ಎಲ್ಲ ಅಲ್ಲಿ ಹೋಗ್ತಾರೆ. ಹಾಗೆ ಅಲ್ಲಿ ಅವರು ಸಹ ದೇವರು ಧರ್ಮ ಅಂತ ಇದ್ದ ಮನೆಯವರೇ. ನಮ್ಮ ಮನೆಯಲ್ಲೂ ನನ್ನ ಗಂಡ ತುಂಬಾ ದೇವರು ಧರ್ಮ ಅಂತ ಎಲ್ಲ ಉಂಟು. ದೇವರ ನಂಬ್ತೀರಿ ತಾವು? ಖಂಡಿತ. ಎಷ್ಟು ನಂಬ್ತೀರಿ? ಯಾಕಂದ್ರೆ ಬಹಳಷ್ಟು ಹೇಳ್ತಾರೆ ದೇವರ ಒಂದು ದಯೆ ಇದ್ರೆ ಎಲ್ಲವೂ ಕೂಡ ಆಗುತ್ತೆ ಅನ್ನೋದು. ತಾವು ಕೂಡ ಅದನ್ನ ಒಪ್ಕೊಳ್ತೀರಾ? ನನಗೆ ಮೊನ್ನೆ ಒಂದು ಡಾಕ್ಟರ್ ಹೇಳಿದ್ದಾರೆ, ನಿಮ್ಮ ಮೇಲೆ ದೇವರು ತುಂಬಾ, ಈಗ ರಿಪೋರ್ಟ್ ಇನ್ನೂ ನೋಡ್ಬೇಕು, ಆದ್ರೂ ಒಂದು ಡಾಕ್ಟರ್ ಹತ್ರ ಮಾತಾಡುವಾಗ ಅವರು ಹೇಳಿದ್ದಾರೆ, ನಿಮ್ಮ ಮೇಲೆ ದೇವರ ದಯ ಖಂಡಿತಕ್ಕೂ ಉಂಟು. ಯಾಕೆಂದ್ರೆ ನನ್ನ ಕೇಸ್ ಉಂಟಲ್ಲ, ಆ ದಿವಸ ಬಂದ ಕೇಸ್ ಉಂಟಲ್ಲ, ಪುನಃ ರೀಸ್ಟಾರ್ಟ್ ಆದ್ರೆ ಲಿವರಿಗೆ ಮತ್ತು ಬ್ರೈನಿಗೆ ಸ್ಪ್ರೆಡ್ ಆಗೋದಿತ್ತು. ನಿಮ್ಗೆ ಈಗ ಇಷ್ಟರಲ್ಲಿ ಗೊತ್ತಾಗಿದೆ ಅಲ್ಲ ಅಂತ ಅವ್ರು ಹೇಳಿದ್ರು. ಆಗ ನನಗೆ ಆಯ್ತು, ಅಯ್ಯೋ ಹೌದು, ಖಂಡಿತ ನಾನು ದೇವರನ್ನು ನಂಬ್ತೇನೆ, ತುಂಬಾ ನಂಬ್ತೇನೆ. ಆದ್ರೂ ಪೂಜೆ ಎಲ್ಲ ಮಾಡೋದು ಗಂಡ, ನಾನಿಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತೇನೆ. ನಮ್ಗೆ ಆದಷ್ಟು ಎಂತಾದ್ರೂ ಸೇವೆ ಮಾಡ್ತೇವೆ ಅಷ್ಟೇ. ದೇವರಿದ್ದಾರೆ ಖಂಡಿತ. ನಾನು ದೇವರ ಮೇಲೆ ತುಂಬಾ ವಿಶ್ವಾಸ ಇಟ್ಟದ್ರಿಂದ ಹೀಗೆ ಇದ್ದೇನೆ ಅಂತ ನಾನು ಹೇಳ್ತೇನೆ. ಒಂದು ಮಾರಿಯಮ್ಮ, ನಮ್ಮ ಮಹಾಲಸ ನಾರಾಯಣಿ ಕುಲದೇವಿ, ಮತ್ತೆ ಓಲಿ ಒಂದು ಪಂಪಲ್ನ ಹತ್ತಿರ ಆದಿಮಾಯಿ ಅಂತ ಒಂದು ದೇವಸ್ಥಾನ ಉಂಟು, ನಿಮ್ಗೆ ಗೊತ್ತುಂಟಾ ಇಲ್ವಾ? ಗೊತ್ತಾಯ್ತಾ? ಆದಿಮಾಯಿ, ಅಲ್ಲಿ ಸಹ ನಾನು ತುಂಬಾ ನಂಬ್ತೇನೆ. ಹಾಗಾಗಿ ಈ ದೇವಿಯರಂದ್ರೆ ಎಲ್ಲ ನನಗೆ ಇಷ್ಟ. ಬಹಳಷ್ಟು ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡಿ. ಮೇಡಮ್, ಕೆಲವೊಂದ್ಸಲ ಎಲ್ಲೋ ಒಂದ್ ಕಡೆ ಈ ರೀತಿ ಕಾಯಿಲೆ ಬಂತು, ಈ ರೀತಿ ಆಯ್ತು ಅನ್ನುವಂಥ ವಿಚಾರ ಬಂದಾಗ ಕೆಲವೊಂದ್ಸಲ ಎಲ್ಲೂ ಕೂಡ ಒಂದ್ಸಲ ಆದ್ರೂ ಕೂಡ ಅನ್ಕೊಳ್ಳಿಲ್ವಾ ವೈ ಮೀ ಅನ್ನುವಂಥದ್ದು? ಯಾಕೆ ನನ್ಗೆ ಅಂತ ಕಂಡದ್ದು ಯಾವಾಗ ಗೊತ್ತುಂಟಾ? ಮಕ್ಕಳಿಗೆ ಮದುವೆ ಆಗಿರ್ಲಿಲ್ಲಲ್ಲ, ಒಂದು ನಾನು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಅಂದ್ರೆ ಅಷ್ಟೊಂದು ಎಂಜಾಯ್ ಮಾಡ್ತೇನೆ. ನಮ್ಮ ಇಬ್ಬರು ಮಕ್ಕಳ ಉಪನಯನ ಎಲ್ಲ ಅಷ್ಟು ಗ್ರ್ಯಾಂಡ್ ಮಾಡಿದ್ದೇವೆ. ಮಕ್ಕಳದ್ದು 10 ವರ್ಷದವರೆಗೆ ಬರ್ತ್ಡೇ ಎಲ್ಲ ಕಾಸರಗೋಡಿನಲ್ಲಿ ಮಾಡಿ ಎಲ್ಲ ಮಕ್ಕಳನ್ನು ಕರೆದು ತುಂಬಾ ಗಮ್ಮತ್ ಮಾಡಿದ್ದೇನೆ. ಅವರಿಗೆ ಇಷ್ಟ ಇಲ್ಲ, ನಾನು ಮಾಡುದು ಇದೆ ನನ್ನ ಇಂಟ್ರೆಸ್ಟಿಗೋಸ್ಕರ ಗಮ್ಮತ್ ಎಂಜಾಯ್ ಮಾಡಿ. ಎಲ್ಲ ಊರಿನವರ ಮಕ್ಕಳಿದ್ದಾರಲ್ಲ ಅವರದೆಲ್ಲ ನನ್ನ ಹತ್ರ ಆಲ್ಬಮ್ಸ್ ಅಲ್ಲೆಲ್ಲ ಎಷ್ಟೋ ಮಕ್ಕಳ ಸಣ್ಣ ಸಣ್ಣವರದ್ದು ಫೋಟೋ, ಈಗೆಲ್ಲ ಮದುವೆಯಾಗಿ ಮಕ್ಕಳಾಗಿದೆ ಅವರಿಗೆ. ಅಷ್ಟು ನನಗೆ ಇಂಟ್ರೆಸ್ಟ್ ಇತ್ತು ಕಾಸರಗೋಡಲ್ಲಿ ಇರುವಾಗ. ಈಗ ನನಗೆ ಹೀಗೆ ಆಗುವಾಗ ನಾನು ಎಣಿಸಿದೆ, ಅಯ್ಯೋ ಮಕ್ಕಳ ಮದುವೆ ನೋಡ್ಬೇಕಲ್ಲ ಅಂತ. ಮತ್ತೆ ಸ್ವಲ್ಪ ಹುಷಾರಾಗುವಾಗ ಸ್ವಲ್ಪ ಧೈರ್ಯ ಎಲ್ಲ ಬಂತು. ಅದ್ರ ಇಡೀಲಿ ಇವರ ಒಂದು ಕಸಿನ್ ಬ್ರದರ್ ಮಗನಿಗೆ ನಾವೇ ಇದು ಮಾಡಿದೆ, ಎಂತ ಯಜಮಾನ್ ಎಂತ ಹೇಳ್ತೇವೆ ನೋಡಿ, ಅಪ್ಪ ಅಮ್ಮನ ಸ್ಥಾನದಲ್ಲಿ ಕೂತ್ಕೊಂಡು ಮದುವೆ. ಅವನಿಗೆ ಅಪ್ಪ ಇರ್ಲಿಲ್ಲ, ನಾನು ಮತ್ತು ನನ್ನ ಗಂಡ ಕೂತದ್ದು. ಆಗ ಸಹ ಒಂದು ಸಮಾಧಾನ ಆಯ್ತು, ಅವ ನೋಡ್ಲಿಕ್ಕೆ ನನ್ನ ಮಗನಾಗಿ ಸಹ ಇದ್ದಾನೆ, ಇರ್ಲಿ ಇದು ಒಂದು ಸಿಕ್ಕಿತ್ತು. ಕಡೆಗೆ ನೋಡ್ಲಿಕ್ಕೆ ನನ್ನ ಮಗನ ಮದುವೆ ಆಯ್ತು ಲಾಸ್ಟ್ ಇಯರ್. ಎಷ್ಟು ಒಂದು ಚಂದದಲ್ಲಿ ಆಯ್ತಂದ್ರೆ, ದೊಡ್ಡ ರಾಯಂಗಳ ಮದುವೆ ಆಗಿ ಆಗಿದೆ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ. ಅದು ನೋಡಿ ನಾನು ಎಣಿಸಿದೆ,
ದೇವರು ಇದ್ದಾನೆ ಖಂಡಿತ. ಯಾಕೆಂದ್ರೆ ನನ್ನ ಆಸೆಯೇ ಹಾಗೆ. ಕರೆಕ್ಟ್. ಒಂದು 10 ದಿನದ ಪ್ರೋಗ್ರಾಮ್ ಉಂಟಲ್ಲ ಮದುವೆದು, ಅಷ್ಟು ಗಮ್ಮತ್ ಮಾಡಿ ಅವರು ಮಾಡಿದ್ದಾರೆ, ನಾವು ಇಲ್ಲಿ ಮಾಡಿದ್ದೇವೆ. ಕರೆಕ್ಟ್ ಅಲ್ವಾ? ಆಗ ನಾನು ಎಣಿಸಿದೆ ಖಂಡಿತ ದೇವ್ ನನ್ನ ಆಸೆ ನೆರವೇರುತ್ತಲ್ಲ. ನನಗೆ ಬೇಕಿದ್ದ ಹಾಗೆ ಹೈಟ್ ಇದ್ದ ಹುಡುಗಿ, ಚಂದ ಹುಡುಗಿ ಸಿಗ್ಬೇಕು, ಹಾಗೆ ಹೀಗೆ. ಅವಳು ಸಹ ಭರತನಾಟ್ಯದಲ್ಲಿ ವಿದ್ಯುಷ್, ಅವಳದೊಂದು ನೀವು ಡಾನ್ಸ್ ಹಾಕಿ ನೋಡಿ, ಅಷ್ಟು ಇಂಪ್ರೆಸ್ ಆಗ್ತಿದೆ, ಅಷ್ಟು ಚಂದ. ರಾಜೇಶ್ವರಿ ಪ್ರಭು ಕಾಮತ್ ಅಂತ ಉಂಟು, ಇನ್ಸ್ಟಾಗ್ರಾಮ್ ಅಲ್ಲಿ ಉಂಟು ಅವರದ್ದು. ಯೂಟ್ಯೂಬ್ ಡಬಲ್ ಟ್ರಬಲ್ ಕಪಲ್ ಅಂತ ಒಂದು ಅವರದ್ದು ಚಾನೆಲ್ ಉಂಟು. ಕಪಲ್ ಇವತ್ತೊಂದು ಕಾಮಿಡಿ ಹಾಕಿದ್ದಾರೆ, ಕುಂದಾಪುರ ಕನ್ನಡ ಮಾತಾಡಿ. ಹಾಗೆ ಅವರಿಗೆ ಸಹ ತುಂಬಾ. ಮತ್ತೆ ನನ್ನ ಮಗ ಶ್ರೇಯಸ್ ಕಾಮತ್ ಅಂತ ಯೂಟ್ಯೂಬರ್, ಅವನಿಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ ಯೂಟ್ಯೂಬ್ ಅಲ್ಲಿ. ಫಿಟ್ನೆಸ್, ಹೌದು ಫಿಟ್ನೆಸ್ ಅಲ್ಲಿ. ಅದು ಫಿಟ್ನೆಸ್ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟವೇ, ಇವನಿಗೆ ಸಿಕ್ಕಿತ್ತು. ಒಂದು 10 ವರ್ಷ ಹಿಡಿದಿದೆ ಅದು ಸಹ ಸಿಗ್ಲಿಕ್ಕೆ. ಆದ್ರೂ ಒಂದು ಸಿಕ್ಕಿದೆ ಅಂತ ಸಂತೋಷ. ನಿಜ ನಿಜವಾಗ್ಲೂ ಕೂಡ ಒಂದು ಖುಷಿಯ ಸಂತೋಷದ ಒಂದು ಫ್ಯಾಮಿಲಿ ಅಲ್ವಾ ಮೇಡಮ್? ಜೊತೆಗೆ ವೈಮಿ ಆ ಸಂದರ್ಭ ಆದದ್ದು, ಯಾಕಂದ್ರೆ ಮಕ್ಕಳಿಗೆ ಮದುವೆ ಆಗಿರ್ಲಿಲ್ಲ, ಅದು ಮಾತ್ರ. ಬೇರೆ ಎಲ್ಲೂ ಕಡೆ ಎಲ್ಲೋ ಒಂದ್ ಕಡೆ ನಾನು ದೇವರಿಗೆ ಎಷ್ಟು ಕೈ ಮುಗಿತೀನಿ ಅಥವಾ ದೇವರಿಗೆ ಪೂಜೆ ಇಲ್ಲ. ಕೈ ಮುಗಿದ್ ಜಾಸ್ತಿ ಗಂಡ ಅಲ್ಲ, ನಾನು ಕೈ ಮುಗಿದ ನನಗೋಸ್ಕರ ಎಲ್ಲ ಅವರು ಮಾಡ್ತಾರೆ. ಅಲ್ಲ, ಯಾಕೆ ಈ ಕಾಯಿಲೆ ನನ್ಗೆ ಬಂತು ಅನ್ನುವಂತ ಮನಸ್ಸು. ಇಲ್ಲ, ನಾನು ಅದು ಸಹ ಈಗ ಸಾಮಾನ್ಯ ಯಾರ ಹತ್ರ ಹೇಳಿದ್ದೇನೆ, ನನಗೆ ಬಂದದ್ದೇ ಒಳ್ಳೇದಾಯ್ತು, ಪಾಪ ಬಡವರಿಗೆ ಬರ್ತಿದ್ರೆ ಎಂತ ಮಾಡ್ತೀನಿ. ನಿಜವಾಗಿ ನಾನು ಹೇಳಿದ್ದೇನೆ ಮೊನ್ನೆ, ನಂಗೆ ಕೆಲವರದ್ದು ಪಾಪ ಕಾಣ್ತದೆ. ಯಾಕೆಂದ್ರೆ ನಾಲೆಜು ಇರುವುದಿಲ್ಲ, ಖರ್ಚು ಮಾಡ್ಲಿಕ್ಕೆ ದುಡ್ಡು ಇರುವುದಿಲ್ಲ. ಇಂಥವ್ರು ಎಂತ ಮಾಡುದು? ಡಾಕ್ಟರ್ಸೇ ಹೇಳ್ತಾರೆ ಕೀಮೋ ಮಾತ್ರ ಕೊಡುವುದಲ್ಲ, ಪುನಃ ಬರುವಾಗ ಸ್ಪ್ರೆಡ್ ಆಗಿ ಬರ್ತಾರೆ ಅವರು ಅಂತ ಎಲ್ಲರಿಗೆ ಫ್ರೀ ಕೊಡ್ಲಿಕ್ಕೆ ಹಾಸ್ಪಿಟಲ್ನವರಿಗೆ ಆಗ್ತದ? ಆಗುದಿಲ್ಲ. ನಿಜವಾಗಿ ನನ್ನದೊಂದು ಆಸೆ, ಈ ಗವರ್ಮೆಂಟಿನವರು ಉಂಟಲ್ಲ, ಕೀಮೋ ಕೊಟ್ಟಾಗಿ ಇಮ್ಯುನೊಥೆರಪಿ ಅದೆಲ್ಲ ಸ್ವಲ್ಪ ಕೊಟ್ಟು ಕ್ಯಾನ್ಸರ್ ಪೇಷಂಟ್ ಅನ್ನು ಗುಣ ಮಾಡುವ ಹಾಗೆ ಮಾಡಿದ್ರೆ ಒಳ್ಳೇದಲ್ಲ? ಅದೊಂದು ಆಸೆ ಉಂಟು, ನೋಡುವ. ಮತ್ತೆ ಒಂದು ಬಡವರಿಗೆ ಎಜುಕೇಶನ್ ಒಂದು ಫ್ರೀ ಕೊಟ್ರೆ, ಇದೆರಡು ಆಸೆ ಉಂಟು. ನಡೀತದ ಇಲ್ಲ ಗೊತ್ತಿಲ್ಲ. ನಾವು ಕೊಡ್ಬೋದು ಯಾರಿಗೂ ಇಷ್ಟಿಷ್ಟಂತ, ಹೌದಾ? ಆದ್ರೂ ಸಹ ಇದು ಸ್ವಲ್ಪ ಗವರ್ಮೆಂಟ್ ನೋಡ್ಬೇಕು. ಕೆಲವು ಕಂಟ್ರಿಯಲ್ಲಿ ಉಂಟಲ್ಲ ಎಜುಕೇಶನ್ ಅಂಡ್ ಹೆಲ್ತ್ ಆಲ್ಸೋ, ಸೊ ಆ ರೀತಿ ಇದ್ದಾಗ ಎಸ್ ಅದೊಂದು ಆಗ್ಲೇಬೇಕು. ಬಟ್ ಅದು ಬಹಳಷ್ಟು ಕಷ್ಟ ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ ಎಸ್ ನಾನು ಬದುಕಿದಂತಹ ಬದುಕಿನಲ್ಲಿ ನೋವುಗಳೇನೇ ಇರಲಿ, ಆದ್ರೆ ಇತರರು ಕೂಡ ಕಷ್ಟದಲ್ಲಿದ್ದಾರೆ. ಒಂದು ಮಾತು ತಾವು ಹೇಳಿದ್ರಿ, ಇತರರಿಗಿಂತ ಬಹುಶಃ ನನ್ಗೆ ಬಂದಿದ್ದ ಏನು ಮಾತು ಅಂತ ನಿಜವಾಗ್ಲೂ ಕೂಡ ಮೇಡಮ್ ಸತ್ಯ ಹೇಳ್ತೀನಿ, ರೆಸ್ಪೆಕ್ಟ್. ಬೇರೆ ಏನಿಲ್ಲ ನಮ್ಮ ಕೈಯಲ್ಲಿ. ಬಹಳಷ್ಟು ಏನ್ ಗೊತ್ತಿಲ್ಲ, ನಿಮ್ ಜೊತೆ ಮಾತಾಡುವಂಥದ್ದು ಏನಂತ ಹೇಳಿದ್ರೆ ಒಂದು ಟ್ರೂ ವಾರಿಯರ್. ನೀವು ಟ್ರೂ ವಾರಿಯರ್. ಬೇರೆ ಬೇರೆ ಸೋಲುಗಳ ನಡುವೆ ಇಂತಹ ಒಂದು ದೊಡ್ಡದಾಗಿರುವಂತಹ ಸಮಸ್ಯೆ ಪ್ರತಿದಿನ ಫೈಟ್ ಮಾಡ್ಬೇಕು. ನಾವು ಪ್ರತಿದಿನ ಎದ್ಮೇಲೆ ಫೈಟ್ ಮಾಡ್ಬೇಕು. ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಅಟ್ ಎ ಟೈಮ್ ಅಲ್ಲಿ ಸಿಗ್ತದೆ ಅನ್ನೋದು ಇಲ್ಲ, ಪ್ರತಿದಿನ ಫೈಟ್ ಮಾಡ್ಬೇಕು. ಈ ಸಂದರ್ಭ ಒಂದು ಮಾತು ಹೇಳ್ತಾರೆ, ದೃಢ ಸಂಕಲ್ಪ ಬೇಕು, ಆತ್ಮವಿಶ್ವಾಸ ಬೇಕು ಅನ್ನುವಂಥದ್ದು. ಅದು ಹೇಗ್ ಬರುತ್ತೆ ಈ ಸಂದರ್ಭ? ಅದು ಬರ್ಬೇಕಾದ್ರೆ ನಾವು ಏನು ಮಾಡಬೇಕು? ಅದು ಎಲ್ಲಿಂದ ಸಿಗುತ್ತೆ? ಬೈ ಮಾಡಕ್ಕಾಗುತ್ತಾ? ಏನ್ ಕತೆ, ಏನ್ ಹೇಳ್ತೀವಿ? ಆಗುದಿಲ್ಲ. ನನ್ನ ಪ್ರಕಾರ ಉಂಟಲ್ಲ, ಮನೆಯವರು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಈ ವಿಷಯದಲ್ಲಿ ನನಗೆ. ಯಾಕೆಂದ್ರೆ ನನ್ನ ಗಂಡ ತುಂಬಾ ಸಪೋರ್ಟ್ ಇದ್ದಾರೆ ನಂದು, ತುಂಬಾ. ಅಂದ್ರೆ ಅದು ಬಾಯಿಂದ ಹೇಳಿ ಪ್ರಯೋಜನ ಇಲ್ಲ, ಅಷ್ಟಿದ್ದಾರೆ. ಅದು ಮೇನ್ ಅಂತ ನಾನು ಹೇಳ್ತೇನೆ. ಯಾಕೆ ಗೊತ್ತುಂಟ, ಮನೆಯಲ್ಲೇ ಕಿರಿಕಿರಿ ಎಲ್ಲ ಇದ್ರೆ ಉಂಟಲ್ಲ, ಪೇಷಂಟ್ ತುಂಬಾ ಡಲ್ ಆಗಿ ಹೋಗ್ತಾರೆ. ನನಗೆ ಅದೊಂದು ವಿಷಯದಲ್ಲಿ ಇದುಂಟು. ಅಮ್ಮನದ್ದು ಸ್ವಲ್ಪ ನನಗೆ ಭಾರಿ ಕಷ್ಟ ಆಗ್ತದೆ. ಒಂದು ಹೊರಗೆ ಹೋಗ್ಲಿಕ್ಕಿಲ್ಲ, ಎಲ್ಲಿ ಹೋಗುದು? ಆಯ್ತಾ ನಿನ್ನ ಇಂಜೆಕ್ಷನ್ ಕೊಟ್ಟೆ, ಅದು ಕೇಳಿ ಕ್ವಶನ್ಸ್ ಸಾಕಾಗಿ ಈ ಸಲ ಒಂದು 2 ತಿಂಗಳಲ್ಲಿ ಅಕ್ಕನ ಮನೆಯಲ್ಲಿ ನಿಂತು ಬನ್ನಿ, ಪಕ್ಕನೆ ಸರ್ಜರಿ ಎಲ್ಲ ಇದ್ರೆ ಗೊತ್ತಾಗೋದು ಬೇಡ. ಅದು ಸಹ ಫೇಸ್ಬುಕ್ ಎಲ್ಲ ನೋಡ್ತಾರೆ, ಹೀಗೆ ಹೀಗೆ ಮಾಡಿ. ನಿನ್ನೆ ಹೇಗೆ ಗೊತ್ತಾಯ್ತಂತ ಗೊತ್ತಿಲ್ಲ, ನಾನು ಪೆಟ್ ಸ್ಕ್ಯಾನ್ ಮಾಡಿದ ಅಮ್ಮನಿಗೆ ಫೋಟೋ ಸಿಕ್ಕಿದೆ ಅಲ್ಲಿ. ಮತ್ತೆ ಅವರಿಗೆ ವಾಟ್ಸ್ಆಪ್ ಅಲ್ಲಿ ನಾನೇ ಅವರಿಗೆ ಕಲಿಸಿ ಕೊಟ್ಟೆ. ಫೇಸ್ಬುಕ್ ಸಹ ಅಲ್ಲಿಂದ ವಾಟ್ಸ್ಆಪ್ ಇಂದ ಫೇಸ್ಬುಕ್ ಅಲ್ಲಿಗೆ ಹೋಗ್ತಾರೆ, ಕಮೆಂಟ್ಸ್ ಓದ್ತಾರೆ. ಇಂಗ್ಲಿಷ್ ಎಲ್ಲ ಓದ್ಲಿಕ್ಕೆ ಬರ್ತದೆ ಸ್ವಲ್ಪ, ತುಂಬಾ ಅಲ್ಲದಿದ್ರು ಕಮೆಂಟ್ಸ್ ಓದ್ಲಿಕ್ಕೆ ಉಂಟು. ಫೋಟೋ ನೋಡಿ ಅಂತ ಕೊಟ್ರೆ ಕಮೆಂಟ್ಸ್ ಓದ್ತಾರೆ, ಹಾಗೆಲ್ಲ ಮಾಡ್ತಾರೆ. ಹುಷಾರಿದ್ದಾರೆ ನನ್ನ ಅಮ್ಮ ಅಲ್ಲ. ನಿಜ. ಹಾಗೆ ಹೌದು. ಎಷ್ಟು ಜನ ಮಕ್ಕಳು ಮೇಡಮ್ ತಾವು? ನನ್ನ ಅಮ್ಮನಿಗೆ 4 ಹೆಣ್ಣು 2 ಗಂಡು. ಅದ್ರಲ್ಲಿ ಒಂದು ಅಣ್ಣ ನಂದು, ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು, 54 ಅಲ್ಲಿ ಡೆತ್ ಆಯ್ತು, ಶುಗರ್ ಜಾಸ್ತಿ ಆಗಿ. ಹಾಗೆ ಮತ್ತೆ ತಮ್ಮ ಕುವೈಟ್ ಅಲ್ಲಿ ಇದ್ರು, ಈಗ ಇಂಡಿಯಾದಲ್ಲಿ ಇದ್ದಾರೆ. ಒಂದು ತಾವು ಹೇಳುವಂತದ್ದು ಮನೆಯವರು ಗಟ್ಟಿಯಾಗಿರ್ಬೇಕು, ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು. ಇನ್ನೊಂದ್ ಕಡೆ ನಾವು ನಮ್ಮ ಮೈಂಡ್ ಡೈವರ್ಟ್ ಮಾಡ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕಂತ ಬಂದಾಗ ಸ್ವಯಂ ನಾವು ಏನ್ ಮಾಡ್ಬೇಕು? ಆದಷ್ಟು ಉಂಟಲ್ಲ, ಫ್ರೆಂಡ್ ಸರ್ಕಲ್ ಹುಡುಕ್ಬೇಕು. ಯಾರು ಒಳ್ಳೆಯವರಿದ್ದಾರೆ ನೋಡಿ, ಅವರ ಸಹವಾಸ ಮಾಡ್ಬೇಕು. ಗೊತ್ತಾಯ್ತಾ? ಡಿಮೋಟಿವೇಟ್ ಮಾಡುವವರದ್ದಲ್ಲ. ನನ್ನ ಗ್ರೂಪ್ ಹೇಗೆ ಉಂಟಂದ್ರೆ, ಒಬ್ಬರಿಗಿಂತ ಒಬ್ಬರುಂಟಲ್ಲ, ತುಂಬಾ ನಾನು ಹೇಳ್ತೇನಲ್ಲ ಎಲ್ಲ ವಿಷಯದಲ್ಲಿ. ಈಗ ಅವ್ರನ್ನ ಕಾಯ್ತಾ ಇದ್ದಾರೆ, ಯಾವಾಗ ಹುಷಾರಾಗ್ತಿ, ಯಾವಾಗ ನಾವು ಟ್ರಿಪ್ಪಿಗೆ ಹೋಗ. ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ್, ನನಗೆ ಸ್ವಲ್ಪ ಜ್ಯೋತಿರ್ಲಿಂಗ ನೋಡುವ ಇಂಟ್ರೆಸ್ಟ್, ಕೆಲವು ಕಡೆ ಆಯ್ತು.
ಈಗ ನಾನು ಹಾಕಿದ್ದೇನೆ ಟ್ರಿಪ್. ಹಾ 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 ಡಾಕ್ಟ್ರಿಗೆ ನನ್ನ ವಿಡಿಯೋ ನೋಡಿದ್ರೆ ಹೇಳ್ಬೋದು, ಈಗ ಅಲ್ಲಿ ಹೋಗ್ತೀನಿ ಅವರು ಹೇಳಿದ್ದಾರೆ 6 ತಿಂಗಳು. ನನ್ನ ಡಾಕ್ಟ್ರಲ್ಲಿ ಅವ್ರು ಲೇಡಿ ಡಾಕ್ಟ್ರು ನಮ್ಮ ಊರಿನವರೇ. ಅವರು ತುಂಬ ಸ್ವಲ್ಪ ಕೇರ್ ತಗೊಳ್ತಾರೆ, ಎಲ್ಲ ಹೇಳಿಕುಂಟು ಹೋಗಬೇಡಿ ಅಂತ, ಎಲ್ಲಿ ಹೋಗಬೇಡಿ ಅಂತ. ಹೌದು ವಿಷಯ, ಎಲ್ಲಿ ಹೋದಲ್ಲಿ ತುಂಬಾ ರಶ್ ಇರ್ತದಲ್ಲ, ಹೌದಪ್ಪ, ಯಾರಿಂದ ಯಾವ ಕಾಯಿಲೆ ಯಾವ್ದು ಕಾಯಿಲೆ ಬರುತ್ತೆ ಏನ್ ಕತೆ ಅನ್ನೋದು ಗೊತ್ತಿರಲ್ಲ. ಅದು ಗೊತ್ತುಂಟು. ಆದ್ರೂ ಏನು ನಾನು ಮತ್ತೆ ವೆದರ್ ಚೇಂಜಸ್ ಆದಾಗ ಆ ರೀತಿ ಈ ರೀತಿ ನೀರು. ನಾನು ಮೊನ್ನೆ ಕೀಮೋ ಕೊಟ್ಟುಂಟಲ್ಲ, 2 ತಾರೀಕಿಗೆ ಕೀಮೋ ಕೊಟ್ಟದ್ದು. 6ಕ್ಕೆ ನಾನು ಇಲ್ಲಿ ಹೋಗಿದ್ದೇನೆ, ಅಯೋಧ್ಯೆ, ವಾರಣಾಸಿ, ಒಡಿಶಾ ಎಲ್ಲ ಹೋಗಿ ಬಂದಿದ್ದೇನೆ. ಹೌದು, ಒಂದು ಡಾಕ್ಟರ್ ಬೇಡ ಹೇಳಿದ್ರು ಹೋಗುದು, ಇನ್ನೊಂದು ಆಯ್ತು ಎಲ್ಲ ರೆಡಿ ಆಗಿದೆ ಎಲ್ಲ ಹೋಗಿ ಬನ್ನಿ ಅಂತ ಹೇಳಿದ್ರು. ಆಗ ನಾನು ಹೇಳಿದ್ದು ಅಲ್ಲಿ ಎಂತ ಆಗ್ತಿದ್ರೆ ಅಂತ ಮಾಡುದಿತ್ತು, ಯಾಕೆಂದ್ರೆ ಕೌಂಟ್ಸ್ ಎಲ್ಲ ಎಷ್ಟು 13,000ಕ್ಕೆ ಬಂದಿದೆ ಪ್ಲೇಟ್ಲೆಟ್ ಕೌಂಟ್ ಎಲ್ಲ. ಏನಾದ್ರೂ ಆಗ್ತಿದ್ರೆ ಉಂಟಲ್ಲ ಭಾರಿ ಕಷ್ಟ ಇತ್ತು. ಹೇಗೆ ಹೋದೆ ನಾನು ಹೇಳುದು, ಆ ರಾಮನೇ ಕಾಪಾಡಿ, ದೇವರ ದಯೆ ಇದೆ. ಖಂಡಿತ ಅಲ್ವಾ. ಹೌದು, ಈಗ ಹೋಗ್ಲಿಕ್ಕೆ ಸ್ವಲ್ಪ ಹೆದರಿಕೆ ಉಂಟು, ಯಾಕಂದ್ರೆ ಗೊತ್ತಾಗ್ತಾ ಉಂಟಲ್ಲ. ಮೊನ್ನೆ ನೋಡಿ ಕಣ್ಣು ಕತ್ತಲೆ, ಬೆಳಿಗ್ಗೆ ಎದ್ದ ಕೂಡ್ಲೆ ಆಚೆ ನೋಡ್ಲಿಕ್ಕೆ ಈಚೆ ನೋಡ್ಲಿಕ್ಕೆ ನಂಗೆ ಅಭ್ಯಾಸವೇ. ಮೊನ್ನೆ 1 ತಿಂಗಳಾಯ್ತು. ನೋಡ್ಲಿಕ್ಕೆ ಹೋಗುವಾಗ ಹಿಮೋಗ್ಲೋಬಿನ್ 7, ಪ್ಲೇಟ್ಲೆಟ್ ಎಷ್ಟು 13,000 ಎಷ್ಟಾಯ್ತು. ಅದರಿಂದಾಗಿ ಹೀಗೆ ಆದದ್ದು. ಕಡೆಗೆ ಒಂದು ಬ್ಲಡ್ಗೆ ಸ್ವಲ್ಪ ಕಷ್ಟ ಆಯ್ತು, ಅದು ಯಾರೋ ಪಾಪ ಇನ್ಫ್ಲುಯೆನ್ಸ್ ಮಾಡಿ ಕೊಟ್ರು ಬ್ಲಡ್. ಮತ್ತೆ ಪ್ಲೇಟ್ಲೆಟ್ ಮಗನ ಫ್ರೆಂಡ್ ಕೊಟ್ಟ, ಅದು ಒಂದು ದೇವರ ದಯ. ಅವನಿಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ದೇನೆ, ಯಾಕಂದ್ರೆ ನಂಗೆ ಎ ಪಾಸಿಟಿವ್ ಪ್ಲೇಟ್ಲೆಟ್ ಸಿಕ್ಕಿದ್ರೆ ನನಗೆ ಸ್ವಲ್ಪ ಒಳ್ಳೇದಿತ್ತು. ನನ್ನ ಮಗ ಕೊಡ್ಲಿಕ್ಕೆ ಹೋದ, ಮಗಂದು ಆಗುದಿಲ್ಲ ಅಂತೆ, ಬ್ಲಡ್ ರಿಲೇಷನ್ ಇದ್ರೆ ಆಗುದಿಲ್ಲ, ಅದು ಸಹ ನಮ್ಗೆ ಗೊತ್ತಿರ್ಲಿಲ್ಲ. ಇವನ್ AJ ಶೆಟ್ಟಿ ಹಾಸ್ಪಿಟಲ್ಗೆ ಹೋಗಿ ಕೊಡ್ಲಿಕ್ಕೆ ಅಂತ ರೆಡಿ ಮಾಡುವಾಗ ಮಗನದ್ದು ಆಗುದಿಲ್ಲ ಅಂತ, ಅದು ಹೊಸತ್ತಾಗಿ ಗೊತ್ತಾದದ್ದು. ಇಲ್ಲದಿದ್ರೆ ನಾನು ಹೇಳುದಿತ್ತು 2 ಮಕ್ಕಳು ಎ ಪಾಸಿಟಿವ್ ಅಂತ, ಪ್ರಯೋಜನಕ್ಕೆ ಬರ್ಲಿಲ್ಲ. ಕೂಡ್ಲೆ ಅವನದ್ದು ಗ್ರೂಪ್ ನಾನು ಹೇಳಿದೆ ಫೇಸ್ಬುಕ್ ಅಲ್ಲಿ ಒಂದು ನಾನು ಹಾಕ್ತೇನೆ, ಖಂಡಿತ ಸಿಗ್ಬೋದು ನಂಗೆ ಡೋನರ್ಸ್ ಅಂತ ಹೇಳಿದ್ದೇನೆ. ಕಡೆಗೆ ಕಾಸರಗೋಡಿಗೆ ಎಲ್ಲ ಗೊತ್ತಾಯ್ತಲ್ಲ, ಅಲ್ಲಿಯವರು ನಾನು ಅಲ್ಲಿ ಸ್ವಲ್ಪ ನನ್ನ ಆದಷ್ಟು ಎಂತಾದ್ರೂ ಕೊಡ್ತಾ ಇರ್ತೇನೆ. ಹಾಗೆ ಅವರು ಹೇಳಿದ್ದಾರೆ ನನಗೆ, ಇನ್ನು ಅಗತ್ಯ ಬಿದ್ದರೆ ನಮಗೆ ತಿಳಿಸಿ, ನನ್ನ ಹತ್ರ ಜನ ಉಂಟಂತ. ಹಾಗೆ ಸ್ವಲ್ಪ ನನಗೆ ಲ್ಯಾಬಿನವರು ಟೆಸ್ಟ್ ಮಾಡಲಿಕ್ಕೆ ಬರುವವರಿದ್ದಾರೆ, ಅವರು ಹೇಳಿದ್ದಾರೆ ನಂದು ಎ ಪಾಸಿಟಿವ್ ಮೇಡಮ್, ನಾನು ಕೊಡ್ತೇನೆ. ಈಗ ಸ್ವಲ್ಪ ಜನ ಒಟ್ಟಾಯ್ತು, ಮನಸ್ಸಿಗೆ ಸ್ವಲ್ಪ ಧೈರ್ಯ ಆಯ್ತು. ಇಲ್ಲದಿದ್ರೆ ಉಂಟಲ್ಲ ಹಾಗೆ ಅಷ್ಟು ಈಸಿಲಿ ಅದೇ ಗ್ರೂಪಿನವರೆಲ್ಲ ಸಿಗ್ಬೇಕು, ಮ್ಯಾಚ್ ಆಗ್ಬೇಕು. ಅದಕ್ಕೆ ತುಂಬಾ ಪ್ರೊಸೀಜರ್ಸ್ ಉಂಟು. ಅಲ್ಲಿ ಹೋದ ನಂತರ 4 ಗಂಟೆ ಅವರ ಟೈಮ್ ತೆಗೆದಿಡ್ಬೇಕು ಪ್ಲೇಟ್ಲೆಟ್ ಕೊಡ್ಲಿಕ್ಕೆ. 11,000 ರೂಪಾಯಿ ನಾವು ಅಲ್ಲಿಗೆ ಕೊಟ್ಟಿದ್ದೇವೆ, ಡೋನರ್ ನಾವೇ ಕರ್ಕೊಂಡು ಹೋಗುದು. ಮತ್ತೆ 11,000 ಅವರದೆಲ್ಲ ಪ್ರೊಸೀಜರ್ ಮಾಡ್ಲಿಕ್ಕೆ ಇರ್ತದಲ್ಲ, ಅದು ನಾವು ಕೊಡ್ಬೇಕು. ಪ್ಲೇಟ್ಲೆಟ್ ಅಂದ್ರೆ ಅಷ್ಟು ಈಸಿಲಿ ಸಿಗುದಿಲ್ಲ. ಜೊತೆಗೆ ಇದು ಕೂದಲು ಉದುರುತ್ತದೆ ಅಂತ ಹೇಳಿ, ಕಿಮೋ ಆದಾಗಲ ಕೂದಲು ಉದುರುತ್ತದೆ ಅಂತ ಹೇಳಿ. ಹೌದೌದು, ಈ ಸಲ ಉದುರ್ಲಿಲ್ಲಪ್ಪ. ಮೆಡಿಸಿನ್ ಏನಾದ್ರೂ ಈಗ ಸ್ವಲ್ಪ ಮಾಡರ್ನ್ ಏನಾದ್ರೂ ಉಂಟು ಅಂತ ಅದು ಡಾಕ್ಟರ್ ಹೇಳಿದ್ದಾರೆ. ಹೋಗುದಿಲ್ಲ ಹೇಳಿದ್ದಾರೆ. ಒಂದ್ಸಲ ಹೋಗಿತ್ತ ಮೇಡಮ್? ಅಯ್ಯೋ ಎಲ್ಲ ಹೋಗಿ ನಾನು ವಿಗ್ಗಲ್ಲೇ ಇದ್ದೆ. ಅದು 7 years ಬ್ಯಾಕ್. ಹೌದು, 7 years ಬ್ಯಾಕ್. 1 ವರ್ಷ ಬಂದಿದೆ ಹೇರ್ ಬರ್ಲಿಕ್ಕೆ. ನಾನು ವಿಗ್ ಉಂಟಲ್ಲ, ಕೂದಲು ಹೋಗುದಕ್ಕಿಂತ ಮೊದ್ಲೇ ಹೋಗಿ ಯಾವ್ದು ಮ್ಯಾಚ್ ಎಲ್ಲ ಆಗ್ತದೆ ಅಂತ 2-3 ಅಂಗಡಿಗೆ ಹೋಗಿ ನಾನು ಮ್ಯಾಚಿಂಗ್ ನೋಡಿ ಎಲ್ಲ ತಕೊಂಡು ಬಂದಿದ್ದೇನೆ. ಅವರಿಗೆ ಬೇಜಾರಾಗ್ತಿತ್ತು ನಾನಲ್ಲಿ ವಿಗ್ ತಕೊಳ್ಳುವಾಗ, ಯಾರಿಗೆ ಅಂತ. ಆಗ ನಂಗೆ ಹೇರ್ ಇತ್ತಲ್ಲ, ಆದ್ರೂ ಆಟೋಮೆಟಿಕಲಿ ಹೋಗುತ್ತೆ. ಹೌದೌದು, ಅಯ್ಯೋ ಹೀಗೆ ಮುದ್ದೆ ಹೋಗ್ತದೆ ಹೀಗೆ. ಕೆಲವರು ಅದಕ್ಕೆ ಫುಲ್ ಅವರೇ ತೆಗೆಸಿ ಬಿಡ್ತಾರೆ. ಹೌದು, ಅಂದ್ರೆ ತೆಗೆಯುವುದಲ್ಲ, ಇಲ್ಲದಿದ್ರು ಕೂಡ ಹೋಗುತ್ತೆ. ಹಾಗಾದ್ರೆ ಖಂಡಿತ ಹೋಗ್ತದೆ. ಒಂದೊಂದು ಸಲ ಹೋಗುವಾಗ ಉಂಟಲ್ಲ, ಇಡೀ ಇದೇ ಹೋಗ್ತದೆ. ಈಗ ಇಷ್ಟು ಕೂದಲು ಮುದ್ದೆ ಹೋಗ್ತದೆ. ಈಗ ಸಹ ಹೇರ್ ಲಾಸ್ ಉಂಟು ಮೆಡಿಸಿನ್ ಅಲ್ಲಿ, ಆದ್ರೂ ಇಷ್ಟು ಉಳಿದಿದ್ದಲ್ಲ. ಇದು ನಿಮ್ದೇ ಹೇರ್? ಇದು ನಂದೇ ಹೇರ್. ಇಷ್ಟು ಉದ್ದ ಇತ್ತು, ಮೊನ್ನೆ ಸ್ವಲ್ಪ ನಾನು ಕೂದಲು ಕಟ್ ಮಾಡಿದೆ, ಅದು ಬಾಚಲಿಕ್ಕೆ ಕಷ್ಟ ಆಗ್ತದೆ ಅಂತ. ಈಗ ಸ್ವಲ್ಪ ಗಿಡ್ಡ ಮಾಡಿಸಿದ್ ನಾನೇ, ಆದ್ರೂ ಹೇರ್ ಲಾಸ್ ಆಗ್ತಾ ಉಂಟು ಸ್ವಲ್ಪ. ಅದು ಎಲ್ಲರಿಗೆ ಆಗ್ತದೆ, ನನಗೆ ಎಲ್ಲರೂ ಹೇಳ್ತಾರೆ. ನಿಜವಾಗ್ಲೂ ಕೂಡ. ಸೊ ಬಟ್ ಸ್ಟಿಲ್ ಬಹಳಷ್ಟು ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡಿ. ಯಾಕಂದ್ರೆ ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ, ಸಣ್ಣ ಪುಟ್ಟ ಸೋಲುಗಳಿಗೆ ನಾವುಗಳು ಹೆದರ್ತೀವಿ. ಬಟ್ ಕ್ಯಾನ್ಸರ್ ಅನ್ನೋದು ಕೂಡ 4th ಸ್ಟೇಜ್. ಅದು ಕೂಡ ಒಂದ್ಸಲ ಅದನ್ನು ಗೆದ್ದು ಜಯಿಸಿ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದರು. 1 ವರ್ಷ ಹೋರಾಟ ಮಾಡಿದ್ರು ನಿರಂತರವಾಗಿ, ಕ್ಯಾನ್ಸರನ್ನು ಗೆದ್ದು ಜಯಿಸ್ತಾರೆ. ಅಟ್ ದ ಸೇಮ್ ಟೈಮ್ ಎಗೇನ್ ಇದೀಗ ರೀಸೆಂಟಾಗಿ ಡಿಸೆಂಬರ್ಲಿ ಮತ್ತೆ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ ಅಂತ ಬಂದಾಗ, ಆದರೂ ಕೂಡ ಅವರ ಜೀವನೋತ್ಸಾಹ, ಆ ಒಂದು ಉಲ್ಲಾಸ, ಆ ಒಂದು ಬದುಕಬೇಕು ಅನ್ನುವಂತಹ ಒಂದು ಹಠ ಛಲದ ಜೊತೆಗೆ ನಮ್ಮ ಜೊತೆ ಇದ್ದವರು ಕೂಡ ನಾನು ಅವ್ರ ಜೊತೆ ಕೂಡ ಖುಷಿಯಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂಥ ಒಂದು ಒಳ್ಳೆಯ ಮನಸ್ಸು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಹಾಗಿದ್ದಾಗ ಮೇಡಮ್, ಎಲ್ರಿಗೂ ಕೂಡ ಕೊನೆಯದಾಗಿ ಒಂದು ಸಂದೇಶ, ಒಂದು ಮೆಸೇಜ್ ಕೊಡಬೇಕು ಅಂತ ಬಂದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಾನು ಇಷ್ಟೇ ಹೇಳೋದು, ಮನಸ್ಸನ್ನು ಸ್ವಲ್ಪ ಖುಷಿಯಿಂದ ಇಡಲಿಕ್ಕೆ ಪ್ರಯತ್ನಿಸಿ. ಯಾರಿಗೂ ಈ ಕಾಯಿಲೆ ಅಂತ ಗೊತ್ತಾದ್ರೆ ಉಂಟಲ್ಲ, ತಲೆ ಬಿಸಿ ಮಾಡಬೇಡಿ. ಯಾಕೆಂದ್ರೆ ಈಗ ಮೆಡಿಸಿನ್ಸ್ ಎಲ್ಲ ಬಂದಿದೆ ಅಲ್ಲ, ಒಂದು 2 ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಬನ್ನಿ.
ಎಂತ ಎಲ್ಲ ಮಾಡಬಹುದು ಅಂತ ಹ್ಮ್. ಇದ್ರ ಬಗ್ಗೆ. ಹ್ಮ್ ಹಾಗೆ ಮತ್ತೆ ಎಂತ ಹೇಳುದು, ಮನೆಯಲ್ಲೆಲ್ಲ ಬಾರಿ ಖುಷಿಯಲ್ಲಿ ಇದ್ರೆ ಸ್ವಲ್ಪ ಒಳ್ಳೇದು. ಎಲ್ಲರೂ ಹಾ. ಮನೆಯವರು ಸಹ ಸ್ವಲ್ಪ ನಿಮ್ಮನ್ನು ಖುಷಿಯಲ್ಲಿ ಇಟ್ರೆ ಹ್ಮ್ ಅದು ಒಳ್ಳೇದು. ಕರೆಕ್ಟ್. ಯಾಕೆಂದ್ರೆ ಮನಸ್ಸಿಗೆ ಬೇಜಾರಾಗುವ ಹಾಗೆ ಮಾಡಬಾರ್ದು ಪೇಷಂಟಿಗೆ ಉಂಟಲ್ಲ. ನನ್ನ ಮನೆಯಲ್ಲಿ ನನ್ನ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ. ಎಂತ ಏನು ಕೀಮೋ ಕೊಟ್ಟ ದಿನ ಸಹ ನಾನೇ ಹೋಗಿ ಕಿಚನಿಗೆ ಹೋಗಿ ನಾನೇ ಮಾಡ್ತೇನೆ. ನನಗೆ ಅಂತದ್ದು ನಾನು ಹೇಳಿದ್ದೇನಲ್ಲ, ಪತ್ತೆ ಗಿತ್ತೆ ಎಂತದ್ದು ಇಲ್ಲ. ಎಂತ ನಾನು ಪೇಷಂಟ್ ಅಂತ ನಾನು ಎಣಿಸಿಕೊಳ್ಳುವುದೇ ಇಲ್ಲ. ಕರೆಕ್ಟ್. ಗೊತ್ತಾಯ್ತಾ? ಹಾಗೆ ಎಣಿಸಿದ್ರೆ ಸ್ವಲ್ಪ ಒಳ್ಳೇದು. ಮತ್ತೆ ಕೂಡುವುದೇ ಇಲ್ಲ. ಮನೆ ನೋಡಿ ಪ್ಲೇಟ್ಲೆಟ್ ಆಗ ನಂಗೆ ಕೂಡಿತ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಸೀದಾ ಆಸ್ಪತ್ರೆಗೆ ಹೋಗಿದ್ದೇನೆ. ಡಾಕ್ಟರ್ ಬರ್ಲಿಕ್ಕೆ ಹೇಳಿದ್ರು, ಮಗನನ್ನು ಕರ್ಕೊಂಡು ಹೋಗಿದ್ದೇನೆ. ಅಂಥದ್ದೆಲ್ಲ ಆಗುವಾಗ ಉಂಟಲ್ಲ, ಕರೆಕ್ಟ್ ಯಾರಿಗೂ ಎಂತ ಮಾಡ್ಲಿಕ್ಕೆ ಆಗುದು. ಅಲ್ವಾ? ಒಂದು ದಿನ ನಾನು ಮಂಚದಿಂದ ಏಳ್ಲಿಕ್ಕೆ ಸಹ ಇದೆ, ಎಲ್ಲಿ ಬಿದ್ರೆ ಅಂತ. ಯಾಕಂದ್ರೆ ಹೌದೌದು, ಪುನಃ ತಲೆ ಹೌದು, ತಿರುಗ್ತದೆ. ಹೌದು, 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 ಮತ್ತೆ ಹಾಗೆ ಹಾಗೆ ಆಗುವಾಗ ಏನು ಮಾಡ್ಲಿಕ್ಕೆ ಆಗುದು. ಕರೆಕ್ಟ್ ಕರೆಕ್ಟ್. ಆದ್ರೆ ಸ್ವಲ್ಪ ಮೈಯಲ್ಲಿ ತ್ರಾಣ ಇದ್ರೆ ಉಂಟಲ್ಲ, ಪೇಷಂಟಿನ ಹಾಗೆ ಮಾಡಿಕೊಳ್ಬೇಡಿ ಯಾರು ಸಹ. ಅಲ್ವಾ? ಹೌದು. ಹೋಗ್ಲಿಕ್ಕಿದ್ರೆ ಹೊರಗೆ ಹೋಗಿ ಆ, ಮಾಸ್ಕ್ ಹಾಕಿ ಹೋಗಿ. ನಾನು ಮಾಸ್ಕ್ ಹಾಕುದಿಲ್ಲ, ಅದಲ್ಲ ಪ್ರಶ್ನೆ ಈಗ. ಆ, ಆ, ನಾನು ಹೊರಗೆ ಹೋಗುವಾಗ ಮಾಸ್ಕ್ ಹಾಕುದೇ ಇಲ್ಲ. ಆ. ಹಾಗಾಗಿ ಹಾಕಿದ್ರೆ ಒಳ್ಳೇದು. ಓಕೆ, ಬ್ಯೂಟಿಫುಲ್ ಮೇಡಮ್. ನಿಮ್ ಪ್ರಕಾರ ಲೈಫ್ ಅಂತ ಹೇಳಿದ್ರೇನು, ಬದುಕು ಅಂತ ಹೇಳಿದ್ರೆ ಏನು, ಏನ್ ಹೇಳ್ತೀರಿ? ಬದುಕ ಎಸ್, ಲೈಫ್ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಹಿಂದ್ಗಡೆ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹಾಕಿದೀವಿ. ಇಸ್ ಇಟ್ ರೈಟ್ ಆರ್ ರಾಂಗ್, ಏನ್ ಹೇಳ್ತೀರಿ ತಾವು? ಖಂಡಿತ ರೈಟ್. ಯಾಕೆ ಗೊತ್ತುಂಟಾ, ನಾನು ಯಾವಾಗ್ಲೂ ಲೈಫ್ ಅನ್ನು ಬ್ಯೂಟಿಫುಲ್ ಅಂತಲೇ ಎಣಿಸುದು. ನೋಡಿ, ನಾನು ಮದುವೆಗೆ ಹೋಗ್ತೇನೆ, ಎಲ್ಲ ಕಡೆ ಹೋಗ್ತೇನೆ, ಹಾಸ್ಪಿಟಲಿಗೆ ಹೋಗ್ತೇನೆ, ಹೌದಾ, ಟೂರಿಗೆ, ಎಲ್ಲ ಕಡೆ ಹೋಗುವಾಗ ನನ್ನ ಮನಸ್ಸು ಒಂದೇ ತರ ನಾನು ಇಟ್ಕೊಂಡೇ ಹೋಗುದು. ಇವತ್ತು ನಾನು ಆಸ್ಪತ್ರೆಗೆ ಹೋಗ್ತೇನೆ, ಎಂತ ಮೇಕಪ್ ಇಲ್ಲದೆ ಎಂತ ಹಳತು ಡ್ರೆಸ್ ಹಾಕಿ ಹೋಗುವ ಹಾಗೆ ನಾನು ಎಣಿಸುವುದಿಲ್ಲ. ಎಲ್ಲಿ ಹೋಗುವಾಗ ಸಹ ನಂಗೆ ಒಂದೇ ಲೆಕ್ಕ ಇರ್ಬೇಕು. ಗೊತ್ತಾಯ್ತಾ? ಮನೆಯಲ್ಲಿ ಇರುವಾಗ, ಮನೆಯಿಂದ ಕೆಳಗೆ ಹೋಗುವಾಗ ನಾನು ಯಾವಾಗ್ಲೂ ಒಂದೇ ಲೆಕ್ಕ. ನನಗೆ ಹೌದು, ನನ್ನ ಪ್ರಕಾರ ಲೈಫ್ ಇಸ್ ಬ್ಯೂಟಿಫುಲ್ ಅಲ್ವಾ? ಜೊತೆಗೆ ಇನ್ನೊಂದು ಕಡೆ ತಮ್ಮ ಹಿಂದುಗಡೆ ನೇವರ್ ಗಿವ್ ಅಪ್ ಅಂತ ಹೇಳಿ ಹಾಕಿದೀವಿ. ಖಂಡಿತ. ಹೌದಾ? ಇದು ಖಂಡಿತ ನಾನು ಹಾಗೆ ಎಣಿಸ್ತೇನೆ. ನೆವರ್ ಗಿವ್ ಅಪ್ ಅಂದ್ರೆ ಹೌದು, ನನ್ನ ವಿಷಯದಲ್ಲಿ ನಾನು ಹಾಗೆ ಮಾಡ್ತೇನೆ. ಮಾತ್ರ ಎಂತದೂ ಕೂಡುವುದಿಲ್ಲ ಅಂತ ಆ ಸ್ಟೇಜ್ ಬಂದ್ರೆ ಮಾತ್ರ ಯಾರಿಗೂ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಕರೆಕ್ಟ್. ಆ ಪರಿಸ್ಥಿತಿ ಬರುವುದು ಬೇಡ. ಆದ್ರೆ ನಾವು ಬರುವುದು ಬೇಡ ಬೇಕು ಅಂತ ಹೇಳಿದ ಕೂಡಲೇ ಎಂತ ಆಗುವಂತದ್ದಲ್ಲ. ನಾವು ಆದ್ರಿಂದ ಪಾಸಿಟಿವ್ ಥಿಂಕಿಂಗ್ ಅಲ್ಲೇ ಇದ್ರೆ ನನ್ನ ಪ್ರಕಾರ ಒಳ್ಳೇದು. ಮೆಡಿಸಿನ್ ಎಂತ ಎಲ್ಲ ಸಿಗ್ತದೆ ನೋಡಿ, ಅದನ್ನ ಟ್ರೀಟ್ಮೆಂಟಿಗೆ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಮಾಡಿಕೊಳ್ಳುವುದಲ್ಲ. ಎಸ್, ನಾನು ಹಾಗೆ ಅಲ್ವಾ? ಎಸ್ ಮೇಡಮ್. ನಮ್ಮ ಜೊತೆ ನಿರ್ಮಲಾ ಕಾಮತ್ ಅವರು ನಿಜವಾಗ್ಲೂ ಕೂಡ ನಮ್ಮ ಲೈಫ್ ಈಸ್ ಬ್ಯೂಟಿಫುಲ್ ಜೊತೆಗೆ ನೇವರ್ ಗಿವ್ ಅಪ್ ಅನ್ನುವಂತಹ ವಿಚಾರ ಏನಿದೆ ಅದಕ್ಕೆ ಪರಿಪೂರ್ಣವಾಗಿರುವಂತಹ ಮಹಿಳೆ. ಕ್ಯಾನ್ಸರ್ ಅನ್ನುವಂತಹ ರೋಗ ಇದು ಜಸ್ಟ್ ಕಾಯಿಲೆ ಮಾತ್ರ, ಬದುಕಿನ ಅಂತ್ಯವಲ್ಲ ಅನ್ನುವಂಥದ್ದನ್ನು ಇಡೀ ನಮ್ಮ ಬಹುಶಃ ಮಂಗಳೂರಿಗೆ ಈಗ ಮಾತ್ರವಲ್ಲ ಇಡೀ ನಮ್ಮ ನಾಡಿಗೆ ತೋರಿಸ್ತಾ ಇರುವಂತಹ ಮಹಿಳೆ. ಸೋಷಿಯಲ್ ಮೀಡಿಯಾ ಮುಖಾಂತರ ಇಡೀ ನಮ್ಮ ಜಗತ್ತು ಕೂಡ ನೋಡ್ತಾ ಇದೆ. ಬಹಳಷ್ಟು ಹೆಮ್ಮೆ ಇದೆ. ಯಾಕಂದರೆ ಸಣ್ಣ ಪುಟ್ಟ ಸೋಲುಗಳಿಗೆ ನಾವು ಬದುಕು ಇಷ್ಟೇ ಅನ್ನುವಂಥ ನಿಟ್ಟಿನಲ್ಲಿ ಬದುಕನ್ನು ಕೊನೆಗಾಣಿಸ್ತೀವಿ. ಆದರೆ ಎಷ್ಟೇ ದೊಡ್ಡ ಮಟ್ಟದ ಕಾಯಿಲೆ ಬರಲಿ, ನಮ್ಮಲ್ಲಿರುವಂಥ ವಿಲ್ ಪವರ್ ಒಂದಿದ್ರೆ, ದೃಢ ಸಂಕಲ್ಪ ಇದ್ದರೆ, ಆತ್ಮವಿಶ್ವಾಸ ಇದ್ದರೆ ನಾವು ಬದುಕಬಹುದು, ಸಾಧಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಮಲಾ ಕಾಮತ್ ಅವರು ನಿಜವಾಗೂ ಕೂಡ ನಮ್ಗೆಲ್ರಿಗೂ ಕೂಡ ರೋಲ್ ಮಾಡೆಲ್, ನಮ್ಗೆಲ್ರಿಗೂ ಕೂಡ ಒಂದು ಮಾದರಿಯಾಗಿರುವಂತಹ ದಿಟ್ಟ ಮಹಿಳೆ. ಸೊ ಹಾಗಿದ್ದಾಗ ಅವರಿಗೆ ಒನ್ಸ್ ಅಗೇನ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ನಿರ್ಮಲಾ ಕಾಮತ್ ಅವರು ಬದುಕಿನ ಬಹುದೊಡ್ಡ ಸಾಧನೆ ಬದುಕುವುದು ಅಂತ ಹೇಳ್ತಾರೆ. ಜೊತೆಗೆ ಈಸಬೇಕು, ಇದು ಜಯಿಸಬೇಕು. ಸೊ ಹಾಗಿದ್ದಾಗ ಆ ನಿಟ್ಟಿನಲ್ಲಿ ಬದುಕಲ್ಲಿ ಬರುವಂಥ ಅದೆಷ್ಟೋ ಸವಾಲುಗಳದೇನೇ ಇರಲಿ, ದೇವರು ಕೊಟ್ಟಂತಹ ಒಂದು ಒಳ್ಳೆಯ ಗಿಫ್ಟ್ ಈ ನಮ್ಮ ಲೈಫ್, ಈ ನಮ್ಮ ಬದುಕು. ಇದನ್ನು ಖುಷಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಬದುಕುವುದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.